ರಾಜ್ಯೋತ್ಸವ ಪ್ರಶಸ್ತಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಸುದ್ದಿ ಸಮೂಹ ಸಂಸ್ಥೆಗಳ ಪರವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಪ್ರಮುಖವಾಗಿ ಕಾರಣ ಏನು ಅಂತಂದ್ರೆ, ಈ ರಾಜ್ಯೋತ್ಸವದ ಸಂಭ್ರಮ ಅಂತಂದಾಗ ಅದು ರಾಜ್ಯಕ್ಕೆ ಸಂಭ್ರಮ, ನಮ್ಮ ಊರಿಗೆ, ನಮ್ಮೂರಿನ ಸಾಧಕರಿಗೆ ಹಲವರಿಗೆ ಈ ಒಂದು ಪ್ರಶಸ್ತಿಗಳು ಲಭಿಸಿರುವಂತದ್ದು ಕೂಡ ಬಹಳ ಸಂತಸ ಸಂಗತಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಹಲವರು ಭಾಜನರಾಗಿದ್ದಾರೆ. ನಮ್ಮ ಊರಿನವರು ಅಥವಾ ನಮ್ಮೂರಿನ ಸಾಧಕರು, ನಮ್ಮೂರಿನಲ್ಲಿ ಸಾಧನೆಯನ್ನಗೈದವರು, ಸಮಾಜ ಸೇವೆಯನ್ನ ಮಾಡಿದವರಿಗೆ ಈ ಗೌರವ ಸಲ್ಲಿಸಲಾಗ್ತಾ ಇದೆ. ನಾಳೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ನಡೀಲಿಕ್ಕಿದೆ. ಈ ಸಮಾರಂಭದಲ್ಲಿ ಭಾಗಿಯಾಗಲು ಈಗಾಗಲೇ ನಮ್ಮೂರಿನ ಸಾಧಕರು ಹೊರಟು ನಿಂತಿದ್ದಾರೆ. ಇದರ ಜೊತೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ಪ್ರಕಟ ಆಗಿರುವಂಥದ್ದು. ಪ್ರಕಟಣೆಯಲ್ಲಿ ನೋಡಿದಾಗ ಬಹಳಷ್ಟು ಜನ ಸುಳ್ಯ, ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಮಂಗಳೂರಿನವರು ಇರುವಂಥದ್ದು ಇಲ್ಲಿ ಕಾಣಸಿಗ್ತಾ ಇದೆ. ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲೂ ಕೂಡ ಬಹಳಷ್ಟು ಜನ ಸುಳ್ಯ, ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ ಮತ್ತು ಈ ಒಂದು ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಈ ನಡುವೆ ವ್ಯಾಪ್ತಿಯನ್ನ ಹೊಂದಿರುವವರು, ಯಕ್ಷಗಾನದ ಕಲಾವಿದರು ಅಂತ ಹೇಳಿದ್ರೆ ಅವರು ಉಡುಪಿಯವರೇ ಆಗಬೇಕು. ಉಡುಪಿಯವರಾದರೂ ಕೂಡ ಅವರು ಈ ಕ್ಷೇತ್ರದಲ್ಲಿಯೋ ಅಥವಾ ನಮ್ಮ ಊರಿನಲ್ಲಿಯೂ ಬಹಳಷ್ಟು ಸಾಧನೆಯನ್ನ ಮಾಡಿದವರು, ನಮ್ಮ ಊರಿನಲ್ಲಿ ಒಂದು ಅಭಿಮಾನಿ ಬಳಗವನ್ನ ಬಹಳ ದೊಡ್ಡ ಮಟ್ಟಿಗೆ ಇಟ್ಟುಕೊಂಡವರು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ದಿವ್ಯಶ್ರೀ ವಜ್ರದುಂಬಿ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ. ದಿವ್ಯಶ್ರೀ, ರಾಜ್ಯೋತ್ಸವ ಅಂತಂದಾಗ ಏನ್ ನೆನಪಾಗತ್ತೆ? ಈ ಸುದ್ದಿಯನ್ನ ಯಾವ ರೀತಿಯಾಗಿ ಹೇಳಲಿಕ್ಕೆ ಬಯಸ್ತೀರಿ? ಸೊ ಮೊದಲನೇದಾಗಿ ಇವಾಗ ಈ ಒಂದು ಖುಷಿ ನಿಜವಾಗ್ಲೂ ದೊಡ್ಡ ಮಟ್ಟಕ್ಕಿದೆ. ಇಬ್ಬರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಅಷ್ಟೇ ಬಹಳಷ್ಟು ಜನರಿಗೆ ಪ್ರಶಸ್ತಿಗಳು ಬಂದಿರುವಂಥದ್ದು. ನಮ್ಮ ಆಸುಪಾಸಿನ ಜನರಿಗೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ಈ ರೀತಿಯಾದಂತಹ ಒಂದು ಗುರುತಿಸುವಿಕೆ ಸಿಗ್ತಾ ಇರುವಂಥದ್ದು ನಿಜವಾಗ್ಲೂ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ಸರ್. ದಕ್ಷಿಣ ಕನ್ನಡದ ಹಲವರಿಗೆ ಸರ್ಕಾರ ಕನ್ನಡ ರಾಜ್ಯೋತ್ಸವದ ಗೌರವವನ್ನ ಕೊಟ್ಟಿದೆ. ಅದರಲ್ಲಿ ಸಮಾಜ ಸೇವೆ ಕ್ಷೇತ್ರದಲ್ಲಿ ಪುತ್ತೂರಿನ ಡಾಕ್ಟರ್ ರವಿ ಶೆಟ್ಟಿ ಮೂಡಂಬೈಲ್ ಇವರಿಗೆ ಪ್ರಶಸ್ತಿ ಬಂದರೆ, ಯಕ್ಷಗಾನ ಕ್ಷೇತ್ರದಲ್ಲಿ ಸರಪಾಡಿ ಅಶೋಕ್ ಶೆಟ್ಟಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. SKDRDPಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ LH ಮಂಜುನಾಥ್ಗೆ ರಾಜ್ಯೋತ್ಸವದ ಗರಿ ಸಿಕ್ಕಿದೆ. ತಾಳಮತ್ಲೆ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಭಾಕರ್ ಜೋಶಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾರಾಯಣ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿಯಾಗಿ ಉಡುಪಿಯ ದೈವನರ್ತಕ ಗುಡ್ಡಪಾನ ಅವರಿಗೆ ರಾಜ್ಯೋತ್ಸವದ ಗರಿ ಸಿಕ್ಕಿದೆ. ಅದೇ ರೀತಿಯಾಗಿ ಭಾಗವತರಾದಂತಹ ಸುಬ್ರಹ್ಮಣ್ಯ ದಾರೇಶ್ವರ ಇವರಿಗೆ ಕೂಡ ಈ ಒಂದು ಪುರಸ್ಕಾರ ಸಿಕ್ಕಿದೆ. ಅದೇ ರೀತಿ ಉದ್ಯಮ ಕ್ಷೇತ್ರದಲ್ಲಿ ಓಷಿಯನ್ ಪರ್ಲ್ ಮಾಲಕ ಜಯರಾಮ್ ಬಾಣಾನ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ನೃತ್ಯ ಕ್ಷೇತ್ರದಲ್ಲಿ ನೃತ್ಯ ಗುರು ಬೆಳ್ತಂಗಡಿ ಕಮಲಾಕ್ಷ ಆಚಾರ್ಯ ಇವರಿಗೆ ಕೂಡ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ಇನ್ನೊಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ಯುವ ವಾಹಿನಿ ಸಂಸ್ಥೆ ಆಸುಪಾಸಿನಲ್ಲಿ ಗುರುತಿಸಿಕೊಂಡಿರುವಂತಹ ಈ ಒಂದು ಸಂಸ್ಥೆ, ಇದಕ್ಕೂ ರಾಜ್ಯೋತ್ಸವ ಗರಿ ಸಿಕ್ಕಿರುವಂತದ್ದು ಹೆಮ್ಮೆಯ ಸಂಗತಿ. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರಪಾಡಿ ಅಶೋಕ್ ಶೆಟ್ಟಿ ಅವರು. ಸರಪಾಡಿಯ ಸರ್ಪೆ ಅನ್ನುವಂತಹ ಖ್ಯಾತಿಯನ್ನ ಪಡೆದಿರುವಂತಹ ಯಕ್ಷಗಾನ ಕಲಾವಿದ. ಬಹಳ ಅದ್ಭುತವಾದಂತಹ ನಟನೆಯ ಮೂಲಕ, ತನ್ನ ಅದ್ಭುತ ಮಾತುಗಾರಿಕೆಯ ಮೂಲಕ ಯಕ್ಷ ರಂಗದಲ್ಲಿ ತನ್ನದೇ ಆದಂತಹ ಚಾಪನ್ನ ಮೂಡಿಸಿರುವಂತಹ ಕಲಾವಿದ. ಬಹಳ ವಿಶೇಷವಾದಂತಹ ಅಭಿನಯದ ಮೂಲಕ ಸರಪಾಡಿಯ ಸರ್ಪೆ ಅನ್ನುವಂತಹ ಖ್ಯಾತಿಯನ್ನ ಪಡೆದಿದ್ದಾರೆ. ತುಳು ಪ್ರಸಂಗಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಹಳ ಅದ್ಭುತವಾದಂತಹ ಮಾತುಗಾರಿಕೆಯ ಮೂಲಕ ಅವರು ಬಹಳ ಅದ್ಭುತ ಅಭಿನಯದ ಮೂಲಕ ಚಾಪನ್ನ ಮೂಡಿಸಿದ್ರು. ಇವರಿಗೆ ಕನ್ನಡ ರಾಜ್ಯೋತ್ಸವದ ಗರಿ ಸಿಕ್ಕಿರುವಂತದ್ದು ಬಹಳ ದೊಡ್ಡ ಹೆಮ್ಮೆಯ ಸಂಗತಿ ದಕ್ಷಿಣ ಕನ್ನಡಕ್ಕೆ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರಪಾಡಿ ಅಶೋಕ್ ಶೆಟ್ಟಿ. ಸರ್ ನಮಸ್ತೆ. ಎಂಕಲ್ನ ಒಟ್ಟಿಗೂ ಸರಪಾಡಿದ ಸರ್ಪೆ ಖ್ಯಾತಿದ ಸರಪಾಡಿ ಅಶೋಕ್ ಶೆಟ್ರಲ್ಲರು ಸರ್. ಇರಗ ರಾಜ್ಯೋತ್ಸವದ ಪ್ರಶಸ್ತಿ ಬೈದಂದು ಇರಗ ಮೋಕೆದ ಸೊಲ್ಮೆಲ್ ಸರ್ ಅಭಿನಂದನೆಲು ಸುದ್ದಿದ ಕಡೆ ಹಿಡಿದು ಧನ್ಯವಾದ ಎನ್ನ ಕಲಾ ಸೇವೆಗೆ ದಿಕ್ಕಿನಂಚಿನ ಪುರಸ್ಕಾರಗಳು ನಿಖಿಲ್ ಕೊರಂಚಿನ ಅಭಿನಂದನೆಯನ್ನ ಅಭಿವಂದನೆ ಸರ್. ಐತೆ ಯಕ್ಷಗಾನದ ಈ ಸೇವೆಗೆ ತಿಕ್ಕಿನಂಚಿನ ಗೌರವದ ಬಗ್ಗೆ ದಾದವಂತರ ನೃತ್ಯ ಬಗ್ಗೆ ಪಂಡ ನಮ್ಮ ಒಂಜಿ ಕಲಾವಿದ ಅದು ಕೇವಲ ಕಲಾವಿದ ಅದು ರಂಗೊಡ್ಬೋದು. ತನ್ನ ಅಭಿನಯನು ತನ್ನ ಅಭಿಪ್ರಾಯನು ಎಡ್ಡ ಸಂದೇಶದ ಕೊರ್ಪುನ ಕಲಾವಿದೆ ಅಯೇ ಕಲಾಭಿಮಾನಿನ ಮನಸ್ಸು ಶಾಶ್ವತವಾದ ಉಪ್ಪುದು. ಅಂಚಿನ ಕಲಾವಿದನು ಸಮಾಜ ಗುರುತಿಸೋಣ, ಸಮಾಜ ಗುರುತಿಸೋಣ ದ್ಯೋತಕನೇ ಸರ್ಕಾರ. ಸಮಾಜ ಬಂಡ ಸರ್ಕಾರ, ಸರ್ಕಾರ ಬಂಡ ಸಮಾಜ. ಅಂತ ಸರ್ಕಾರ ಅಂಚಿನ ವ್ಯಕ್ತಿನ ಕಡೆ ನಾಡ್ದು ತೂದು ಆಯ್ಕೆ ಬರ್ತದೆ. ಈಗಿನ ಪ್ರಶಸ್ತಿ ಕೊರ್ಪುನ ಮುಖಾಂತರ
ಕಲಾವಿದನ ಉಪ್ಪುನಂಚಿನ ದುಃಖ ದುಮ್ಮಾನ ಕಷ್ಟ ಇನ್ನು ಮಾತ ಕಷ್ಟ ನಷ್ಟ ಪಂಡ ಯಕ್ಷಗಾನ ಕಲಾವಿದರು ವೃತ್ತಿಪರ ಕಲಾವಿದ ಅವಡ್ದಾನ ఆయన మస్తు త్యాగబోడు అప్పుడు మస్తు ఆయన తపస్సుని ఆయన ఒవ్వాడని కళా ప్రదర్శన కళాది విచారణ వ్యక్తపడిసి అవడదన ఆయన మళ్ళా తపస్సు ఇప్పుడు ఆయన ఫిరావు ఆ తపస్సుని ఆయక ಪ್ರತಿಫಲವಾದಿ ಪ್ರಸಾದ ರೂಪವಾದಿ ಸರ್ಕಾರ ಬಂದ ನಮ್ಮ ದೇವರ ನಮ್ಮ ಸರ್ಕಾರಿ ಕಚೇರಿ ಅವನೇ ಪಡೆದಿದ್ದೇವೆ ಸರ್ಕಾರಿ ಕೆಲಸ ದೇವರ ಕೆಲಸ ಅದು ಅಂಚಿನ ದೇವತಾ ಸಾನ್ನಿಧ್ಯಾದಿ ಎಂದಿನಂಚಿನ ಸರ್ಕಾರ ಕೊರ್ಪಡಂಚಿನ ಈ ಪ್ರಶಸ್ತಿ ಒಂದು ಕಲಾವಿದಕ್ಕೆ ಮೊಕ್ಕಾತ್ ಸಂತೋಷದ ತೋರ್ಪು ನನಾತ್ ಹೊಸ ಹೊಸ ಪ್ರತಿಭೆಲು ಐತೆ ಪರಿಶ್ರಮ ಕೃಷಿ ವ್ಯವಸಾಯ ಮಾಡ್ತಾರೆ ಸಾಧ್ಯತೆ ವಿಚಾರ ಈ ಸಂದರ್ಭ ಕೋಡೇರ್ ದಿಂಚಿ ಇರ್ನ ಕಾಲ್ ಬಿಸಿ ಬರೋದುಂಡು ಅಂಚ ಎಂಚುಂಡು ಅಭಿನಂದನೆಗಳ ಮಹಾಪೂರ ಅಭಿನಂದನ ಅವು രണ്ട് ಫೋನ್ ಉಂಡು రెండు ಮೊಬೈಲ್ ரெண்டெட்டு ಇಂಕ್ ಪಾತ್ರದ ಅಕ್ಕಳಿಗೆ ಧನ್ಯವಾದ ಕೊರ್ಪಡೇನೆ ಇಂಕಿ ಕೋಡೆ ರಾತ್ರಿ 12 ಗಂಟೆ ರಾತ್ರಿ ಮುಟ್ಟ ಕಾಲ್ ಬರ್ತದಿರ್ತದೆ ಬೊಕ್ಕ ಗಿತ್ತೇನಂತೆ ಇಲ್ಲಿ ಕಾಡೆ 6 ಗಂಟೆಗೆ ಕಾಲ್ ಬರೋ ಶುರುವಾಗ್ತದೆ ఒక 10 ಮಂದಿ ಸಹಕಾರಿ ಸಂಘಟಕರು ಕಾಡೆ ಇಂಗಡಿಗೆ ಬರ್ತದೆ ಇಂಕಲ್ಲಿ ಗೌರವ ಪಡೆ ಸನ್ಮಾನ ಮಾಡ್ತೇವೆ ಈತ ನಮ್ಮ ಬಂಟ್ವಾಳ ಅದೇ ಫೋನ್ ಇಲ್ಲ ಒಳ್ಳೆತ್ತಿದ್ದಾರೆ ಸ್ಟುಡಿಯೋಡು ಅಕ್ಕಲ್ಲ ಒಂದು 10 ಜನಕ್ಕೆಲ್ಲ ಅಭಿಮಾನಿ ಕಲಾಭಿಮಾನಿಗಳಿಗೆ ಏನು ಅಭಿಪ್ರಾಯ ಪಟ್ಟರು ಬರ್ಬೋದು ಅಕ್ಕಲ್ಲೆಲ್ಲ ಒಂದು ಕೇಳಿಕೆ ಆ ಪ್ರಕಾರ ಅದೇ ಫೋನ್ ಇಲ್ಲ ಐನ ಮಧ್ಯದ ನಿಖಲ್ನ ಕರೆ ಬರ್ತದೆ ಸಂತೋಷ ಅದೇ ಸುದ್ದಿ ಬಿಡುಗಡೆ ಮಾಡ್ಬಿಡ ಯಾನೇ ಈಗೆಲ್ಲ ಬಂಟ್ವಾಳ ಇದ್ದಾರೆ ಇತ್ತ ನಿಖಲ್ ಮೂಲ ನಿಖಲ್ನ ಸುದ್ದಿ ಮಾಡ್ಕೊಂಡಿದ್ದಾರೆ ಸುದ್ದಿಗಳ ಮೂಲಕ ಆ ಸುದ್ದಿದ ಯಾಲ್ವರಿಗೆ ಗ್ರಾಹಕಿ ಆ ಗ್ರಾಹಕರ ಮೂಲಕ ಅವರಿಗೆ ಕಲಾವಿದರೆ ಅಕ್ಕಳಿಗೆ ಪರಿಚಯ ಬಂತು ಕೊರಪಡ ಮೂಲಕ ಎಂಟು ತಿಕ್ಕಿ ಈ ಸಾಧನದ ಪ್ರಶಸ್ತಿನೇ ಆ ಸಂತೋಷದ ಅಕ್ಕಲೊಟ್ಟಿಗೆ ಪಟ್ಟೊಟ್ಟಿಗೆ ಅವಕಾಶ ಬಂತು ಕೊಡ್ಯಾರೆ ನಿಖಲಿಗೆ ಧನ್ಯವಾದ ಕೊರೋದಲ್ಲೇ ಇಲ್ಲದಾಕ್ಲ ರಿಯಾಕ್ಷನ್ ಸರ್ ತೇಮಂಡ ಈ ಕುಟುಂಬದ ಸಹಕಾರ ಬಾರಿ ಮುಖ್ಯ ಅಂತ ಇದು ಪಣೊಂದಿಪ್ಪರ ಅಪಗಪಗ ಇಲ್ಲದಕ್ಕೆ ಮೊಡದ್ದಿ ಜೋಕುಲು ಮೊಡದ್ದಿ ಸಂತೋಷ ಪಡೆಯೋಡಕ್ಕೆ ಏನಾರ್ದೈತೆ ಇಂಕೋಸ್ಕರ ರಾತ್ರಿ ಪಗಲಿ ಕೆಲಸ ಮಲ್ಪುರ ಚಿಂತನೆ ಮಲ್ಪುರ ಮೊಡದ್ದಿ ಧರ್ಮಪತ್ತಿ ಜೋಕುಲಿಗೆ ಹೊಣೆಗಾರಿಕೆ ಮಲ್ಲ ಇತ್ತು ಮೊಡದ್ದಿಗೆ ಭಾರಿ ಸಂತೋಷ ಎಲ್ಲ ಆ ಪ್ರಶಸ್ತಿ ಸ್ವೀಕಾರ ಮಲ್ಪುರ ಬರ್ತದ ಅಲ್ಲಿಗಿನ ಬರೋಣ ಒಂದು ಆಸೆ ಇತ್ತು ನಾನಲ್ಲಿ ತಂದ್ಕೊಬ್ಲಿಕ್ಕೆ ಬಣ್ಣ ಅಲ್ಲ ಪುಳ್ಳಿ ಎಲ್ಲೇ ಬಾಲೆ ಉಂಟು ಮುಂಚಾದ ಅದೇ ಬರ್ರಿ ಎಲ್ಲ ಮಜ್ಜಿ ಇಂದ್ರ ಫೋನ್ ಇಲ್ಲ 4-5 ಜನ ಏನ ಸಂಬಂಧ ಏನ ಮರ್ಮ ಏನಿಗೆಲ್ಲ ಪುತ್ತೂರ್ದ ಏನಿ ಕೈಕಾರದಲ್ಪ ಪುಂಡಿಕಾಯಿ ಮನೋಜ್ ಶೆಟ್ಟಿ ಪಂಡದಿ ಎನ್ನ ಮಗಲ್ಲ ಕಂಡಾನಿ ಅದೇ ಈಗ ಮತ್ತ ಬೆಂಗಳೂರು ಫೋನ್ ಇಲ್ಲ ಓಕೆ ಈರ್ನ ಒಂಜಿ ಯಕ್ಷಗಾನದ ಜರ್ನಿ ನಿತ್ಯ ನೆನಪು ಮಲ್ತವನಲ್ಲಿ ಅದೇ ಪಂಡೊಂದು ರಾಜ್ಯೋತ್ಸವ ಅಂದ್ರೆ ಯಕ್ಷಗಾನದ ಪ್ರಯಾಣ ಎನ್ನ 45 ವರ್ಷದ ತಿರುಗಾಟ ಅಲ್ಲಿ ಯಕ್ಷಗಾನ ಯಾನೆ ಸಾಧಾರಣ 14ನೇ ವರ್ಷ ಪ್ರಾಯವಾಗಿ ಯಾನೆ ಕಾರ್ಗೆ ಗೆಜ್ಜೆ ಕಟ್ಟದೆ ರಂಗ ಪ್ರವೇಶ ಮಾಡ್ತೇನೆ ಧರ್ಮಸ್ಥಳದ ಪರಮ ಪೂಜ್ಯ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆರ್ನ ಕೃಪಾಶೀರ್ವಾದದ ಲಲಿತ ಕಲಾ ಕೇಂದ್ರದವರು ಯಕ್ಷಗುರು ಪಂಡ್ರೆ ಚಂದು ಪಣಪುಣರ ಮೂಲಕ ಯಕ್ಷ ಶಿಕ್ಷಣ ಪಡೆ ಅದು ಬೊಕ್ಕ ಕಟೀಲ್ ಮೇಳಗೂ ಸೇರಿ ಆರಂಭಡು ಅಲ್ಪದಿಂದ ಯಕ್ಷಗಾನ ಪ್ರಯಾಣ ದುಮ್ಮು ಪೋಂಡು ಬೇತೆ ಇಲ್ಲದ ಬೇತೆ ಮೇಳಡು ಒಂದು 2 ವರ್ಷ ಪುತ್ತೂರು ಮಹಲಿಂಗೇಶ್ವರ ಮೇಳ ಬೇರೆ ಮೇಳ ಮಲ್ತಿರ್ತೇನೆ 5 ಬೊಕ್ಕ 2 ವರ್ಷ ಒಂಚೂರು ಇಲ್ಲ ಎಂಕಲ್ನ ಕಲಾವಿದ ಒಂಚೂರು ಸಮಸ್ಯೆ ಪೂರೈತನ ಬೊಕ್ಕ ಉಂಟವನಂಚಿನ ಪರಿಸ್ಥಿತಿ ಬರ್ತದೆ 5 ಬೊಕ್ಕ ಕಲಾವಿದ ಆದಿತ್ತೆ ತೀರಾ ಒಂಜಿ 2 ವರ್ಷ ಕದ್ರಿ ಮಂಜುನಾಥ ಸ್ವಾಮಿ ಮೇಳ ಬಲ್ತೆ ಅವಲ ಒಂದು ಆಡೆ ಎಡವಟ್ಟ ಆಡೆ 5 ಬೊಕ್ಕ ಬಿಡುದು ಬಾಚಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿದ ಒಂದು 7-8 ವರ್ಷ ಬಯಲಾಟದ ಮೇಳ ಬಂತೆ ಐದು ಪೂರ ಬೇತೆ ಮೇಳ ಜಿಲ್ಲೆದ ಬೇತೆ ಮೇಳೋಡು ತಿರುಗಾಟ ಬಂತಂದು ಐದು ಇತ್ತೆ ಸಸಿ ಇದ್ದು ಶ್ರೀ ಭಗವತಿ ಮೇಳ ಆ ಮೇಳಡು 1 ವರ್ಷದ ಮಟ್ಟಿಗೆ ಕಲಾವಿದ ಅದಕ್ಕೆ ಹೋಗಿದ್ದಾನೆ ಅದಕ್ಕೆ ಬಾರಿ ಒತ್ತಾಯ ಹೊಡೆದಾದ್ರೆ ಇತ್ತೆ 4ನೇ ವರ್ಷದ ತಿರುಗಾಟಕ್ಕೆ ಪ್ರಸಿದ್ಧತೆ ಬರ್ಕೊಂಡಿದ್ದಾರೆ 4ನೇ ವರ್ಷ ತಿರುಗಾಟಕ್ಕೆ
ಈರ್ನ ಯಕ್ಷಗಾನದ ಪಯಣ ಇಂಚನೆ ನನಾತ ಎಂಕ್ಲೆಗ್ ತಿಕ್ಕಡು ಕಲಾವಿದೆ ಅದು ಪ್ರೇಕ್ಷಕರನ್ನ ಖಾಲಿ ರಂಜಿಸ ಹೊಂದಿಜ್ಜರು ಐತೊಟ್ಟಿಗೆ ಒಂದು ಜಾತ ಸಂದೇಶನ ಕೊರೊಂದುಲ್ಲರು. ಈರ್ನ ಯಕ್ಷಗಾನದ ಜರ್ನಿ ಇಂಚನೆ ಎಪ್ಪಡಿ ರಾಜ್ಯೋತ್ಸವತ್ತಿನಕ್ಕೆ ನನೋರ ಅಭಿನಂದನೆ. ಎಸ್, ದಕ್ಷಿಣ ಕನ್ನಡದಲ್ಲಿ ಯುವ ವಾಹಿನಿ ಅನ್ನೋ ಒಂದು ಸಂಸ್ಥೆ ತನ್ನ ಸಮಾಜಮುಖಿ ಕಾರ್ಯಗಳ ಮೂಲಕನೇ ಗುರುತಿಸ್ಕೊಂಡು ಬಂದಿರುವಂಥದ್ದು, ತನ್ನ 35 ವರ್ಷಗಳ ಸೇವೆಗೆ ಹೆಸರುವಾಸಿಯಾಗಿರುವಂಥದ್ದು. ಇಂಥ ಒಂದು ಸಂಸ್ಥೆಯನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ, ಆರೋಗ್ಯ ಕ್ಷೇತ್ರ, ಎಲ್ಲಾ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿರುವಂತಹ ಈ ಒಂದು ಸಂಸ್ಥೆಗೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ದೊರಕ್ತಾ ಇದೆ. ಇದರ ಅಧ್ಯಕ್ಷರಾಗಿರುವಂತಹ ಉದಯ್ ಅಮೀನ್ ಮಟ್ಟು ಅವರಿದ್ದಾರೆ. ಅವರ ಜೊತೆ ಮಾತನಾಡ್ಕೊಂಡು ಬರೋಣ, ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. ಈಗ ನಮ್ಮ ಜೊತೆಗೆ ಉದಯ್ ಅಮೀನ್ ಮಟ್ಟು ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ನಮ್ಮ PCR ಟೀಮ್ ಮಾಡ್ತಾ ಇದೆ. ಯಾಕೆಂತಂದ್ರೆ ಯುವ ವಾಹಿನಿ ಸಂಸ್ಥೆ ಬಹಳ ಅದ್ಭುತವಾದಂತಹ ಕೆಲಸ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವಂತದ್ದು, ಬಹಳಷ್ಟು ನೆರವಿನ ಹಸ್ತವನ್ನ ಚಾಚಿ ತನ್ನದೇ ಆದಂತಹ ರೀತಿಯಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇತ್ತೀಚೆಗಷ್ಟೇ ವೆನ್ಲಾಕ್ ಆಸ್ಪತ್ರೆಗೆ ಒಂದು ಡಯಾಲಿಸಿಸ್ ಯೂನಿಟ್ ಅನ್ನ ಕೂಡ ಕೊಟ್ಟಿರುವಂತಹ ಒಂದು ತಂಡ ಯುವ ವಾಹಿನಿ. ಆ ಯುವ ವಾಹಿನಿಗೆ ಇವತ್ತು ಅಂತಹ ಒಂದು ಪ್ರಶಸ್ತಿ ಬಂದಿದೆ. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅದರ ಅಧ್ಯಕ್ಷರಾಗಿರುವಂತಹ ಉದಯ್ ಅಮೀನ್ ಮಟ್ಟು ಅವರು. ಸರ್ ನಮಸ್ತೆ. ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಸಾಕ್ತಾ ಇರುವಂತಹ ಯುವ ವಾಹಿನಿ ಸಂಸ್ಥೆ ಅಥವಾ ಸಂಘದ ಅಧ್ಯಕ್ಷರು ಉದಯ್ ಅಮೀನ್ ಅವರಿಗೆ ಸಂಪರ್ಕದಲ್ಲಿದ್ದಾರೆ. ಸರ್, ನಿಮಗೆ ಅಭಿನಂದನೆಗಳು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿರುವುದಕ್ಕೆ. ಧನ್ಯವಾದಗಳು ಸರ್. 1987ರಲ್ಲಿ ಯುವ ವಾಹಿನಿ ಪ್ರಾರಂಭದ ದಿನದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ವಿದ್ಯೆ, ಉದ್ಯೋಗ, ಸಂಪರ್ಕ ಎಂಬ 3 ಮುಖ್ಯ ಧ್ಯೇಯಗಳನ್ನು ಇಟ್ಟುಕೊಂಡು ಬ್ರಹ್ಮಶ್ರೀ ನಾರಾಯಣಗುರುಗಳ ತತ್ವಾದರ್ಶಗಳ ಅಡಿಯಲ್ಲಿ ಹಲವಾರು ಸಮಾಜಮುಖಿ ಚಿಂತನೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡಿದಂತಹ ಈ ಸಂಸ್ಥೆ ನಿರಂತರವಾಗಿ 35 ವರ್ಷಗಳಿಂದ ಸುಮಾರು 33 ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಅಲ್ಲದೆ ದೂರದ ಬೆಂಗಳೂರು ಘಟಕಗಳಲ್ಲಿಯೂ ಘಟಕಗಳನ್ನು ಸ್ಥಾಪಿಸಿ ಸುಮಾರು 33 ಘಟಕಗಳನ್ನು ಸ್ಥಾಪಿಸಿ ಎಲ್ಲ ಸದಸ್ಯರುಗಳ ಒಂದು ತೊಡಗಿಸಿಕೊಳ್ಳುವಿಕೆಯಿಂದ ಈ ಒಂದು ಯಶಸ್ವಿನ ಒಂದು ಪ್ರತಿಷ್ಠೆಯ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ನಮಗೆ ಬಹಳ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಇದು ಪೂರ್ತಿ ನಮ್ಮ 3036 ಸದಸ್ಯರುಗಳಿಗೆ ಸಿಕ್ಕಿದ ಒಂದು ಗೌರವ ಅಂತ ಹೇಳಿ ನಾನು ಅಧ್ಯಕ್ಷನಲ್ಲಿ ಭಾವಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಸಿಕ್ಕಿದಂತ ಒಂದು ಪ್ರಶಸ್ತಿ ಅಂತ ಹೇಳಿ ನನ್ನ ಭಾವನೆ. ಈ ಪ್ರಶಸ್ತಿ ಯುವ ವಾಹಿನಿಯ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ ಹೆಚ್ಚಿಸಿದೆ? ಜವಾಬ್ದಾರಿಯನ್ನಂತ ಹೇಳಿದ್ರೆ ಇನ್ನು ಕೂಡ ಸಾಕಷ್ಟು ಕೆಲಸಗಳು ನಮ್ಮ ಸಂಸ್ಥೆಯ ಮೂಲಕ ಆಗ್ಬೇಕಾಗಿದೆ. ಅದಕ್ಕೆ ಬೇಕಾಗಿ ಎಲ್ಲ ಸದಸ್ಯರುಗಳ ಒಂದು ಏನು ನಿರ್ಧಾರಗಳು ಏವಿದೆಯೋ ಅದನ್ನು ವಿನಿಯೋಗಿಸಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕೆಲಸವನ್ನು ಮಾಡ್ಲಿಕ್ಕೆ ಇದೊಂದು ಪ್ರೇರಣೆಯನ್ನು ನೀಡಿದಂತಾಗಿದೆ ಈ ಪ್ರಶಸ್ತಿಯ ಮೂಲಕ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯುವ ವಾಹಿನಿಯನ್ನ ಕಟ್ಟಿ ಬೆಳೆಸಿದಂತ ಎಲ್ಲ ನಾಯಕರನ್ನ ನೆನಪಿಸಿಕೊಳ್ಳುವುದಾದ್ರೆ ಹೇಗೆ ನೆನಪಿಸಿಕೊಳ್ತೀರಿ? ಸುಮಾರು 35 ಘಟಕಗಳ ಕೇಂದ್ರ ಸಮಿತಿಯ ಮಾಜಿ ಅಧ್ಯಕ್ಷರುಗಳು, ಅದೇ ರೀತಿ ಹಲವಾರು ವರ್ಷಗಳಿಂದ ನಿರ್ವಹಿಸಿದಂತ ಹಲವಾರು ಕಿರಿಯ ಘಟಕಗಳು, ಅವರೆಲ್ಲರ ಶ್ರಮವನ್ನು ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು 35 ವರ್ಷಗಳಿಂದ ನೀಡಿದಂತ ಕೊಡುಗೆಯನ್ನು ನಾನು ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅವರ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಉದಯ್ ಸರ್, ಈಗ ಯುವ ವಾಹಿನಿ ಮಾಡಿರುವಂತ ಕೆಲಸಗಳು ಹಲವಾರು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಮತ್ತು ಬಹಳ ನಿಮಗೆ ಇಂಥದ್ದೊಂದು ಅದ್ಭುತ ಕೆಲಸ ಆಗಿದೆ ಅಂತ ಇರುವಂಥದ್ದು ತುಂಬಾ ಇರ್ಬೋದು. ಅದರಲ್ಲಿ ಒಂದೆರಡನ್ನು ನೆನಪು ಮಾಡ್ಕೋತೀರಾ? ನಮ್ಮಲ್ಲಿ ಕಾರ್ಯಕ್ರಮ ಅಂತ ನೋಡುವಾಗ ನಾವು ಹೆಚ್ಚಿನ ಒತ್ತು ಕೊಡುವುದು ವಿದ್ಯೆಗೆ. ಅನೇಕ ಕೋಟ್ಯಾನುಗಟ್ಟಲೆ ಹಣವನ್ನ ನಾವು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಘಟಕಗಳಿಂದ ಕೆಲಸ ಕಾರ್ಯಗಳಾಗ್ತಾ ಇವೆ. ಅದೇ ರೀತಿ ಕೇಂದ್ರ ಸಮಿತಿಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಂತರ ವಿದ್ಯಾರ್ಥಿ ದಿಸೆಯಲ್ಲಿ ಅವರು ವಿದ್ಯಾ ಜೀವನದಲ್ಲಿ ಮುಂದೆ ಬಂದ ಮೇಲೆ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂತ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಾವು ಈ ಸಂಸ್ಥೆಯ ಮೂಲಕ ಮಾಡಿದ್ದು ನನಗೆ ನೆನಪಿದೆ. ಕೊನೆಯ ವರ್ಷ ನಾವು ವೆನ್ಲಾಕ್ ಆಸ್ಪತ್ರೆಗೆ ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದ ಒಂದು ಡಯಾಲಿಸಿಸ್ ಯಂತ್ರವನ್ನ ನಾವು ಅಲ್ಲಿ ಕೊಡುಗೆಯನ್ನು ನೀಡಿದನ್ನು ಅದು ದೊಡ್ಡ ಕಾರ್ಯಕ್ರಮ. ಕೊನೆಯ
ಲಾಸ್ಟ್ ಇಯರ್ ಅದು ನಾವು ಮಾಡಿದ್ದೇವೆ ಅಂತೇಳಿ ನಾನು ಇದರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಓಕೆ, ನಮ್ಮ ಜೊತೆಗೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಮತ್ತು ನಿಮ್ಮ ಮುಂದೆಯೂ ಕೂಡ ಯುವ ವಾಹಿನಿ ನಿರಂತರವಾಗಿ ಹೀಗೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರಲಿ, ಇದಕ್ಕಿಂತ ಉನ್ನತ ಮಟ್ಟದ ಪ್ರಶಸ್ತಿಗಳು ನಿಮಗೆ ಲಭಿಸಲಿ ಅನ್ನುವಂಥ ಆಶಯ ನಮ್ಮದು ಸರ್. ಇದೀಗ ಮತ್ತೊಬ್ರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಬಹಳ ಎಲೆಮರೆ ಕಾಯಿಯಂತೆ ಇದ್ದವರು, ನೃತ್ಯವನ್ನ ಬಹಳಷ್ಟು ಜನರಿಗೆ ಕಳುಹಿಸಿಕೊಟ್ಟಂತವರು, ಜೊತೆಗೆ ಬಹಳಷ್ಟು ಜನ ನೃತ್ಯ ಶಿಷ್ಯಂದಿರನ್ನ ಹೊಂದಿರುವಂತಹ ನೃತ್ಯ ಗುರು ಬೆಳ್ತಂಗಡಿ ಕಮಲಾಕ್ಷ ಆಚಾರ್ಯ ಇವರು 1976ರಲ್ಲಿ ನೃತ್ಯ ನಿಕೇತನ ಸಂಸ್ಥೆಯನ್ನ ಸ್ಥಾಪಿಸಿ ಆ ನಂತರ ಆ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂಥವರು, ಜೊತೆಗೆ ಒಂದು ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ ಅನ್ನುವಂತಹ ಒಂದು ಸಂಘಟನೆಯನ್ನ ಕಟ್ಟಿಕೊಂಡು ಅದರ ಸ್ಥಾಪಕ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದಂಥವರು. ಶ್ರದ್ಧಾ ಅಮಿತ್ ಅಂತಂದ್ರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪುತ್ರಿ, ಇವರ ಪುತ್ರಿ ಕೂಡ ಇವರ ಶಿಷ್ಯಂದ್ರು ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊತಾರೆ. ಜೊತೆಗೆ ಬಹಳಷ್ಟು ಜನ ಶಿಷ್ಯರಿಗೆ ಈ ಭರತನಾಟ್ಯದ ತರಬೇತಿಯನ್ನ ನೀಡಿ ತನ್ನದೇ ಆದಂತಹ ಕೊಡುಗೆಯನ್ನ ನೀಡಿರುವಂಥದ್ದು ಇವರ ಶಿಷ್ಯರಿಂದ ಬಹಳ ದೊಡ್ಡ ಸಾಧನೆಯನ್ನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದೆ. ಅದರ ಜೊತೆಗೆ ಇವರ ಮಕ್ಕಳು ಕೂಡ ಭರತನಾಟ್ಯದ ಪಟುಗಳು, ಭರತನಾಟ್ಯದಲ್ಲಿ ಬಹಳ ಅಮೋಘ ಸಾಧನೆಯನ್ನ ಮಾಡಿದ್ದಾರೆ, ವಿದ್ವತ್ತನ್ನು ಕೂಡ ಮಾಡಿದ್ದಾರೆ. ಈ 75ರ ಹರೆಯದಲ್ಲೂ ಕೂಡ ಇವರ ಉತ್ಸಾಹ ಕಡಿಮೆ ಆಗಿಲ್ಲ. ಜೊತೆಗೆ ನಿರಂತರವಾಗಿ ನೃತ್ಯದ ಸೇವೆಯಲ್ಲೇ ತೊಡಗಿರುವಂತವರು ಕಮಲಾಕ್ಷ ಆಚಾರ್ಯ ಇವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಈಗ ಕಮಲಾಕ್ಷ ಆಚಾರ್ಯ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತನಾಡಿಸಬೇಕು. ಸರ್ ನಮಸ್ತೆ. ನಮ್ಮ ಜೊತೆಗೆ ನೃತ್ಯ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಕಮಲಾಕ್ಷ ಆಚಾರ್ಯ ಅವರು ಇದ್ದಾರೆ. ಬೆಳ್ತಂಗಡಿಯಲ್ಲಿ ಇದ್ದು ಬಹಳಷ್ಟು ಜನರಿಗೆ ನೃತ್ಯ ಗುರುಗಳಾಗಿ ಸೇವೆಯನ್ನ ಸಲ್ಲಿಸಿದವರು. 76ರಿಂದ ನೃತ್ಯ ಪಟುವಾಗಿ ನಂತರ ನೃತ್ಯ ಗುರುಗಳಾಗಿ ಸೇವೆಯನ್ನ ಸಲ್ಲಿಸಿದಂತಹ ಕಮಲಾಕ್ಷ ಆಚಾರ್ಯ ಅವರಿಗೆ ಸುದ್ದಿಯ ಕಡೆಯಿಂದ ವಿಶೇಷ ಅಭಿನಂದನೆ ಸರ್. ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು ನಿಮಗೆ ಮತ್ತು ನಿಮ್ಮ ಸುದ್ದಿ ಬಳಗಕ್ಕೆ. ಓಕೆ, ಈ ರಾಜ್ಯೋತ್ಸವದ ಗರಿ ಬಂದಿದೆ, ನಿಮ್ಮ ಒಂದು ಸಾಧನೆಗೆ ಅದು ಕೂಡ ಸೇರ್ಕೊಂಡಿದೆ, ಏನಂತೀರಿ? ಬಹಳ ಸಂತೋಷ ಆಗ್ತಾ ಉಂಟು. ಯಾಕಂದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದಂತಹ ನನಗೆ ಶಾಸ್ತ್ರೀಯವಾದಂತಹ ಒಂದು ನೃತ್ಯ ಕ್ಷೇತ್ರದಲ್ಲಿ ಗುರುತಿಸಿ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಕೊಟ್ಟದ್ದು ನಿಜವಾಗಿ ಅದು ನಮ್ಮ ಊರಿಗೆ ಸಂದ ಗೌರವ ಅಂತ ತಿಳಿತೇನೆ. ವೈಯಕ್ತಿಕವಾಗಿ ನನಗೆ ಸಂತೋಷ ಆಗಿದೆ. ಎಷ್ಟು ವರ್ಷಗಳಿಂದ ಈ ನೃತ್ಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಸರ್? ಏನೆಲ್ಲ ಮಾಡ್ತಾ ಇದ್ದೀರಿ ತಾವು? ನಾನು ಬೆಳ್ತಂಗಡಿಯಲ್ಲಿ 1976ರಲ್ಲಿ ನೃತ್ಯ ನಿಕೇತನ ಅನ್ನುವಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹೀಗೆ ಆಸಕ್ತ ವಿದ್ಯಾರ್ಥಿಗಳಿಗೆ ಕಲಿಸಿಕೊಂಡು ಬರ್ತಾ ಇದ್ದೇನೆ. ಆ ನಂತರ ನನಗೆ ಏನಾಯ್ತಂದ್ರೆ ಬೆಂಗಳೂರಲ್ಲಿ ಸನಾತನ ನೃತ್ಯ ಕಲಾಕ್ಷೇತ್ರ ಅಂತ ಅಲ್ಲಿಗೆ ಸರಕಾರದಿಂದಲೇ ಶಿಕ್ಷಣ ಇಲಾಖೆಯಿಂದ ಡೆಪ್ಯುಟೇಷನ್ ಆಯಿತು ನೃತ್ಯವನ್ನೇ ಕಲೀಲಿಕ್ಕಾಗಿ. ನಾನು ಅಧಿಕೃತವಾಗಿ ಒಬ್ಬ ನೃತ್ಯ ಶಿಕ್ಷಕನಾಗಿ ಸರಕಾರದಿಂದ ನಿಯೋಜಿಸಲ್ಪಟ್ಟೆ. ಆದ್ರೆ ಇಲ್ಲಿ ಎಲ್ಲಿಯೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಈ ನೃತ್ಯ ಶಿಕ್ಷಕ ಹುದ್ದೆ ಇಲ್ಲದಿರೋದ್ರಿಂದ ನಾನು ಜನರಲ್ ಕ್ಯಾಟಗರಿಯಲ್ಲೇ ಇದ್ದೆ. ಅದು ನನಗೆ ತುಂಬಾ ಒಂದು ಇದನ್ನು ಕೊಟ್ಟಿತ್ತು, ಶಕ್ತಿಯನ್ನು. ಯಾಕಂದ್ರೆ ಸರ್ಕಾರದಲ್ಲೇ ಮಾನ್ಯತೆ ಪಡೆದಂತ ಒಂದು ಇದರಲ್ಲಿ ತರಬೇತಿಯನ್ನು ಪಡೆದವ ನಾನು. ಹಾಗೆ ಆ ಬಳಿಕ ಅಲ್ಲಿಂದ ಕಲಿತು ಬಂದಾಗ ನನಗೆ ರಾಜರತ್ನ ಪಿಳ್ಳೆ ಅಂತ ಒಬ್ರು ಪ್ರಸಿದ್ಧ ನೃತ್ಯ ಗುರುಗಳವರು ನಮ್ಮ ಕರಾವಳಿಯ ಈ ಭಾಗಕ್ಕೆ ಒಂದು ಪನ್ನನಲ್ಲೂರು ಶೈಲಿಯ ಭರತ ನೃತ್ಯವನ್ನು ತಂದವರೇ ಅವರು. ಅಂತ ಒಬ್ಬ ಶ್ರೇಷ್ಠ ಗುರುಗಳ ಒಂದು ಆಶೀರ್ವಾದದಿಂದ ಆ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ವಿಚಾರಗಳನ್ನು ಕಲಿಯುವಂತ ಒಂದು ಭಾಗ್ಯ ನನಗೆ ದೊರಕಿತು. ಹಾಗಾಗಿ ಕರಾವಳಿ ಪ್ರದೇಶದಲ್ಲಿ ಶಾಸ್ತ್ರೀಯ ನೃತ್ಯ ಕಲೆಯಲ್ಲಿ ನಾನು ಒಬ್ಬ ಸಮರ್ಥ ಶಿಕ್ಷಕ ಅಂತ ಅನ್ನಿಸೋದಕ್ಕೆ ಅವರಿಂದ ಸಾಧ್ಯ ಆಯಿತು. ಆ ನಂತರ ಅವರ ನಿಧನ ನಂತರ ನಾನು ಬೆಂಗಳೂರಲ್ಲಿ ಗುರು ನರ್ಮದಾ ಅಂತ ಒಬ್ರಿದ್ರು, ಅವರು ಕೂಡ ಶ್ರೇಷ್ಠ ಮಟ್ಟದ ಒಬ್ರು ಶಿಕ್ಷಕಿ. ಅವರ ಹತ್ರ ನಾನು ಅಭ್ಯಾಸವನ್ನು ಮಾಡಿದೆ. ಆ ನಂತರ ಗುರು ಭಾನುಮತಿ ಅಂತ ಇದ್ರು ಅಭಿನಯದಲ್ಲಿ, ಅವರು ಬಹಳ ಪ್ರಖ್ಯಾತರು. ಅವರಲ್ಲಿ ಅಭಿನಯ ವಿಭಾಗವನ್ನು ಕಲಿತೆ. ಹೀಗೆ 5 ಜನ ಗುರುಗಳಲ್ಲಿ ನನ್ನ ಅಭ್ಯಾಸವೇ ಹೆಚ್ಚಾಯಿತು. ಅಂದ್ರೆ ನಾನೊಬ್ಬ ಪರಿಪೂರ್ಣನಾಗಬೇಕು ಅನ್ನುವಂತ ಒಂದು ಆಕಾಂಕ್ಷೆ ನನಗಿತ್ತು. ಅದರ ಜೊತೆಯಲ್ಲಿ ಮಕ್ಕಳಿಗೆ ಆಸಕ್ತರಾದವರಿಗೆ ನಾನು ಕಲಿಸ್ತಾ ಇದ್ದೆ. ಹಾಗೆ ಕೆಲವು ಮಂದಿ ವಿದ್ಯಾರ್ಥಿಗಳು ಬೆಳ್ತಂಗಡಿಯಲ್ಲಿ ಈ ಶಾಸ್ತ್ರೀಯ ನೃತ್ಯ ಅನ್ನೋದು ಒಂದು ಪ್ರಾರಂಭದ ವಿಷಯ ಆದ್ರಿಂದ ಹೆಚ್ಚಿನವರ ಸಹಕಾರ ಇರಲಿಲ್ಲ. ಅಂದ್ರೆ ಈ ಭರತನಾಟ್ಯ ಅಂದ್ರೆ ಏನಂತಲೇ ಗೊತ್ತಿಲ್ಲದಂತ ಒಂದು
ಪರಿಸ್ಥಿತಿಯಲ್ಲಿ ಆಗೈತು. ಆದ್ರೂ ಕೂಡ ಕೆಲವರ ಪ್ರೋತ್ಸಾಹದಿಂದ ಬೆಳವಣಿಗೆ ಆಯಿತು. ಹಾಗೆ ಆ ಕ್ಷೇತ್ರದಲ್ಲಿ ನಾನು ಸಾಧನೆಯನ್ನು ಹೇಳುದಿದ್ರೆ, ಶ್ರೀಮತಿ ಕೃಪಾ ಪಡಿಕೆ ಅನ್ನುವರು ನನ್ನ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಿದಾಗ ಸೇರಿದಂತ ಒಬ್ಳು ವಿದ್ಯಾರ್ಥಿನಿ. ಅವರು ಅದರಲ್ಲೇ ಮುಂದುವರೆದು ಈಗ ಮೈಸೂರಿನಲ್ಲಿ ನೃತ್ಯಗಿರಿ ಅನ್ನುವಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ರಾಷ್ಟ್ರ ಮಟ್ಟದ ಒಂದು ಗುರುತಿಸುವಂತಹ ಒಬ್ಬ ಕಲಾವಿದೆಯಾಗಿದ್ದಾರೆ. ಅದು ನನಗೊಂದು ಬಹಳ ಸಂತೋಷದ ವಿಚಾರ. ಯಾಕಂದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಲಿತಂತ ಒಬ್ಳು ವಿದ್ಯಾರ್ಥಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸಲ್ಪಡುವಂತ ಒಬ್ಬ ಕಲಾವಿದೆಯಾಗಿದ್ದಾಳೆ ಅಂತ ಹೇಳುವುದಕ್ಕೆ ಒಂದು ನನಗೆ ಸಂತೋಷ ಇದೆ. ಹಾಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಕೂಡ ತುಂಬಾ ಕಲಿತು ತುಂಬಾ ಹೆಸರನ್ನು ಪಡೆದವರಿದ್ದಾರೆ. ಆದ್ರೆ ಆ ಕ್ಷೇತ್ರದಲ್ಲೇ ಮುಂದುವರಿಯುವವರು ಕಷ್ಟ ಕಡಿಮೆ. ಯಾಕಂದ್ರೆ ನಮ್ಮಲ್ಲಿ ಅಂತ ಪ್ರೋತ್ಸಾಹಗಳು ಇಲ್ಲದೆ ಇರೋದ್ರಿಂದ ಅವರವರ ಒಂದು ಡಿಗ್ರಿ ಇನ್ನೊಂದಾಗುವವರೇ ಕಲಿತಾ ಇದ್ರು. ಮತ್ತೆ ಅದನ್ನೇ ಒಂದು ವೃತ್ತಿ ಜೀವನ ಅಂತ ಮಾಡಿಕೊಂಡವರು ಯಾರು ಇಲ್ಲ. ಈಗ ನಿಮಗೆ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಕಾಲ್ಗಳು, ನಿಮಗೆ ಬಹಳ ಕಾಲ್ ವೇಟಿಂಗ್ ಬರ್ತದೆ. ಆಗದಿಂದ ನಾವು ಮಾಡ್ತಾನೆ ಇದೀವಿ, ವೇಟಿಂಗ್ ಬರ್ತಾ ಇತ್ತು. ಸೊ ಬಹಳ ದೊಡ್ಡ ಅಭಿನಂದನೆಯ ಸರಮಾಲೆಗಳೇ ಬರ್ತದೆ. ಹೇಗಿತ್ತು ಸರ್ ನಿಮ್ಮ ಮನೆಯವ್ರದ್ದು ಮತ್ತು ಹಿತೈಷಿಗಳು, ಶಿಷ್ಯ ವೃಂದದ ರಿಯಾಕ್ಷನ್? ತುಂಬಾ ಖುಷಿ ಕೊಟ್ಟಿದೆ ನನಗೆ. ಯಾಕಂದ್ರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಇದೇ ನನಗೆ ಕರ್ನಾಟಕ ಕಲಾಶ್ರೀ ಅಂತ ಒಂದು ಪ್ರಶಸ್ತಿ ಬಂತು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ. ಆಗ ಬೆಳ್ತಂಗಡಿಯಲ್ಲಿ ಒಂದು ಸಾರ್ವಜನಿಕ ಸನ್ಮಾನ ಕಾರ್ಯಕ್ರಮವನ್ನು ಉಜಿರೆಯಲ್ಲಿ ಮಾಡಿದ್ರು. ಆಗ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬಂದು ಅದರಲ್ಲಿ ಭಾಗವಹಿಸಿ ಮತ್ತೆ ಊರಿನವರೆಲ್ಲ ಸೇರಿಕೊಂಡು ಬಹಳಷ್ಟು ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮವನ್ನು ನನಗೆ ಮಾಡಿದ್ರು. ಅದರ ತಕ್ಷಣವೇ ಈಗ ಈ ಒಂದು ಪ್ರಶಸ್ತಿ ಕೂಡ ಬಂದದ್ದು ಅದೊಂದು ಹಸಿರಾಗಿರುವಾಗಲೇ ಬಂತು ಅಂತ ಕಾಣ್ತದೆ. ಹಾಗಾಗಿ ಎಲ್ಲರ ಒಂದು ಪ್ರತಿಕ್ರಿಯೆ ಹೆಚ್ಚು ನಾನು ಖುಷಿ ಕೊಡ್ಬೇಕಂದೇನಂದ್ರೆ ನನ್ನ ಎಲ್ಲ ಶಿಷ್ಯ ವರ್ಗದವರು ಅವರು ಇವತ್ತೂ ನೆನಪು ಮಾಡಿಕೊಂಡು ನಾವು ಸಂತೋಷ ಪಡ್ತಾ ಇದ್ದಾರೆ. ಮತ್ತೆ ನಾನು ನನ್ನ ಈ ಪ್ರಶಸ್ತಿ ಸಲ್ಬೇಕಾದ್ದು ನನ್ನ ಎಲ್ಲ ಶಿಷ್ಯ ವರ್ಗಕ್ಕೆ. ಯಾಕಂದ್ರೆ ನಾನೇನು ವೇದಿಕೆಯಲ್ಲಿ ಕುಣಿದವಲ್ಲ, ಹೆಚ್ಚು ಪ್ರದರ್ಶನಗಳನ್ನು ಕೊಟ್ಟವಲ್ಲ. ನಾನು ಗುರುತಿಸಲ್ಪಟ್ಟದಿದ್ರೆ ನಾನು ಹೇಳಿಕೊಟ್ಟಂತ ನನ್ನ ವಿದ್ಯಾರ್ಥಿಗಳು ಒಂದು ಉತ್ತಮ ಸ್ಥಾನವನ್ನು ಪಡೆದದ್ರಿಂದ. ಹಾಗಾಗಿ ನಾನು ನನ್ನ ಎಲ್ಲ ವಿದ್ಯಾರ್ಥಿ ವೃಂದಕ್ಕೆ ವಿಶೇಷವಾದಂತಹ ನನ್ನ ಅಭಿವಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಅವರು ಏನು ಕೃಷಿ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಅದರ ಫಲ ಇವತ್ತು ನನಗೆ ಸಿಕ್ಕಿತು. ಆ ಕೊಡುಗೆ ಅವರಿಗೆ ಸಲ್ಲಬೇಕಾಗ್ತದೆ. ಮತ್ತೆ ಸಾರ್ವಜನಿಕರು ಕೂಡ ತುಂಬಾ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ನಾನು ಒಂದು ನೆನಪು ಮಾಡಿಕೊಳ್ಬೇಕಾದ ವಿಚಾರ ಅಂದ್ರೆ, ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಈ 3 ಜಿಲ್ಲೆಗಳ ನೃತ್ಯ ಕಲಾವಿದರ ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತು ಅನ್ನುವಂತ ಒಂದು ಪರಿಷತ್ತನ್ನು ಸ್ಥಾಪನೆ ಮಾಡಿ 12 ವರ್ಷ ನಾನು ಅದರ ಅಧ್ಯಕ್ಷನಾಗಿದ್ದುಕೊಂಡು ಒಂದು ಸಂಘಟನೆಯ ಕೆಲಸವನ್ನು ಮಾಡಿದ್ದೇನೆ. ಅದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಎಲ್ಲ ಕಲಾವಿದರು ಸೌಹಾರ್ದದಲ್ಲಿ ಪ್ರೀತಿಯಲ್ಲಿ ಇದ್ದುಕೊಂಡು ಈ ನೃತ್ಯ ಕ್ಷೇತ್ರದ ಒಂದು ಬೆಳವಣಿಗೆಗೆ ಆ ಪರಿಷತ್ತು ಕಾರಣವಾಗಿದೆ. ಅದಕ್ಕೆ ನನ್ನ ಒಂದು ಸೇವೆ ಕೂಡ ಸಲ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ಹಾಗಾದ್ರೆ ಇದು ಶಿಷ್ಯ ವೃಂದದಿಂದ ಸಿಕ್ಕಿದ ಗುರುದಕ್ಷಿಣೆ ಅಂತ ಹೇಳ್ತೀರಿ? ಖಂಡಿತವಾಗಿ ಅದು ನೀವು ಸರಿಯಾದ ಮಾತು ಹೇಳಿ. ಯಾಕಂದ್ರೆ ಆ ಗುರುದಕ್ಷಿಣೆ ಅನ್ನುವಂತ ಪದ ಇದೆ ಅಲ್ಲ ನಿಮ್ಗೆ, ನೀವು ಉಪಯೋಗ ಮಾಡಿದ್ದು ಅದು ಅತ್ಯಂತ ಸರಿಯಾದ ಪದ. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಕ್ಕಳು ಕೂಡ ನೃತ್ಯ ಆಸಕ್ತರು, ನೃತ್ಯದಲ್ಲಿ ಸಾಧನೆಯನ್ನ ಮಾಡ್ತಾ ಇರುವವರು. ಫ್ಯಾಮಿಲಿಯ ರಿಯಾಕ್ಷನ್ ಏನಿತ್ತು ಸರ್? ಹೇಗಿತ್ತು ಅವ್ರದ್ದು ಅಭಿನಂದನೆಗಳು? ನನ್ನ ಫ್ಯಾಮಿಲಿಯಲ್ಲಿ ನನ್ನ ಶ್ರೀಮತಿ ನನ್ನ ಜೊತೆ ಇಲ್ಲ ಈಗ. ಆದ್ರೆ ನಾನು ಮದುವೆಯಾದ ಬಳಿಕ ನನಗೆ ಎಲ್ಲ ರೀತಿಯನ್ನು ಒಂದು ಶಕ್ತಿ ತುಂಬಿದವರು ಈ ನೃತ್ಯ ಕ್ಷೇತ್ರದಲ್ಲಿ ಮುಂದುವರಿಯುವುದಕ್ಕೆ. ನನ್ನ ಅದೇ ಗುರುಗಳು ರಾಜರತ್ನ ಪಿಳ್ಳೆಯವರು ನಮ್ಮ ಮನೆಯಲ್ಲೇ ಇದ್ರು. ಅವರನ್ನು ತಂದೆ ರೀತಿಯಲ್ಲಿ ನೋಡಿಕೊಂಡು ನನ್ನ ಶ್ರೀಮತಿ ಅವರನ್ನು ನೋಡಿಕೊಂಡಿದ್ದಾಳೆ. ಅವಳು ಕೂಡ ನೃತ್ಯ ಅಭ್ಯಾಸವನ್ನು ಸ್ವಲ್ಪ ಮಾಡಿದ್ದಾಳೆ. ಅದು ನಾನು ನನ್ನ ಬದುಕಿನಲ್ಲಿ ಒಂದು ಬದಲಾದ ಜೀವನಕ್ಕೆ ತುಂಬಾ ಪ್ರೇರಕ ಶಕ್ತಿಯಾಗಿದ್ಲು ಅವಳು. ನನ್ನ ದೊಡ್ಡ ಮಗಳು ಸಾಂತಲಾ ಅಂತ, ಅವಳು ಸ್ನಾತಕೋತ್ತರ ಪದವೀಧರೆ ಮತ್ತು ಭರತನಾಟ್ಯದಲ್ಲಿ ಕೂಡ ವಿದ್ವತ್ತನ್ನು ಮಾಡಿದ್ದಾಳೆ. ಅವಳು ನನ್ನ ಜೊತೆ ಇಲ್ಲೇ ಕ್ಲಾಸ್ ಮಾಡ್ತಾ ಇದ್ಲು. ಈಗ ಕುವೈಟಿನಲ್ಲಿ ಇದ್ದಾಳೆ. ಅವಳು ಕುವೈಟಿನಲ್ಲಿ ಉದ್ಯೋಗದಲ್ಲಿದ್ದಾಳೆ. ಜೊತೆಯಲ್ಲಿ ಭರತನಾಟ್ಯ ಕ್ಲಾಸ್ ಅನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾಳೆ.
ನನ್ನ ಎರಡನೇ ಮಗಳು ಹರ್ಷಿಣಿ, ಅವಳು ಕೂಡ ಭರತನಾಟ್ಯದಲ್ಲಿ ವಿದ್ವತ್ತನ್ನು ಮಾಡಿದ್ದಾಳೆ. ಆನಂತರ IIT ಮಾಡಿದ್ದಾಳೆ. ಆ ನಂತರ ನನ್ನ ಜೊತೆಯಲ್ಲಿ ಹೆಚ್ಚಿನ ಕ್ಲಾಸುಗಳನ್ನು ಅವಳೇ ಮಾಡ್ತಿದ್ಲು. ನನ್ನ ಬೇರೆ ಬೇರೆ ವಿದ್ಯಾರ್ಥಿಗಳು ರಂಗ ಪ್ರವೇಶ ಮಾಡುವಲ್ಲಿ ಅವಳ ಸಹಭಾಗಿತ್ವ ತುಂಬಾ ಇದೆ. ನನ್ನ ತುಂಬಾ ಮಂದಿ ಶಿಷ್ಯಂದ್ರು ರಂಗ ಪ್ರವೇಶ ಕಾರ್ಯಕ್ರಮ ಮಾಡಿದ್ದಾರೆ. ಅವಳು ಕೂಡ ತುಂಬಾ ಸಂತೋಷ ಪಟ್ಟಿದ್ದಾಳೆ. ಹಾಗಾಗಿ ನನ್ನ ಕುಟುಂಬದ ಎಲ್ಲರ ಒಂದು, ಈಗ ನನ್ನ ಅಳಿಯಂದಿರು ಕೂಡ, ನನ್ನ ದೊಡ್ಡ ಅಳಿಯ, ಸಣ್ಣ ಅಳಿಯ ಹೀಗೆ ನನ್ನ ಜೊತೆಯಲ್ಲೇ ಇದ್ದಾರೆ. ಅವರು ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ನನ್ನ ಸಾಧನೆ ಅವರಿಗೂ ಕೂಡ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ. ಸರ್, ಬೆಳ್ತಂಗಡಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ನೀವು ಮಾಡಿದಂಥ ಸಾಧನೆಗೆ ಸಂದಂತ ಈ ಗೌರವಕ್ಕೆ ಸುದ್ದಿಯೂ ಕೂಡ ವಿಶೇಷವಾದಂಥ ಅಭಿವಂದನೆಯನ್ನ ಸಲ್ಲಿಸ್ತಾ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ ಸರ್. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಮತ್ತೆ ಸುದ್ದಿ ಬಳಗದ ಎಲ್ಲರಿಗೂ ಕೂಡ. ನನಗೆ ತುಂಬಾ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ, ಪ್ರಚಾರವನ್ನು ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು ಸರ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡಾದ್ಯಂತ ಎಲ್ರಿಗೂ ಗೊತ್ತಿರುವಂಥದ್ದು ಒಂದು ಸ್ವಾವಲಂಬಿ ಜೀವನವನ್ನ ನಿರ್ವಹಿಸುವುದಕ್ಕೆ ಸಹಕಾರ ಮಾಡುವಂತಹ ಒಂದು ಸಂಸ್ಥೆ. SKDRDPಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ. ಅದೇ ರೀತಿ ಈ ಬಾರಿ ಆಡಳಿತ ವಿಭಾಗದಿಂದ ಒಂದು ಪ್ರಶಸ್ತಿ ಬಂದಿರುವಂಥದ್ದು, ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು. LH ಮಂಜುನಾಥ್ ಇವರಿಗೆ ಆಡಳಿತ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿ ಬಂದಿದೆ. ಅವರನ್ನ ಕೂಡ ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಅವರು ಏನ್ ಹೇಳಿದ್ದಾರೆ, ಈ ಒಂದು ಪ್ರಶಸ್ತಿಯ ಬಗ್ಗೆ, ಆ ಒಂದು ಸಂತಸದ ಕ್ಷಣ ಹೇಗಿತ್ತು ಎಲ್ಲದನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಿನ್ನೆನೆ ಅವರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. SKDRDPಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತ ನಿಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಏನ್ ಹೇಳ್ತೀರಿ ಸರ್? ಅದೇ ನಾನು ಏನು ಹೇಳೋದಕ್ಕಿದೆ, ಕಾರ್ಯಕರ್ತರನ್ನ ಈ ಸರ್ಕಾರ ಗುರುತಿಸಿದೆ ಅನ್ನೋದನ್ನಷ್ಟೇ ನಾನು ಹೇಳ್ಬೋದು. ನಮ್ಮಂತ ಕಾರ್ಯಕರ್ತರನ್ನು ಸರ್ಕಾರ ಗುರುತಿಸಿದೆ. ಮುಖ್ಯವಾಗಿ ಪೂಜ್ಯರು ಏನು ಈ ಗ್ರಾಮಾಭಿವೃದ್ಧಿ ಯೋಜನೆ ಕನಸನ್ನು ಕಂಡಿದ್ರು, ಅದನ್ನು ಅನುಷ್ಠಾನ ಮಾಡುವಲ್ಲಿ ಅವರಿಗೆ ಸಹಕಾರಿಯಾಗಿ ನಾನು ದುಡಿದಿದ್ದೇನೆ. ಅಲ್ಲಿಂದ ಇದೆಲ್ಲ ಶ್ರೇಯಸ್ಸು ಪೂಜ್ಯರಿಗೆ ಹೋಗ್ತದೆ, ಹೇಮಾವತಿ ಅಮ್ಮನವ್ರು ಹೋಗ್ತದೆ. ಅವ್ರು ಕಂಡಂತ ಕನಸನ್ನ ನನಸು ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಅದನ್ನ ನಮ್ಮ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ಗುರುತಿಸಿದ್ದಾರೆ, ಸನ್ಮಾನ್ಯ ಮಂತ್ರಿಗಳು. ಯಾಕೆಂದ್ರೆ ನನ್ನ 20 ವರ್ಷಗಳಿಂದ ನನ್ನ ಕೆಲಸಗಳನ್ನ ಅವ್ರು ಗಮನಿಸಿದ್ದಾರೆ. ಹಾಗಾಗಿ ಆ ಸರ್ಕಾರ ಇದನ್ನು ಗಮನಿಸಿದೆ ಅಂತ ನಾನು ತಿಳ್ಕೊಳ್ತೇನೆ. ಸಾಮಾನ್ಯ ಕಾರ್ಯಕರ್ತರನ್ನ ಜನರು ಗುರುತಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ನಾನು ತಿಳ್ಕೊಳ್ತೇನೆ. ಸರ್, ಬಹಳ ದೊಡ್ಡ ಒಂದು ಗೌರವ. ಮತ್ತು SKDRDPಯಲ್ಲಿ ಯಾವ ರೀತಿಯಾದಂತ ಒಂದು ಸಂಭ್ರಮ ಮನೆ ಮಾಡಿದೆ? ಈಗ ಫೋನ್ಗಳು ಬರ್ತಾನೆ ಇದೆ ನನಗೆ, ನಾನು ಫೋನ್ಗಳು ತಗೊಳಕ್ ಆಗ್ತಾ ಇಲ್ಲ. ಬಹುಶಃ ನನ್ನ ಎಲ್ಲ ಕಾರ್ಯಕರ್ತರು ತುಂಬಾ ಸಂತೋಷ ಪಡ್ತಾರೆ. ಯಾಕೆಂದ್ರೆ ನಾವೆಲ್ಲರೂ ಕಾರ್ಯಕರ್ತರು ಒಂದು ಅನ್ನುವಂತ ಭಾವನೆಯಲ್ಲಿ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಕೂಡ ನಮ್ಮಲ್ಲಿ ಮೇಲೆ ಕೆಳಗೆ ಅನ್ನುವಂತ ಭಾವನೆಯಲ್ಲಿ ಎಲ್ಲರೂ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ಹಾಗಾಗಿ ಇದು ನಂದಲ್ಲ, ನಮ್ಮ ಇಡೀ ಕಾರ್ಯಕರ್ತರ ಬಳಗಕ್ಕೆ ಸಿಕ್ಕಂತ ಒಂದು ಗೌರವ ಅಂತ ನಾನು ಭಾವಿಸ. ತುಂಬಾ ಸಂತೋಷ ಪಡ್ತಾರೆ, ಖಂಡಿತವಾಗಿ ಪಡ್ತಾ ಇರ್ತಾರೆ. ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ. ಈಗಾಗಲೇ ನನಗೆ ಬರ್ತಾ ಇದೆ, ಜನಜಾಗೃತಿ ವೇದಿಕೆ ಅವರು ಸಂತೋಷ ಪಡ್ತಾ ಇದ್ದಾರೆ. ಅವ್ರ ಅಧ್ಯಕ್ಷರು ಫೋನ್ ಮಾಡಿದ್ರು, ನನ್ನ ಪ್ರಾದೇಶಿಕ ನಿರ್ದೇಶಕರು ಫೋನ್ ಮಾಡಿದ್ರು. ಬಹಳ ಸಂತೋಷ ಪಡ್ತಾರೆ ಎಲ್ರಿಗೂ, ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಈಗ ಕರೆಗಳು ನಿರಂತರವಾಗಿ ಬರ್ತಾ ಇದೆಯಾ ಸರ್? ಬರ್ತಾ ಇದೆ. ನನಗೆ ಸುಮಾರು ಒಂದು 15 ತಗೊಳಕ್ಕಾಗಿಲ್ಲ, ಅಂದ್ರೆ ತುಂಬಾ ಬರ್ತಾ ಇದೆ, ಕರೆಗಳು ತುಂಬಾ ಬರ್ತಾ ಇದೆ ಈ ಕ್ಷಣದಲ್ಲಿ. ಓಕೆ, ಇದು ನಿಮ್ಮ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸಿದೆ ಅಂತ ಹೇಳ್ಬೋದು? ಈ ಸಂಸ್ಥೆಯಿಂದ ಇದು ಸುಸ್ಥಿರ ಸಂಸ್ಥೆಯಾಗಿದೆ. ಈಗ ಸುಸ್ಥಿರವಾಗಿರೋದ್ರಿಂದ ಎಲ್ಲ ಜವಾಬ್ದಾರಿಗಳು ಎಲ್ಲರಲ್ಲಿಯೂ ಹಂಚಿದ್ದೇವೆ ನಾವೀಗ. ಎಲ್ಲರೂ ಅವರವರದ್ದೇ ಜವಾಬ್ದಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಭವಿಷ್ಯದ ಯೋಜನೆಗಳು ಏನಿವೆ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತೆ ನಾವು. ಸುಸ್ಥಿರತೆ ಒಂದು ಮನೆ ಆಗಿದೆ ಈ ಸಂಸ್ಥೆಗೆ, ಸುಸ್ಥಿರವಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಆದ್ರೆ ಭವಿಷ್ಯದಲ್ಲಿ ಹೊಸ ಯೋಜನೆಗಳನ್ನ ಯಾವ ರೀತಿ ತಗೊಳ್ಬಹುದು, ಈ ಸುಸ್ಥಿರತೆಯ ನೆಲಗಟ್ಟಿನ ಮೇಲೆ ಯಾವ ರೀತಿ ತಗೊಳ್ಬಹುದು, ಹಾಗಾಗಿ ವಿಷನಿಂಗ್ ಮಾಡೋದಕ್ಕೆ ಇದು ನಾನು ಖಂಡಿತವಾಗಿ ಪ್ರೇರಣೆ ಕೊಡುತ್ತೆ ಅಂತ. ಓಕೆ, ಸುದ್ದಿ ಸಮೂಹ ಸಂಸ್ಥೆಗಳ ಪರವಾಗಿ ನಿಮಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದಲೂ ವಿಶೇಷವಾದ ಅಭಿನಂದನೆ ಸರ್. ಸುದ್ದಿ ಸಂಸ್ಥೆಗಳನ್ನ ನೆನಪಿಸ್ಕೋತೀನಿ, ಯಾಕೆಂದ್ರೆ ನಾನು ಸುದೀರ್ಘವಾದ ಒಂದು ಸಂದರ್ಶನವನ್ನು ತಾವು ಹಾಕಿದ್ರಿ. ಅದು ಬಹಳ ಕಡೆಗಳಲ್ಲಿ ವೈರಲ್ ಆಯ್ತು, ಬಹಳ ಜನರು ಅದನ್ನ ಗುರುತಿಸಿದ್ರು. ಸೊ ಸುದ್ದಿ ಯಾವಾಗಲೂ ನಮ್ಮ ಯೋಜನೆ ಜೊತೆ ಇರ್ತಕ್ಕಂಥ ಒಂದು ಪತ್ರಿಕೆ. ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಕೊಡೋದಕ್ಕೆ ಬಯಸ್ತೇನೆ. ಓಕೆ, ಅಭಿನಂದನೆಗಳು ಸರ್. ಇನ್ನಷ್ಟು ದೊಡ್ಡ ಮಟ್ಟಿನ ಪ್ರಶಸ್ತಿಗಳು ನಿಮ್ಮದಾಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ದೈವನರ್ತಕ ಗುಡ್ಡಪಾಣರು ಇವರು ಪಿಲಿ ಭೂತಕೋಲ ಅಥವಾ ಪಿಲಿಕೋಲ ಅನ್ನುವಂತಹದ್ರಲ್ಲಿ ಬಹಳ
ಹೆಸರುವಾಸಿ. ಗುಡ್ಡ ಪಾಣಾರರು ಅಂತಂದ್ರೆ ಬಹಳ ಅದ್ಭುತ ದೈವ ನರ್ತಕ ಅನ್ನುವಂಥದ್ದು, ಜೊತೆಗೆ ಒಂದು ಅವರನ್ನು ಬಹಳ ಗೌರವದಿಂದ ಕಾಣುವಂಥದ್ದು ಎಲ್ಲೆಡೆಯೂ ಕೂಡ ಇರುವಂಥದ್ದು. ಉಡುಪಿಯವರಾದರೂ ಕೂಡ ಇವರ ಹೆಸರು ಇಡೀ ದಕ್ಷಿಣ ಕನ್ನಡದಾದ್ಯಂತ ವ್ಯಾಪಿಸಿರುವಂಥದ್ದು. ಬಹಳಷ್ಟು ಜನಕ್ಕೆ ಗುಡ್ಡ ಪಾಣಾರರ ಬಗ್ಗೆ ಬಹಳಷ್ಟು ಅರಿವಿದೆ. ಜೊತೆಗೆ ಸುಳ್ಯ, ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಮಂಗಳೂರು ಇಲ್ಲಿಯೂ ಕೂಡ ಗುಡ್ಡ ಪಾಣಾರರ ಬಗ್ಗೆ ಬಹಳಷ್ಟು ಜನ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅವರ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳುವಂಥದ್ದು. ಅವರು ಈ ಒಂದೆಲ್ಲ ಪ್ರದೇಶಗಳ ಜೊತೆಗೆ ನೇರ ಸಂಪರ್ಕವನ್ನು ಹೊಂದಿರೋದ್ರಿಂದ ಅವರು ಕೂಡ ಈ ಪ್ರಶಸ್ತಿ ಬಂದಿದ್ರ ಬಗ್ಗೆ ಮಾತನಾಡಿದರೆ, ಅದನ್ನ ನೋಡ್ಕೊಂಬರೋಣ. ಮಿತ್ತದ ಕೆಲಸದಾಗಲೇ ಎನ್ನ ಸಂಪೂರ್ಣ ಅನುಗ್ರಹ ಆಗಲೇ ಸಹಕಾರ ಅಲ್ಲ ಎನ್ನ ಒಂದು ಧರ್ಮ ಉಂಡು ಎನ್ನ ದೇ ಗೊತ್ತನೆ ಈ ತಾದಿಗೆ ಪೋಪಿನೇ ಇರುತ್ತೆ ಅಡೆಮುಟ್ಟ ಕಂತೆ ಇರುತ್ತ ಅವೇ ಧರ್ಮ ಎಂದು ಇವರು ಸರ್ಕಾರಗೂ ಸೊಲ್ಮೆ ಸಂದವರ ನೆಕ್ಕೋಸ್ಕರ ಇದೆ ಕೊರ್ನೆ ಖಂಡಿತ ಸಂದೋಡೆ ಸಂದ ಜಿಡೆಯಾನು ಈತ್ ಮಲ್ತದಾದ ಸುಖಣ್ಣದನ್ಗಲ ಧರ್ಮ ಜೊತೆ ಧರ್ಮನು ಕೈ ಬಿಡ್ರೆ ಬಲ್ಲಿ ಧರ್ಮನು ಪಸು ಮಲ್ಪೊಡು ನನಗೆ ಆಸೆ ಆತೆ. ಸುದ್ದಿ ಉಂಟು. ಸೊ ಆ ಪ್ರಶಸ್ತಿದ ಬಗ್ಗೆ ಏನ ಪಂಡ್ರೆ ಇಚ್ಛೆ ಬರ್ತಾರೆ ಯಾನ ದೇ ಗೊತ್ತನೆ ದಿಂಜ ವರ್ಷದಂಚಿ ಕಲೆವೆದೆ ಅದು ನರ್ತನ ಮಲ್ತಂದುಲ್ಲ ಬಕತೆ ಮಲ್ಲ ಪುದರ್ಡುಪ್ಪುನು ಕಾಪು ಪಿಲಿಗೋಲದ ಕಾಪು ಸಾವಿರ ದೇವಿನ ದೂತನ ಸೇವೆ ಪಿಲ್ಚಂಡಿನ ಮಲ್ತಂದುಲ್ಲ ಅಂಚ ಇತ್ತ ಒಂದು ಮಾತಂದು ಮಲ್ದಾರೆ ಇಂಕ ಸಂತೋಷ ಆತೇನ ಈ ಎನ್ನ ಭಕ್ತಿಯರು ಜನಕುಲು ಏನನ್ನು ಈತ್ ಮಾತ ಕೊಂಡಾಡಿಯರತ್ತ ಈ ಕೌಸದ್ದು ಆತೆ ಇತ ಇರು ದೈವಾರಾಧನಾ ಕ್ಷೇತ್ರಡು ಏತು ವರ್ಷದಿಂಚಿ ಬೇಲೆ ಮಲ್ತೊಂದುಲ್ಲ 25 ವರ್ಷದಿಂಚಿ 21 ವರ್ಷದಿಂಚಿ ನೇಮ ಕಾಟೊಂದುಲ್ಲ ಐದು ಬಕ್ಕ ಬಾಕಿ ಬೂತಲೆ ಹಿಡ್ದು ಬಕ್ಕ 30 ವರ್ಷದ 25-26 ಹಿಡ್ದು ಬಕ್ಕ ಪಿಲುಗೋಲನೆ ಬಕ್ಕ ಯಾನುವ ಕೊಲಲ್ಲಿ ಕಟ್ಟುದಿತ್ತು ಇತ್ತೇರಿ ಏತು ವರ್ಷ 52 ಮಾಡು ಈ ರೀತಿಯ ಊಪುರ ಭೂತ ಕೋಲ ಕಟ್ಟು ಅಂತಾರೆ ಊಪುರ ದೈವಲಿ ದುಂಬು ಯಾನ ಪಂಜಲಿ ಗೋಲ ವರ್ತೆ ಗೋಲ ಬಕ್ಕ ಕೋಡ್ದ ಗೋಲೋಡು ಮಾಣಿಗ ಗೋಲ ಬೊಬ್ಬರೆ ಗೋಲ ಕೊರಗಜನ ಗೋಲ ಗುಲ್ಲಿಗ ಗೋಲ ಒಂದು ಮಾತ ಕಟ್ಟೊಂದುತ್ತೆ ಓಲ್ಪುರ ಕೋಲ ಕಟ್ಟು ಅಂತಾರೆ ಯಾನ ಮೂಲು ಕಾಪುಡು ಕೈಪುಂಜಿ ಬೊಬ್ಬರೆ ಸಾನದವಳು ಬೊಬ್ಬರೆ ಕಟ್ಟೊಂದುತ್ತೆ ಬಾಗುತ್ತದ ಐದು ಬಕ್ಕ ಇಲ್ಲು ಬಸ್ ಮತ ಬರ್ಪುಂಡು ಅವಲ್ಲ ಕಟ್ಟದ ಐದು ಬಕ್ಕ ಈ ಕೋಡ್ದು ಸಾನದವಳು ಕೋಲ ಹಾಪನತ್ತೆ ಆ ಪುಟ್ಟೇನ್ ಪಿನಾರುಲ್ಲಿ ಇರ್ತಂಕಲ್ಲ ತಿದೆಂಬೂರು ನಾನು ಆರ್ನೊಟ್ಟು ಮಾಣಿಗ ಕಟ್ಟೊಂದು ಮಾತಾಡ್ತೆ ಅಂಚ ಪೂರ ಕೆಲಸ ಪೂರ ಮಲ್ದ ಇತ್ತೆ ನಗ ಇತ್ತ ಬಾಕಿ ಕೋಲ ಇಂಕ ಮಲ್ಪರೆ ಆಪುಜಿ ಎಂಚಿನ ಮಲ್ಪರೆ ಆಪುಜಿಯನ್ನ ಎಂಚಿನ ದೇವರ ತಂತ್ರ ಇತ್ತ ಕಾಲಿ ಪಿಲಿಗೋಲ ಒಂಜಿ ಮಾತ್ರ ಆಪನೆ ಅಂದ ಬಕ್ಕೂ ಕೋಲೋಳ ಎಂದ ಆಪಿನೇ ಇಜ್ಜಿತ್ತೆ ಇತ್ತ ಈರು ಪಿಲಿಕೋಲ ಏತು ವರ್ಷದಿಂಚಿ ಕಟ್ಟೊಂದುಲ್ಲ ಎನ್ನ 32 ವರ್ಷ ಸರ್ವಿಸ್ ಪಿಲಿಕೋಲ ಕಟ್ಟರೆ ಕಾಪು ಮಲ್ಲತ್ತೆ ಪುದರ್ಡುಪ್ಪುನಿ ಯಾನೆ ಏರ್ಲ ಪಿಲಿಕೋಲೋಗಿ ಏರ್ಲ ಕಟ್ಟರೆ ಬರ್ಪುಜಿಯರ್ ಅಂಡ ಯಾನ ದೇವರು ಇದು ಪೋಯ್ಸಿರ್ತಲ್ಲ ದೇವ್ರದಾಗೆ ಅಂದ ನನ್ನ ಬೊರ್ಚಿ ಬನ್ನಲ್ಲ ದೇವ್ರು ಬಂತೀರು ಯಾನ್ ಬನಂದಿ ಬುಡ್ರೆ ಬಲ್ಲಿ ಅಂಚ ಆ ಧರ್ಮ ಉಂಡಿ ಅಂಡ ಆತಿ ಅನ್ಬಕ್ಕದ ಆಲಜ್ಜಿದ ಅನುಕೂಲ ಇತರ ಪಿಲಿಕೋಲದ ಬಗ್ಗೆ ನಂಬಿಕೆ ಏನ ನಮಗೆ ಅಲ್ಪೊಂಜಿ ಕಲೆ ಕಾರ್ಮಿಕ ಅನ್ಪಿನಂಜಿ ಉಂಡೋರು ಅವು ಜನಾರ್ದನ್ ದೇರ್ಲ ಮೋಜುಗುಡಿ ಮಾದೆ ಮೇಜು ಮಾದೆ ಎಲ್ಲ ಪಿಲ್ಚಾಂಡ್ ಸಾನದ ಸರ್ವ ಶಕ್ತಿ ಇಲ್ಲ ಆ ಧರ್ಮ ಒಂಜಿ ಅಂಚ ಅದು ಐಟಿ ನಮಗೆ ಅದು ನಾನು ಮಿತ್ಬಣ್ಣೆ ಇತ್ತವು ಪಿಲ್ಚಾಂಡ್ ಸಾನೋಡೆ ಮಲ್ಪ ಇರು ಪಿಲಿಕೋಲ ಕಟ್ನಾಗ ಏಟ್ ದಿನ ವ್ರತ ನಿಯಮ ಉಡುಪುವರು ಶಿಷ್ಟಾಚಾರ ಉಡುಪುವರು ಯಾನ್ ಮುಲ್ತುರ್ದು ಪೋಯಿನೇ
ಅಂಗಾರ ಇತ್ತ ದುಂಬು ವರ್ಮದೇನತ್ತಂದ್ರೆ ಇತ್ತ ಅಂಗಾರನೆ ದೇವರಡೆಗೆ ಆನೆ ಪ್ರಸಾದಾಪಿನಿ ಆನೆ ಬೊಬ್ಬೆರೆ ಹೊಲ ಕಟ್ಟುಂಡು ಅಂಚತ್ತನ್ ಇತ್ತ ದುಂಬುದ ಶಿಸ್ತು ಬೇತ್ತ ಏನ ಗೊತ್ತಂದ್ರೆ ದೇವರಡೆ ಕೇಂದ್ ದೇವರಡೆಗೆ ಅಂದು ಪ್ರಸಾದ ಆ ಒಡ್ಡ ದುಂಬು ನಡು ಮಧ್ಯಡುವರ ಬೊಬ್ಬೆರೆ ಕೋಲ ಬರ್ಪುಂಡು ಅದಾಗ ಬೊಬ್ಬೆರೆ ಕೋಲ ಕಟ್ಟಿನೇನೆ ಪಿಲಿ ಕಟ್ಟುನು ಲೆಕ್ಕ ಇತ್ತ ಅಂಚಾದು ಅವು ವರ್ಮದಿಂತ ಬೋದತ್ತೆ 5 ದಿನ ಬೈದನತ್ತೆ ಅಂಗಾರನೇ ದೇವರಡೆಗೆ ಆನೆ ಬೊಬ್ಬೆರೆ ಕೋಲ ಅಂಚಾಪುನಿತ್ತೆ ಇತ್ತೆ ಈರ್ನ ಪಪ್ಪ ಕೋಲ ಕಟ್ಟು ಅಂತೀರಿ ದುಂಬು ಅಂದು ಕುದರಿ ನೀರ್ನ ನಾನು ಬಾನಾರು ಆರೇರ್ದು ಬೊಕ್ಕ ಈರ್ ಕೋಲ ಕಟ್ಟು ಬೈದ ಇರೆರ್ದು ಬೊಕ್ಕ ಈರ್ನ ಒಂದು ಸಂಸ್ಕೃತಿ ನೇರು ಉರ್ತು ಒಂದು ಇತ್ತ ನಾನು ಇರ್ಪಣೆ ನಮಗೆ ಸುಧಾಕರ ಏನು ಮನದು ಆರು ಕೋಲ ಕಟ್ಟು ಒಂದು ಒಯ್ಕ್ ಪೂರ ಕೋಲ ಕಟ್ಟುವೇರು ಕಟ್ಟು ಎಂಚನೆ ಪಿರಡ್ ಮಾತ ಒಂದು ಮರ್ಜಿಡಿ ಎದುರು ಬೋದಾಬುಜಿ ಪಿರಡ್ ಮಾತ ಪಂಜೀರು ಕೋಲನ ವರ್ತೆ ಕೋಲನ ಅವು ಒಂದು ಕಟ್ಟೊಂದು ಇದೇ ರಾಜ್ಯೋತ್ಸವ ಪ್ರಶಸ್ತಿ ಬೈದಿನತ ಬಗ್ಗೆ ಇದೇ ಖುಷಿ ಆಂಡ ಭಾರಿ ಮಲ್ಲ ಸಂತೋಷ ಯಾನ್ ಜಗತ್ತಡು ಈತು ವರ್ಷ ಯಾನ್ ಬೆಂತಿನೇಕ್ ದೇವ್ರ ಹೆಂಗ ತಾತಿ ತೋಜೇರೆ ತಂದ್ ಮಂದಿಗೆ ಭಾರಿ ಮಲ್ಲ ಸಂತೋಷ ಆ ಪತ್ತೇರ್ಲ ಆ ಗ್ರಾಮಲ ಕಾಪುದ ಸತ್ಯ ಒಂಜಿ ಉಂಡು ಉಂಪಿನಂಜಿ ಸಂತೋಷ ಕಾತೆ ಇತೇರು ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬರ್ರೆ ಏರ್ ಕಾರಣ ಏರ್ಲದಲ್ಲಿ ಸಂಪರ್ಕ ಮಲ್ದೇರ ಏರ್ಲ ಐತ ಬಗ್ಗೆ ದಾಖಲೆ ರೆಡಿ ಮಲ್ದೇರ ದಾಖಲನ್ನಾಗ 2 ವರ್ಷ ದುಂಬು ಪಿಲಿಕಾಲಟ್ಟವರ ಅಂಡ್ ಪಂಡದು ಮಲ್ಪುಗ ಮಂಡದು ಆಯ್ದು ಬಕ್ಕ ತೂಕ ಅಂದ್ರೆ ಆಕುಲ ಬೈರು ಗುತ್ತಿನಾರು ಬಂಡೇರು ದೊರಕಿಲು ಗುತ್ತಿನಾಕುಲು ಮತ್ತೆ ಪನ್ನಾಗ ಮಡ್ಡ ಸೊರೆಗಡೆ ಬನ್ಕ ಲಾಲಾಜ್ ಮಂಡನ ಬನ್ಕ ಅಂತ ಬಂದು ಓರಿದಿನ ಬಕ್ಕ ಓರಿದಿ ಎತ್ತು ಐದು ಬಕ್ಕಲೆ ಇನ್ನಿಯೇ ಬರ್ತೀನಿ ಅಂಚೆ ಇಂಕ ಅವು ಭಾರಿ ಮಲ್ಲ ಧರ್ಮ ತೋಜ ಸತ್ಯ ತೋಜಿನ ಇಂಕ ಅದರಲ್ಲೂ ತಾಳಮದ್ದಲೆಯಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಅರ್ಥಗಾರಿಕೆಯಲ್ಲಿ ಬಹಳ ಪ್ರಭಾವಿಯಾಗಿದ್ದು ಬಹಳಷ್ಟು ಸಂದೇಶಗಳನ್ನು ರವಾನಿಸುವಂಥದ್ದು, ಜೊತೆಗೆ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ತಾನೊಬ್ಬ ಮೇರು ಕಲಾವಿದನಾಗಿದ್ರೂ ಕೂಡ ಸ್ಥಳೀಯ ಕಲಾವಿದರ ಜೊತೆ ಈಗಲೂ ಕೂಡ ಅರ್ಥಗಾರಿಕೆಗೆ ಕುಳಿತುಕೊಳ್ಳುವಂತಹ ಕಲಾವಿದ ಅಂತ ಬಹಳ ಹೆಸರುವಾಸಿಯಾಗಿರುವಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಇವರಿಗೂ ಕೂಡ ರಾಜ್ಯೋತ್ಸವದ ಗೌರವ ಸಂದಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಪ್ರಭಾಕರ್ ಜೋಶಿ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸಬೇಕು. ಸರ್ ನಮಸ್ತೆ. ಯಕ್ಷಗಾನ ಕ್ಷೇತ್ರದ ಮೇರು ಕಲಾವಿದ, ತಾಳಮದ್ದಲೆಯಲ್ಲಿ ಬಹಳ ಅಪೂರ್ವ ತಮ್ಮ ಅಮೋಘ ಮಾತುಗಳಿಂದ ಜನಮಾನಸದಲ್ಲಿ ತನ್ನದೇ ಆದಂತಹ ಹೆಸರನ್ನ ಮಾಡಿದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಿಮಗೆ ರಾಜ್ಯೋತ್ಸವದ ಪ್ರಶಸ್ತಿಯ ಗರಿ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಸುದ್ದಿ ಕಡೆಯಿಂದ ವಿಶೇಷವಾದಂತಹ ಅಭಿನಂದನೆಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಏನ್ ಅನ್ಸುತ್ತೆ ಸರ್, ನಿನ್ನೆ ಸಂಜೆ ನಿಮಗೆ ವಿಷಯ ಗೊತ್ತಾದಾಗ ಏನ್ ಅನಿಸಿತ್ತು ಅಂತ? ಅದೇ ಒಂದು ಏನಂದ್ರೆ
ಸ್ವಲ್ಪ ಸೂಚನೆ ಇರಲಿಲ್ಲ, ಖಚಿತ ಇರಲಿಲ್ಲ. ಮೊನ್ನೆ ಡಾಕ್ಟರ್ ಮೋಹನ್ ಅವರೊಂದು ಸೂಚನೆ ಕೊಟ್ಟಿದ್ರು, ಮತ್ತೆ ಕೆಲವು ಮಿತ್ರರು, ಅಂದ್ರೆ ನಾನಾಗಿದ್ದು ಪ್ರಯತ್ನಕ್ಕೆ ಹೋದವಲ್ಲ. ಆದ್ರೆ ಒಂದು ವಿಶೇಷ ಏನಂದ್ರೆ ಇದು ತಾಳಮದ್ದಲೆ ಮತ್ತು ಯಕ್ಷಗಾನ ವಿಮರ್ಶೆಯನ್ನು ಗಮನಿಸಿ ಕೊಟ್ಟದ್ರಿಂದ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಪ್ರತಿ ಪ್ರಶಸ್ತಿಯಲ್ಲಿ ಒಂದು ಮೆಸೇಜ್ ಇರ್ತದೆ. ಯಕ್ಷಗಾನದ ತಾಳಮದ್ದಲೆಗೆ ಮತ್ತು ಇದಕ್ಕೆ ಸಿಕ್ಕಿದ ಪ್ರಶಸ್ತಿ. ಎರಡನೇದು ನಮ್ಮ ಊರು ಬಹಳ ಒಂದು ಒಳಗಿನ ಊರು ಕಾರ್ಕಳದಲ್ಲಿ ನಿಮ್ಗೆ ಗೊತ್ತಿದೆ. ಹೌದು. ಆ ಊರಿನ ಪರಶುರಾಮ ಯಕ್ಷಗಾನ ಸಂಘದಲ್ಲಿ ವೇಷ ಮಾಡಿ ಅರ್ಥ ಹೇಳಿ ಬೆಳೆದವ ನಾನು. ಮತ್ತೆ ಕಾರ್ಕಳದಲ್ಲಿ ಅನಂತ ಶಯನ ಸಂಘ, ವೆಂಕಟರಮಣ ಸಂಘ, ಮತ್ತೆ ವಿಶಾಲವಾದ ನಾಡಿನ ಸಂಘಗಳು, ಮೇಳಗಳು, ಕಲಾವಿದರು. ಇಡೀ ಕರಾವಳಿಯ ಮಲೆನಾಡಿನ ಉದ್ದಗಲಕ್ಕೂ ನಾನು ಸಂಚರಿಸಿದ್ದೇನೆ. ನೂರಾರು ಕಲಾವಿದರು. ಇದು ಇಡೀ ಒಂದು ಕಲಾ ಸಮುದಾಯಕ್ಕೆ, ವಿಶೇಷವಾಗಿ ತಾಳಮದ್ದಲೆ ಸಮುದಾಯಕ್ಕೆ ಸಂದದ್ದು. ಮತ್ತೆ ಊರ ಪರವರ ಹೊರಗೆ ಅಮೆರಿಕದಲ್ಲಿ, ಕೆನಡಾದಲ್ಲಿ ಕೂಡ ಇದೇ ಕಾರಣಗಳಿಂದ ನನ್ನನ್ನು ಕರೆಸಿ ಪ್ರದರ್ಶನ, ಉಪನ್ಯಾಸ ಮಾಡ್ತಿದ್ದಾರೆ. ಅಂದ್ರೆ ವ್ಯಾಲ್ಯೂ ಎಜುಕೇಶನ್, ಜೀವನದ ಮೌಲ್ಯ ಶಿಕ್ಷಣ ಇದ್ದಾಗ ಯಕ್ಷಗಾನದ ಮೌಲ್ಯ ಶಿಕ್ಷಣಕ್ಕೆ ಸಹ ಮಹತ್ವ ಸಲ್ಲಬೇಕು ಅನ್ನೋದನ್ನು ಸರ್ಕಾರ ಹೇಳಿದಾಗ ಆಗಿದೆ. ಅದಕ್ಕಾಗಿ ನಾನು ಆಯ್ಕೆ ಸಮಿತಿಗೆ ಮತ್ತು ಇಲಾಖೆಗೆ, ಸರ್ಕಾರಕ್ಕೆ ಕೃತಜ್ಞನಾಗಿದ್ದೇನೆ. ಹಾಗೆ ನಿಮಗೆ ಆಗಿದ್ದ ಅನೇಕರು ಗುರುತಿಸಿ ಸಂದರ್ಶನ ಮಾಡುವುದು, ಹೇಳುವುದು, ಆ ಮೂಲಕವಾಗಿ ವ್ಯಕ್ತಿ ಪ್ರತಿಷ್ಠೆಗಿಂತಲೂ ನಾನು ರೆಪ್ರೆಸೆಂಟ್ ಮಾಡುವ, ನಾನು ಯಾವುದನ್ನು ಪ್ರತಿಪಾದಿಸಿಕೊಂಡು ಬಂದಿದ್ದೇನೋ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದೇನೋ ಅದಕ್ಕೆ ಸಲ್ಲುವ ಮನ್ನಣೆ ಅದು. ಅಂದ್ರೆ ಇಡೀ ಒಂದು ಸಮುದಾಯ, ಯಕ್ಷಗಾನ ಸಮುದಾಯ, ಮಿತ್ರವರ್ಗ, ಕುಟುಂಬ, ಅಭಿಮಾನಿಗಳು, ಬಂಧುಗಳು ಎಲ್ಲ ಸೇರಿ ಇದೊಂದು ಅವಾರ್ಡ್. ನನ್ನ ಅಜ್ಜಿಯ ದೊಡ್ಡ ಕಲಾವಿದರಾಗಿದ್ರು ಅನಿರುದ್ಧ ಭಟ್ರು ಅಂತ. ಊರಲ್ಲಿ ಕೆಲವು ಹಿರಿಯ ಕಲಾವಿದರಿದ್ರು. ಅವರ ಪ್ರೇರಣೆಯಿಂದ ನಾವು ಬೆಳೆಯುವುದು, ನಮ್ಮ ಕಾಲು ಹಿರಿಯರ ಹೆಗಲ ಮೇಲೆ ಇರುವುದರಿಂದ ನಾವು ಎತ್ತರದಲ್ಲಿ ಕಾಣುವುದು ಅಂತ ನಾನು ಯಾವಾಗಲೂ ಹೇಳ್ತೇನೆ. ಹಾಗೆ ಒಂದು ಸಮುದಾಯಕ್ಕೆ ಸಂದ ಗೌರವ ಇದು. ಓಕೆ, ಈ ಸಮುದಾಯಕ್ಕೆ ಸಂದ ಗೌರವ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಈ ಗೌರವ ಸಂದಂತ ಸಂದರ್ಭದಲ್ಲಿ ನಿಮ್ಮ ಮಿತ್ರವರ್ಗ, ನಿಮ್ಮನ್ನ ಪ್ರೋತ್ಸಾಹಿಸಿದವರು, ನಿಮ್ಮನ್ನು ಪ್ರೋತ್ಸಾಹಿಸಿರುವವರು, ಕುಟುಂಬ ವರ್ಗ, ಬಂಧು ಮಿತ್ರರು ಎಲ್ಲರೂ ಕರೆಯ ಮೇಲೆ ಕರೆ ಮಾಡ್ತಿದ್ದಾರೆ ಅನ್ಸುತ್ತೆ. ಹೇಗಿದೆ ಸರ್ ಅಭಿನಂದನೆಗಳ ಮಹಾಪುರ? ಇಲ್ಲ, ಒಂದು ಅಂದ್ರೆ ನಾನು ನಿನ್ನೆ ಸುಮಾರು 4-6 ಗಂಟೆ, ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ 9 ಗಂಟೆವರೆಗೂ ನಾನು ಅಟೆಂಡ್ ಆಗ್ತಾ ಇದ್ದೆ. ಈಗಲೂ ನಾನು ಮೆಸೇಜ್ ಕೊಟ್ಟು, ಈಗ ನಿಮ್ಮ ಸಂದರ್ಶನದ ಮಧ್ಯದಲ್ಲೇ ವೇಟಿಂಗ್ ಕಾಲ್ಸ್ ಇರ್ಬೋದು, ನಾನು ಬ್ಲಾಕ್ ಮಾಡಿದ್ದೇನೆ. ಹಾಗೆ ಅದೆಲ್ಲ ಈ ಕಾಲದಲ್ಲಿ ಪ್ರೀತಿಯಿಂದ ಬರುವಂತಹದ್ದು. ಅದರಲ್ಲಿ ನನ್ನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಬಂಧುಗಳು, ಮಿತ್ರರು, ದೂರದವರು, ಅಪರಿಚಿತರು ಕೂಡ ಕಾಲ್ ಮಾಡಿದ್ದಾರೆ, ಬಾಂಬೆಯಿಂದ, ವಿದೇಶಗಳಿಂದ. ಹಾಗೆ ನಮ್ಮ ವಲಯದ ಕಲಾವಿದರಿಂದಲೂ ಬಂದಿದೆ, ನಿನ್ನೆಯಿಂದ ಇವತ್ತಿನವರೆಗೆ ಲೋಕಲ್ ನಿಂದಲೂ ಬಂದಿದೆ. ಹಾಗೊಂದು ವಿಶಾಲವಾದ ಸಮುದಾಯದ ನಮ್ಮ ಪರಿಚಯ ನಮಗೆ ಗೊತ್ತಾಗುವ ಸಂದರ್ಭ ಇದು ಅಂತ ನಾನು ಭಾವಿಸ್ತೇನೆ. ಸರ್, ತುಂಬಾ ಗ್ರಾಮೀಣ ಪ್ರದೇಶದ ಮೂಲೆ ಮೂಲೆಗೂ ತಾವು ಹೋಗಿದ್ದೀರಿ, ಅಲ್ಲೆಲ್ಲ ತಾಳಮದ್ದಲೆಯನ್ನ ಮಾಡಿದಿರಿ. ನೀವು ನಿಮ್ಮ ತಾಳಮದ್ದಲೆ ಅಥವಾ ಯಕ್ಷಗಾನದ ಜರ್ನಿಯನ್ನ ನೆನಪಿಸಿಕೊಳ್ಳುವುದಾದ್ರೆ ಹೇಗೆ ನೆನಪಿಸಿಕೊಳ್ತೀರಿ ಈ ಸಂದರ್ಭದಲ್ಲಿ? ಅಂದ್ರೆ ಒಂದು ಕಳೆದ 50-60 ಇದು ನಾನು ನನಗಾಗಿ ಮಾಡಿದ್ದೇನೆ. 10ನೇ ವರ್ಷದಲ್ಲಿ ನಾನು ಅರ್ಥ ಹೇಳಲಿಕ್ಕೆ ಶುರು ಮಾಡಿದ್ದೇನೆ. 15-16ನೇ ವರ್ಷದಲ್ಲಿ ನಾನು ಯಕ್ಷಗಾನದ ಮೇಲೆ ಬರೆದಿದ್ದೇನೆ, ಬೇರೆ ಕ್ಷೇತ್ರಗಳ ಮೇಲೆ ಬರೆದಿದ್ದೇನೆ. ಜನರು ತುಂಬಾ ಪ್ರೀತಿಸಿದ್ದಾರೆ. ಮತ್ತು ನಾನು ತಾಳಮದ್ದಲೆಗೆ ಆಹ್ವಾನ ತಕ್ಕೊಳ್ಳುವಾಗ ಕೂಡ ಮೂಲೆಯಲ್ಲಿದ್ದದ್ದು ಪ್ರಸಿದ್ಧವಾದ ವೇದಿಕೆ ಒಂದು ಇದ್ರೆ, ಇಲ್ಲೊಂದು ಹಳ್ಳಿಯಲ್ಲಿದ್ರೆ ನಾನು ಹಳ್ಳಿದನ್ನೇ ಆರಿಸಿಕೊಳ್ತೇನೆ. ಮತ್ತೆ ಮೌಲ್ಯ ಸ್ಥಳೀಯ ಕಲಾವಿದರ ಒಂದಿಗೆ, ಬಹುಶಃ ಸ್ಥಳೀಯ ಲೋಕಲ್ ಕಲಾವಿದರೊಂದಿಗೆ ಸೇರಿ ಹೊಂದಿಕೊಂಡು ಅರ್ಥ ಹೇಳಿದು ಈ ಮತ್ತೆ ಪ್ರಸಿದ್ಧರಾದ ಕಲಾವಿದರ ಪೈಕಿ ನಾನೇ ಹೆಚ್ಚು ಅಂತ ನಾನು ಭಾವಿಸ್ತೇನೆ. ನಾನು ಆ ಸಂಪರ್ಕವನ್ನು ಈಗಲೂ ಇಟ್ಟುಕೊಂಡಿದ್ದೇನೆ. ಮತ್ತು ಮನೆಯಲ್ಲಿ, ಸಂಸ್ಥೆಗಳಲ್ಲಿ, ಶಾಲೆ, ದೇವಸ್ಥಾನ, ಹೀಗೆ ಲಾಟ್ ಆಫ್ ಸಪೋರ್ಟ್, ಲಾಟ್ ಆಫ್ ಲವ್ ಎಲ್ಲರಿಂದ ಸಿಕ್ಕಿದೆ. ಅಜ್ಞಾತರಾದ ಅನೇಕರು 50 ವರ್ಷ ನಂತರ, 40 ವರ್ಷ ನಂತರ ಅಭಿನಂದಿಸಿ ಮಾತಾಡ್ತಾರೆ. ಕಳೆದ ವರ್ಷ ನಾನು 71-72ರಲ್ಲಿ ಹೇಳಿದ ಒಂದು ಅರ್ಥ, ಅದನ್ನು ಕೇಳಿದವರೊಬ್ರು ಇಲ್ಲಿ ನಮ್ಮ ಬಾಯಾರ ಕಡೆಯವರು ರಾಮಕೃಷ್ಣ ಭಟ್ರು ಅಂತ, ಅವರು ಅದರ ಮೇಲೆ ಒಂದು ಸಣ್ಣ ಟಿಪ್ಪಣಿಯನ್ನೇ ಬರೆದು ನನಗೆ ಕಳಿಸಿದ್ರು ಆಫ್ಟರ್ 50 years. ಹಾಗೆ ಅನೇಕರ ಆತಿಥ್ಯಗಳು, ನೀವು ನಮ್ಮಲ್ಲಿ ಬಂದಿದ್ದೀರಿ ಅಂತ ಹೇಳುದು, ಬಸ್ಸಿನಲ್ಲಿ ಯಾರೋ ಸ್ವೀಟ್ ಬಿಟ್ಟು ಕೊಡುವುದು, ನಮ್ಮ ವಿದ್ಯಾರ್ಥಿಗಳು ಅವರ ಸಂಬಂಧಿಕರಲ್ಲಿ ಹೋದಾಗ ನೀವು ನಮ್ಮವರಲ್ಲಿ ಹೋಗಿದ್ದೀರಂತೆ ಅಂತ ಹೇಳೋದು, ಹೀಗೆಲ್ಲ ದೀಸ್ ಆರ್ ಥಿಂಗ್ಸ್ ವಿಚ್ ವಿ ವುಡ್ ರಿಮೆಂಬರ್. ಪ್ರಶಸ್ತಿಗಳಿಗಿಂತ ಅಥವಾ ಪ್ರಶಸ್ತಿಗಳಷ್ಟೇ
ದೊಡ್ಡ ವಿಷಯ ಇದು ಅಂತ ನಾನು ಭಾವಿಸ್ತೇನೆ. ಜನಮನ್ನಣೆ ಎನ್ನುವುದು, ಜನರ ಪ್ರೀತಿ ಎನ್ನುವುದು ನಾವದು ಪ್ರತಿಯಾಗಿ ಕೊಡ್ಲಿಕ್ಕೆ ಆಗದಿರುವ ವಿಷಯ. ಹೌದು. ಓಕೆ ಸರ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ ಸರ್. ಮುಂದೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಗುರುತಿಸ್ಕೊಳ್ತಾ ಇರುವಂಥದ್ದು, ದಕ್ಷಿಣ ಕನ್ನಡಕ್ಕೆ ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಡಾಕ್ಟರ್ ರವಿ ಶೆಟ್ಟಿ ಮೂಡಂಬೈಲು ಇವರ ಒಂದು ಸಮಾಜ ಸೇವೆಗೆ ಇವರನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಇವರು ಮೂಲತಃ ಉದ್ಯಮಿ. ಮೂಡಂಬೈಲ್ನವರು ATS ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಕರ್ನಾಟಕ ಸಂಘ ಕತಾರ್ನ ಉಪಾಧ್ಯಕ್ಷರಾಗಿ, ತುಳುಕೂಟ ಕತಾರ್ನ ಮಹಾಪೋಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ಬನ್ಸ್ ಕತಾರ್ನ ಸಂಸ್ಥಾಪಕರಾಗಿ, 3 ಬಾರಿ ತುಳು ಒಕ್ಕೂಟದ ಕತಾರ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಮುಂಡೂರಿನ ನೇಸರ ಮನೆಯಲ್ಲಿ ವಾಸವಾಗಿರುವಂತಹ ಇವರು ಮೂಡಂಬೈಲು ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಹಾಪೋಷಕರಾಗಿ ಗುರುತಿಸಿಕೊಂಡಿದ್ದಾರೆ. 1997ರಲ್ಲಿ ಕತಾರ್ಗೆ ತೆರಳಿ ಅಲ್ಲಿ ಟಾಟಾ ಪ್ರಾಜೆಕ್ಟ್ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುವ ಮೂಲಕ ಇವರು ಗುರುತಿಸಿಕೊಳ್ತಾರೆ. ಇನ್ನು ಬಹಳಷ್ಟು ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿರುವಂತದ್ದು. 2016ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಕತಾರ್ MCCಯಿಂದ ಮದರ್ ತೆರೆಸಾ ಸೋಷಿಯಲ್ ಹಾರ್ಮೋನಿ ಪ್ರಶಸ್ತಿ, ಕರ್ನಾಟಕ ರಕ್ಷಣಾ ವೇದಿಕೆ ಕದಂಬ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಕೂಡ ಇವರು ಭಾಜನರಾಗಿರ್ತಾರೆ. ಇವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇವರು ಸದ್ಯಕ್ಕೆ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರಿಗೆ ಒಂದು ಆ ಪ್ರಶಸ್ತಿಯನ್ನ ಸ್ವೀಕರಿಸಿದ ನಂತರದಲ್ಲಿ ಖಂಡಿತವಾಗ್ಲೂ ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಅವರೀಗ ದೂರದ ಕತಾರ್ನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ, ಅಂದರೆ ನಾಳೆ ಅವರು ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅವರನ್ನು ಅಲ್ಲಿ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಇದು ರಾಜ್ಯೋತ್ಸವ ಪ್ರಶಸ್ತಿಯ ಕಥೆಯಾದರೆ, ಈಗ ಜಿಲ್ಲಾ ರಾಜ್ಯೋತ್ಸವ ಅನ್ನುವಂಥದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೂ ಸಿಕ್ಕಿರುವಂಥದ್ದು. ಬಹಳ ದೊಡ್ಡ ಲಿಸ್ಟೇ ಇದೆ ನಮ್ಮ ಮುಂದೆ. ಅದರಲ್ಲಿ ಈಗ ಮೂಡಂಬೈಲು ರವಿ ಶೆಟ್ಟಿ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅವರು ಸಂಪರ್ಕಕ್ಕೆ ಸಿಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಮೂಡಂಬೈಲು ರವಿ ಶೆಟ್ಟಿ ಅವರು ಈಗ ಮತ್ತೊಮ್ಮೆ ನಾವು ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಸಂಪರ್ಕಕ್ಕೆ ನಾವು ನಿರಂತರವಾಗಿ ಅವರನ್ನು ಪ್ರಯತ್ನಿಸ್ತಾ ಇದ್ವಿ. ಅವರು ನಮಗೆ ಸಂಪರ್ಕಕ್ಕೆ ಸಿಗ್ತಾರೆ ಅನ್ನುವಂಥ ಮಾಹಿತಿಗಳಿಂದ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರಿ. 1997ರಲ್ಲಿ ಕತಾರ್ಗೆ ತೆರಳುವ ಮೊದಲು ಟಾಟಾ ಪ್ರಾಜೆಕ್ಟ್ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಇವರು 2 A ದರ್ಜೆಯ ವೆಜ್ ರೆಸ್ಟೋರೆಂಟ್ಗಳನ್ನು ಪ್ರಾರಂಭಿಸಿದ್ರು. ಟಾಟಾ ಸ್ಪೋರ್ಟ್ಸ್ ಮತ್ತು ಮನರಂಜನಾ ಕ್ಲಬ್ನ ಸ್ಥಾಪಕ ಕಾರ್ಯದರ್ಶಿಯಾಗಿ ಕೂಡ ಸೇವೆ ಸಲ್ಲಿಸಿದ್ರು. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮೂಡಂಬೈಲು ರವಿ ಶೆಟ್ಟಿ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಎಲ್ರಿಗೂ ನಮಸ್ತೆ. ಸರ್ ನಮಸ್ತೆ. ಕೇಳುದಿಲ್ವಾ? ನಮಸ್ತೆ. ನಮಸ್ತೆ ಸರ್. ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂತದ್ರ ಬಗ್ಗೆ ಏನ್ ಹೇಳ್ತೀರಿ? ಎಷ್ಟು ಖುಷಿ ಆಗ್ತಾ ಇದೆ? ಖಂಡಿತ ಬಹಳ ಖುಷಿ ಆಗ್ತಾ ಇದೆ. ಎಲ್ಲ ದೇವರ ಅನುಗ್ರಹ, ಹಿರಿಯರ ಆಶೀರ್ವಾದ, ಮತ್ತೆ ಎಲ್ಲ ಜನನಾಯಕರು, ನಮ್ಮ ಸಂಸದರು, ಶಾಸಕರು ಅವರೆಲ್ಲ ನಮ್ಮ ಏನೋ ಸಾಧನೆಯನ್ನು ಗುರುತಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಿ ಇದೊಂದು ಸರ್ಕಾರದ ಒಂದು ರಾಜ್ಯದ ಅತ್ಯುನ್ನತ ಗೌರವದ ಪ್ರಶಸ್ತಿ ಲಭಿಸಿರುವುದು ಬಹಳ ಸಂತೋಷ ತಂದಿದೆ. ಖಂಡಿತ ಸರ್, ತಮ್ಮ ಆದಾಯದಲ್ಲಿ ಬಹಳಷ್ಟು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀರಿ. ನನಗೆ ಒಂದಿಷ್ಟು ಮತ್ತೆ ಎಲ್ಲವೂ ಕೂಡ ಸಮಾಜಕ್ಕೆ ಅಂತ ಮೀಸಲಿಟ್ಟಿದ್ದೀರಿ. ಈ ಮೀಸಲಿಟ್ಟದ್ದಕ್ಕಾಗಿ ಈಗ ಒಂದು ಪ್ರಶಸ್ತಿಯ ಗೌರವ ಸಿಗ್ತಾ ಇದೆ. ಹೇಗಿದೆ ಸರ್ ಮನೆಯವರ ರಿಯಾಕ್ಷನ್ ಮತ್ತು ಗೆಳೆಯ ಹಿತೈಷಿಗಳ ರಿಯಾಕ್ಷನ್? ಗೆಳೆಯ ಹಿತೈಷಿಗಳದ್ದು? ಹೌದು, ಎಲ್ಲ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯವರು, ನನ್ನ ಅಮ್ಮ, ನನ್ನ ಸೋದರ ಮಾವ, ಅವರು ಹೈಕೋರ್ಟಿನ ರಿಟೈರ್ಡ್ ಜಡ್ಜ್ ಜಯರಾಮ್ ಚೌಟ್ರು, ಹಾಗೆ ನನ್ನ ಚಿಕ್ಕಪ್ಪ ವಿಜಯ ಬ್ಯಾಂಕ್ ರಿಟೈರ್ಡ್ DGM ಶ್ರೀಧರ್ ಶೆಟ್ರು, ಹಾಗೆ ನಮ್ಮ ಮನೆಯವರು, ನನ್ನ ಹೆಂಡತಿ, ಮಕ್ಕಳು, ಎಲ್ಲ ಸಂಬಂಧಿಕರು, ಹಿತೈಷಿಗಳು, ನನ್ನ ಕಂಪನಿಯ ATS ಫ್ಯಾಮಿಲಿನ ಎಲ್ಲ ಮೆಂಬರ್ಸ್, ಕಮ್ಯುನಿಟಿ ಫ್ರೆಂಡ್ಸ್ ಎಲ್ಲರೂ ಬಹಳ ಖುಷಿಯಲ್ಲಿ ತುಂಬಾ ಒಂದು ನನಗೆ ಅಭಿನಂದನಾ ಎಲ್ಲ ಮೆಸೇಜ್ ಅನ್ನು ಕಳಿಸ್ತಾ ಇರ್ತಾರೆ. ನಿನ್ನೆ ಮನೆಗೆ ಕೂಡ ಬಂದಿದ್ರು. ಹಾಗೆ ಬಹಳ ಒಂದು ಸಂತೋಷದ ಸಮಯ. ಖಂಡಿತ ಇದು ಇನ್ನಷ್ಟು ಸಮಾಜ ಸೇವೆ ಮಾಡುವ ಪ್ರೇರಣೆ ಸಿಕ್ಲಿಕ್ಕಿದೆ. ಹಾಗೆ ದೇವರಲ್ಲಿ ಪ್ರಾರ್ಥನೆ,
ಸಮಾಜ ಸೇವೆ ಮಾಡುವ, ಕಷ್ಟದವರಿಗೆ ಸಹಾಯ ಮಾಡಲು ಇನ್ನಷ್ಟು ದೇವರು ಶಕ್ತಿ ಕೊಡ್ಲಿ ಎಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಹಾಗೆಯೇ ನೀವು ಕೂಡ ಮೀಡಿಯಾದವರು, ಸುದ್ದಿಯವರು, ನಿರಂತರ ನಿಮ್ದು ಕೂಡ ಇನ್ಸ್ಪಿರೇಷನ್, ಮೋಟಿವೇಶನ್ ಸದಾ ಯಾವಾಗಲೂ ನೀವು ಕೊಡ್ತಾ ಇದ್ದೀರಿ. ನಿಮಗೂ ಕೂಡ ನನ್ನ ಧನ್ಯವಾದಗಳು. ತಾವು ಎಲ್ಲಿದ್ದೀರಿ ಸರ್? ನಾನು ಕತಾರ್ನಲ್ಲಿದ್ದೇನೆ. ಇವತ್ತು ರಾತ್ರಿ ಹೊರಡ್ತಾ ಇದ್ದೇನೆ. ನಾಳೆ ಸಾಯಂಕಾಲ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅಂತ ತಿಳಿಸಿದ್ರು. ಮಕ್ಕಳ ಸಪೋರ್ಟ್ ಹೇಗಿತ್ತು? ಮಕ್ಕಳು ಖಂಡಿತ ಮಕ್ಕಳು ಅದೇ ನಮ್ಗೆ ನಾವು ಏನೂ ಮಾಡ್ಲಿ, ಎಷ್ಟು ಸಾಧನೆ ಮಾಡ್ಲಿ, ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಬುದ್ಧಿಯಲ್ಲಿ ವಿದ್ಯೆ ಕಲಿತು ಒಂದು ಉತ್ತಮ ರೀತಿಯಲ್ಲಿ ಸೆಟ್ಲ್ ಆದ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಏನಿಲ್ಲ. ಹಾಗೆ ನನ್ನ ಮಗ ಇಂಜಿನಿಯರಿಂಗ್ ಆಗಿ ಮತ್ತೆ ಇಲ್ಲಿ HEC ಪ್ಯಾರಿಸ್ ಕತಾರ್ನ ಕ್ಯಾಂಪಸ್ ಅಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ ಈಗ ನನ್ನ ಬಿಸ್ನೆಸ್ ಅಲ್ಲಿ ತೊಡಗಿಸಿಕೊಂಡಿದ್ದಾನೆ. ಉತ್ತಮ ಸಹಕಾರ ನೀಡ್ತಾ ಇದ್ದಾನೆ. ಹಾಗೆ ನನ್ನ ಮಗಳು BBA LLB ಪೂನಾದಲ್ಲಿ ಕಲಿತಿದ್ದಾಳೆ. ಅವಳು ಕೂಡ ನಿನ್ನೆ ಅವಳಿಗೆ ಕೂಡ ಈ ಸಂತೋಷದ ಸುದ್ದಿ ಹೋಗುವುದಕ್ಕಿಂತ ಮೊದಲು ಅವರಿಗೆ ಕೂಡ ಸಿಕ್ಕಿತ್ತು. ಎಲ್ರಿಗೂ ಅವರಿಗೆ ಕೂಡ ತುಂಬಾ ಸಂತೋಷ. ಅವರಿಗೆ ಕೂಡ ದಿಸ್ ವಿಲ್ ಇನ್ಸ್ಪೈರ್ ದೆಮ್ ಟು ಅಚೀವ್ ಮೋರ್ ಅಂಡ್ ಟು ಆಲ್ಸೋ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಸರ್, ಈಗ ನಿಮ್ಮ ಜರ್ನಿಯನ್ನ ನೆನಪಿಸಿಕೊಳ್ಳುವುದಾದ್ರೆ ಬಾಲ್ಯದಿಂದ ಇಲ್ಲಿಯ ತನಕದ ಜರ್ನಿಯನ್ನು ಒಮ್ಮೆ ನೆನಪಿಸಿಕೊಳ್ಳಬಹುದಾ ಸರ್? ಹೇಗಿತ್ತು ಬಾಲ್ಯದಿಂದ ಇಲ್ಲಿ ತನಕ ಜರ್ನಿ ಅಂತ? ಬಾಲ್ಯದ್ದು ಎಲ್ಲಾ ತರದ್ದು ಸಿಹಿ ಕಹಿ ಎಲ್ಲ ಅನುಭವ ಇತ್ತು. ನಾನು ಅದೇ ನಮ್ಮ ತುಂಬಾ ಬಾಲ್ಯದಿಂದ ತಂದೆ ತಾಯಿಯವರಿಂದ, ನಮ್ಮ ಅಜ್ಜ ಮುಡಂಬೈ ತುಕ್ರಪ್ ಶೆಟ್ರು, ಹಾಗೆ ಸಡ್ಯಾಳು ಗೊತ್ತು, ಸಂಕಪ್ ಚೌಟ್ರು, ಇವರೆಲ್ಲರ ಬದುಕು ನಮ್ಗೆ ಯಾವಾಗಲೂ ನಿರಂತರ ಪ್ರೇರಣೆ. ನನ್ನ ಮಾವನವರದ್ದು, ಚಿಕ್ಕಪ್ಪನವರದ್ದು. ಹಾಗೆ ಕಲಿಯಲು ಕೂಡ ಉತ್ತಮ ವಿದ್ಯೆ ಆ ಕಾಲದ್ದು ಅದೇ ಎಲ್ಲ. ಇವಾಗ ಮಕ್ಕಳು ಎಲ್ಲ ಅವರಿಗೆ ರೀತಿಯ ಸೌಲಭ್ಯಗಳು ಸಿಗ್ತವೆ. ನಾವು ಹೋಗ್ತಿರುವಾಗ ಬೇರೆ ಲೈಫ್ ಇತ್ತು. ಅದು ಕೂಡ ಬಹಳ ಒಂದು ಇಂಟ್ರೆಸ್ಟಿಂಗ್. ನಾನು ಮೂಡಂಬೈ ಶಾಲೆಯಲ್ಲಿ ಕಲಿತು ಅಲ್ಲಿ ಕೂಡ ಅಲ್ಲಿ ಅಧ್ಯಾಪಕರ ಈಗಲೂ ನಾನು ಟಚ್ ಅಲ್ಲಿ ಇದ್ದೇನೆ. ಅವರ ಆಶೀರ್ವಾದ ಶಾಲೆಯಲ್ಲಿ ನಾನು ಕಲಿಯುವಾಗ ಎಲ್ಲ ಉತ್ತಮ ಎಲ್ಲ ಮಾರ್ಕ್ಗಳೆಲ್ಲ ಬಂದಿದ್ದವು. ಹಾಗೆ ಮತ್ತೆ ನಾನು ಮೊಡಂಕಾಪು ದೀಪಿಕಾ ಹೈಸ್ಕೂಲ್ ಅಲ್ಲಿ ಹೋದೆ. ಅಲ್ಲಿ ಕೂಡ ನಾನು 10th ಅಲ್ಲಿ ಕಾಲೇಜ್ ಶಾಲೆಯ ಟಾಪರ್ ಆಗಿದ್ದೆ. ಅದು ಕಂಪ್ಲೀಟ್ ಆಗಿ ಮತ್ತೆ ನಾನು SVS ಕಾಲೇಜ್ ಅಲ್ಲಿ PUC ಕಂಪ್ಲೀಟ್ ಮಾಡಿ ನಾನು SCM ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಅದು ಆದ ನಂತರ ಟಾಟಾ ಪ್ರಾಜೆಕ್ಟ್ಸ್ ಅಲ್ಲಿ ಒಂದು ಕೆಲಸ ಮಾಡುವ ಉನ್ನತ ಟಾಟಾ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವ ಒಂದು ಅವಕಾಶ ಸಿಕ್ತು. ಅದರಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಭಾರತದ ಹಲವಾರು ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಕೆಲಸ ಮಾಡಿ ಮತ್ತೆ ಅವರ ಕಾರ್ಪೊರೇಟ್ ಆಫೀಸ್ ಹೈದರಾಬಾದ್ ಅಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ತು. ಅಲ್ಲಿ ಕೆಲಸ ಮಾಡುವ ಜೊತೆಗೆ ನನ್ನ ತಮ್ಮ ಇದ್ದ, ನನ್ನ ಬಿಸ್ನೆಸ್ ಪಾರ್ಟ್ನರ್ ವಾಸುದೇವ್ ಪ್ರಭು ಅಂತ ಇದ್ರೆ, ಜೊತೆಯಲ್ಲಿ ನಾವು ಒಂದು ಬುಟೀಕ್ ಪ್ಲಸ್ ಒಂದು 2 A ಡಿವಿಷನ್ ನ ರೆಸ್ಟೋರೆಂಟ್ ನಾವು ಅಲ್ಲಿ ಮಾಡಿದ್ದೆವು. ಅದೆಲ್ಲ ತುಂಬಾ ಚೆನ್ನಾಗಿ ನಡೆದಿತ್ತು. ಮತ್ತೆ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಅದರಲ್ಲಿ ಕೂಡ ಸೆಟ್ ಬ್ಯಾಕ್ ಕೂಡ ಆಯ್ತು. ಹಾಗೆ ಯಾವಾಗಲೂ ನಾವು ಸ್ವಲ್ಪ ತೊಂದರೆ ಆಗುವಾಗ ಗಲ್ಫ್ ರಾಷ್ಟ್ರದ್ದು ನೆನಪಾಗುವುದು. ಇಲ್ಲಿಗೊಮ್ಮೆ ಗಲ್ಫ್ಗೆ ಹೋಗಿ ಏನಾದ್ರೂ ಒಂದು 2 ವರ್ಷ ನಮ್ಮ ಎಲ್ಲ ಕಮಿಟ್ಮೆಂಟ್ ಸೆಟಲ್ಮೆಂಟ್ ಬರುವ ಅಂತ ನಾನು ಕತಾರಿಗೆ ನನಗೆ ಅವಾಗ ಬರುವ ಅವಕಾಶ ಸಿಕ್ತು. ಒಂದು 4-5 ವರ್ಷದಲ್ಲಿ ಬೇರೆ ಬೇರೆ ಕಮಿಟ್ಮೆಂಟ್ ಇತ್ತು. ಅದೆಲ್ಲ ಕಂಪ್ಲೀಟ್ ಮಾಡಿ ಒಂದು ಉದ್ಯಮ ಪುನಃ ಪ್ರಾರಂಭ ಮಾಡೋ ಒಂದು ತುಂಬಾ ನನ್ನ ಛಲ ನನ್ನಲ್ಲಿತ್ತು. ಹಾಗೆ ನನಗೆ ಅದಕ್ಕೆ ಒಂದು ಅವಕಾಶ ಕೂಡ ಸಿಕ್ತು. ಹಾಗೆ ನಾನೊಂದು ATS ಅಡ್ವಾನ್ಸ್ ಟೆಕ್ನಿಕಲ್ ಸರ್ವಿಸಸ್ ಎಂಬ ಕಂಪನಿಯನ್ನು ನಾನು ಇಲ್ಲಿ ಪ್ರಾರಂಭ ಮಾಡಿದೆ. ಅದಕ್ಕೆ ನನಗೆ ಒಳ್ಳೆ ಸ್ಪಾನ್ಸರ್ ಕೂಡ ಸಿಕ್ಕಿದ್ರು. ಕೆಲಸ ಮಾಡುವಾಗ ವ್ಯಾಪಾರದ ಜೊತೆ ನಮ್ಮ ಊರಿನವರಿಗೆ ಕೂಡ ಆದಷ್ಟು ಒಂದು ಇಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ಬೇಕಂತ ನನ್ನ ಒಂದು ಉದ್ದೇಶ ಇತ್ತು. ಅದು ಕೂಡ ಹಾಗೆ ನಾವು ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 2,000 ಜನರಷ್ಟು ನಮ್ಮ ಕಂಪನಿಯ ಮುಖಾಂತರ ಇಲ್ಲಿಗೆ ಬಂದ್ರು. ಅದೊಂದು ದೊಡ್ಡ ಸಮಾಧಾನ. ಹಾಗೆ ಸರ್, ಈಗ ನೀವು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಈ ರೀತಿಯಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೋತಾ ಇದ್ದೀರಾ. ನಿಮ್ಮ ಮನೆಯವರು ಅಂದ್ರೆ ಇವಾಗ ನಿಮ್ಮ ಮಕ್ಕಳು ಕೂಡ ಈ ರೀತಿಯಾಗಿ ಇಂತಹ ಕ್ಷೇತ್ರದಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರಾ? ಹೇಗೆ ಮಕ್ಕಳು ನೋಡ್ತಾ ಇದ್ದಾರೆ ನನಗೆ, ನಾನು ಕೆಲಸ ಇದರಲ್ಲಿ ತೊಡಗಿಸಿಕೊಂಡಿದ್ದೇನೆ. ಅದಕ್ಕೆ ಅವರು ಕೂಡ ನನಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಅವರು ಕೂಡ ಮುಂದೆ ತಂದೆಯವರು ಇದೇ ರೀತಿ ಕೆಲಸ ಮಾಡ್ತಿದ್ರು ಎಂಬ ಒಂದು ಆ ದಾರಿಯಲ್ಲಿ ಹೋಗುವುದರಲ್ಲಿ ಖಂಡಿತ ನಾನು ಹೋಗ್ತಾರೆ ಎಂಬ
ಭರವಸೆ ನನಗೆ ಇದೆ. ಆದಷ್ಟು ಕೂಡ ಅವರು ಕೂಡ ಒಂದು ಹೀಗೆ ಆದಷ್ಟು ಏನಾದ್ರೂ ಒಂದು ಎಲ್ಲಿಂದಾದ್ರೂ ಒಂದು ಅಪೀಲ್ ಬಂದ್ರೆ ಕೃಷಿಕರಿಗೆ ಸಹಾಯ ಮಾಡುವ ಒಂದು ಮನೋಭಾವ ಅವರು ಕೂಡ ಬೆಳೆಸಿಕೊಂಡಿದ್ದಾರೆ. ಓಕೆ ಸರ್, ಈ ರಾಜ್ಯೋತ್ಸವ ಪ್ರಶಸ್ತಿ ನಿಮ್ಮ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ ಹೆಚ್ಚಿಸಿದೆ ಅಂತ ಹೇಳ್ತೀರಿ? ಖಂಡಿತ ಆದಷ್ಟು ತುಂಬಾನೇ ಹೆಚ್ಚಿಸಿದೆ. ಇದಕ್ಕೆಲ್ಲ ನಾನು ನೋಡಿ ಮತ್ತೊಂದು ಬಹಳ ಮುಖ್ಯವಾದ ವಿಷಯ, ನಾನು ಮುಂಡೂರಿನ ಕುಕ್ಕಿನಡಕ ಸುಬ್ರಾಯ ದೇವಸ್ಥಾನದ ಆಡಳಿತ ಸಮಿತಿ ಅದರ ಅಧ್ಯಕ್ಷನಾಗಿದ್ದೇನೆ. ಹಾಗೆಯೇ ನಮ್ಮ ಪುಣಚದ ಮುಡಂಬೈನಲ್ಲಿ ನಾನು ಹುಟ್ಟಿದವ. ಅಲ್ಲಿಯ ಮಹಿಷಮರ್ದಿನಿ ದೇವಸ್ಥಾನ ಶ್ರೀಯುತ ರಂಗಮೂರ್ತಿ ಅವರೆಲ್ಲ ಅವರು ಹೇಳಿದ್ರು ಅದರ ಜೀರ್ಣೋದ್ಧಾರದ ಕೆಲಸ ಆಗ್ತಾ ಉಂಟು. ಅಲ್ಲಿಯ ಬ್ರಹ್ಮಕಲಶೋತ್ಸವದ ಸಮಿತಿ ಅಧ್ಯಕ್ಷನಾಗಿ ಕೂಡ ನನ್ನನ್ನು ನೇಮಿಸಿದ್ರು. ಈ ಎಲ್ಲ ದೇವರದ್ದು ಹಾಗೆ ನಮ್ಮ ಗುರುಪ್ರದ ವೈದ್ಯನಾಥನ ಇವರೆಲ್ಲ ಕಟಾಕ್ಷದಿಂದ ಅನುಗ್ರಹದಿಂದ ಇದೆಲ್ಲ ಬರೇ ನಾವು ಸಾಧನೆ ಮಾಡಿದ್ರೆ ಸಾಲದು, ದೇವರ ಅನುಗ್ರಹ ಹಿರಿಯರ ಆಶೀರ್ವಾದ ಕೂಡ ಬಹಳ ಮುಖ್ಯ. ಅದರೆಲ್ಲ ಫಲವಾಗಿ ಈ ಒಂದು ಪ್ರಶಸ್ತಿ ಬಂತೆಂದು ನಾನು ನಂಬುತ್ತೇನೆ. ನಮ್ಮ ಜೊತೆಗೆ ಇಷ್ಟರವರೆಗೆ ಮಾತನಾಡಿದ್ದಕ್ಕೆ ರವಿ ಶೆಟ್ಟಿ ಮೂಡಂಬೈಲು ಇವರಿಗೆ ಧನ್ಯವಾದ ಸರ್. ನಿಮಗೆ ಥ್ಯಾಂಕ್ ಯು. ತುಂಬಾ ನಿಮ್ದು ಕೂಡ ಇದೆ ಮಾಧ್ಯಮದ ಕೆಲಸ ಬಹಳ ಉತ್ತಮ ರೀತಿಯಲ್ಲಿ ಸಾಗಲಿ. ಸುದ್ದಿ ಬಹಳ ತುಂಬಾ ಉತ್ತಮ ಕೆಲಸ ಮಾಡ್ತಾ ಇದೆ. ನಿಮ್ಗೆಲ್ರಿಗೂ ನನ್ನ ಧನ್ಯವಾದ. ಶ್ರೀಯುತ ಶಿವಾನಂದ ಅವರಿಗೆ ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಧನ್ಯವಾದಗಳು. ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಪ್ರಶಸ್ತಿಗಳು ಲಭಿಸಲಿ ಅನ್ನುವಂತಹ ಆಶಯ ನಮ್ಮದು ಕೂಡ ಆಗಿರುತ್ತದೆ ಸರ್. ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಇದು ಮೂಡಬೈಲು ರವಿ ಶೆಟ್ಟಿ ಅವರ ಮಾತು. ಸಮಾಜ ಸೇವೆಯಲ್ಲಿ ತನ್ನಂತನ್ನು ಗುರುತಿಸಿಕೊಂಡಿರುವಂತಹ ರವಿ ಶೆಟ್ಟಿ ಅವರು ತನ್ನದೇ ಆದಂತಹ ಸೇವೆಯನ್ನ ಮಾಡ್ತಾ ಸಾಗಿದ್ರು. ಜೊತೆಗೆ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಸಾಗಿದ್ದವರು. 2016ನೇ ಇಸ್ವಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತ ಇವರು ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಬಹಳ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕತಾರ್ನಲ್ಲಿರುವಂಥ ಇವರು ಇವತ್ತು ರಾತ್ರಿ ಬೆಂಗಳೂರಿಗೆ ಹೊರಟು ಬಂದು ಬೆಂಗಳೂರಿನಲ್ಲಿ ನಾಳೆ ಪ್ರಶಸ್ತಿ ಪುರಸ್ಕಾರ ಸಮಾರಂಭದಲ್ಲಿ ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಅಲ್ಲಿ ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅವರು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ತನಗೆ ಈ ಒಂದು ಸಪೋರ್ಟಿವ್ ಆಗಿ ನಿಂತಹ ಊರಿನವರು, ತನ್ನ ಕುಟುಂಬ ವರ್ಗ, ತನ್ನ ಸ್ನೇಹಿತರು, ತನ್ನ ATS ಗ್ರೂಪಿನ ಸಂಪೂರ್ಣ ನೌಕರ ವೃಂದ ಎಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸಿದ್ರು. ಜೊತೆಗೆ ಈ ಒಂದು ಕೈಂಕರ್ಯದಲ್ಲಿ ನಾನು ಹೆಚ್ಚಿನದಾಗಿ ಭಾಗಿಯಾಗ್ತಿದ್ದೇನೆ, ನನ್ನ ಮಕ್ಕಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳಿಸಿದ್ರು. ಈಗ ಪುಟ್ಟ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ.
ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇನ್ನು ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಬಗ್ಗೆ ಮಾತನಾಡೋದಿದ್ರೆ ಮೊದಲನೇದಾಗಿ ಮಿತ್ರಂಪಾಡಿ ಜಯರಾಮ್ ರೈ ಅವರ ಬಗ್ಗೆ ಮಾತನಾಡಬೇಕು. ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹವರು, ಉದ್ಯಮಿ ಕೂಡ ಹೌದು. ಸಮಾಜ ಸೇವೆ ಕ್ಷೇತ್ರದಲ್ಲಿ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರುವಂಥದ್ದು. ನಾವು ವರದಿಗಳನ್ನು ನೋಡಿರ್ಬೋದು. ಕೊರೋನಾ ಟೈಮಲ್ಲಿ ಬಹಳಷ್ಟು ಜನರು ಸಂಕಷ್ಟದಲ್ಲಿ ಸಿಲುಕಿದ್ರು. ಅಂತಹ ಸಂದರ್ಭದಲ್ಲಿ ಅವರಿಗೆ ಸಹಾಯವನ್ನು ಮಾಡುವ ಮೂಲಕ ಗುರುತಿಸಿಕೊಂಡಿದ್ದವರು. ಇವರಿಗೆ ಈ ಒಂದು ಪ್ರಶಸ್ತಿ ನಿಜವಾಗ್ಲೂ ಸಂದಬೇಕಾದಂಥದ್ದೇ. ಅವರ ಜೊತೆಗೆ ಮಾತನಾಡುವಂತಹ ಒಂದು ಕೆಲಸವನ್ನ ಕೂಡ ಸುದ್ದಿ ತಂಡ ಮಾಡಿದೆ. ಅವ್ರ ಹತ್ರ ಏನನ್ನು ಮಾತಾಡ್ತಿದ್ದೇವೆ ಅಂತ ನೋಡ್ಕೊಂಡು ಬರೋಣ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿರುವಂತಹ ಸಮಾಜ ಸೇವಕ ಮಿತ್ರಂಪಾಡಿ ಜಯರಾಮ್ ರೈ ಅವರೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿರಿ, ಏನ್ ಅನಿಸ್ತಾ ಇದೆ? ನಿಮ್ಮ ಮೊದಲ ರಿಯಾಕ್ಷನ್ ಏನು? ಎಲ್ಲರಿಗೂ ನಮಸ್ಕಾರ. ದೈವ ದೇವರ ಅನುಗ್ರಹ, ತಂದೆ ತಾಯಿಗಳ ಗುರು ಹಿರಿಯರ ಆಶೀರ್ವಾದ ಹಾಗೂ ಕಿರಿಯರ ಸಹಕಾರ ಹಾಗೂ ಪತ್ರಿಕಾ ಮಾಧ್ಯಮದವರ ಸಹಕಾರದೊಂದಿಗೆ, ಎಲ್ಲರ ಒಂದು ಸಹಕಾರದೊಂದಿಗೆ ನನಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಬಹಳಷ್ಟು ಸಂತೋಷವಾಗ್ತಿದೆ. ಯಾಕೆಂದ್ರೆ ನಾವು ಯಾವುದೇ ಒಂದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಸೇವೆ ಮಾಡುವಾಗ ಯಾವುದೇ ಪ್ರಶಸ್ತಿಯ ಬಗ್ಗೆ ಅನ್ಕೊಂಡು ಸೇವೆ ಮಾಡ್ತಾ ಇಲ್ಲ. ಕಳೆದ 24 ವರ್ಷದಿಂದ ನನ್ನಿಂದ ಆಗುವಷ್ಟು ಸೇವೆ ಮಾಡ್ತಾ ಇದ್ದೇನೆ. ಅದಕ್ಕೆ ದೇವರ ಅನುಗ್ರಹ ಸಿಕ್ಕಿದೆ ಅಂತ ನನಗೆ ಬಹಳಷ್ಟು ಸಂತೋಷವಾಗ್ತಿದೆ. ಇದರಿಂದ ಇನ್ನಷ್ಟು ಜನರು ಪ್ರೇರಿತರಾಗಿ ಇನ್ನಷ್ಟು ಸಮಾಜ ಸೇವೆ ನಡೆಯಲಿ ಎಂದು ನಾನು ಬೇಡಿಕೊಳ್ಳೋದು ಪ್ರತಿಯೊಬ್ಬರಲ್ಲಿ. ತಮ್ಮಿಂದ ಆದಷ್ಟು ಸಮಾಜ ಸೇವೆ ಮಾಡುವ, ದೇಶ ಸೇವೆ ಮಾಡುವ. ಯಾಕೆಂದ್ರೆ ಯಾವುದೇ ಜಾತಿ, ಮತ, ಧರ್ಮಕ್ಕಿಂತ ಮೇಲಾಗಿ ಮಾನವೀಯತೆ ಮುಖ್ಯ. ನಾವು ಕೊರೋನಾದಲ್ಲಿ ಬಹಳಷ್ಟು ತಿಳಿದಿದ್ದೇವೆ. ಯಾಕೆಂದ್ರೆ ಅಂತ ಮಹಾ ಸಂಕಷ್ಟದಲ್ಲಿ ಎಲ್ಲವೂ ಸಿಲುಕಿದಾಗ ಬಹಳಷ್ಟು ತೊಂದರೆಯಾಯಿತು. ಆ ಸಮಯದಲ್ಲಿ ನಮ್ಮಿಂದ ಆದಷ್ಟು ಸಹಾಯ ಮಾಡಿದರೆ ಅದು ದೇವರ ಅನುಗ್ರಹವೂ ಇರುತ್ತೆ. ಅಂತ ಮಾನವೀಯತೆ ದೃಷ್ಟಿ ನಾವು ಸಮಾಜದಲ್ಲಿ ಹರಿಸಿ ಎಲ್ಲರೂ ಸುಖ, ಶಾಂತಿ, ಸಮೃದ್ಧಿ ವಾತಾವರಣದೊಂದಿಗೆ ಜೀವನ ಮಾಡಬೇಕೆಂಬ ಆಸೆ, ಅಭಿಲಾಷೆ ನಂದು. ದೇವರಲ್ಲಿ ಅದನ್ನೇ ನಾನು ಪ್ರಾರ್ಥಿಸುವುದು. ಸರ್, ತಾವೀಗ ಎಲ್ಲಿದ್ದೀರಿ? ನಾನೀಗ ಅಬುದಾಬಿಯಲ್ಲಿದ್ದೇನೆ. ಈಗ ಮಧ್ಯಾಹ್ನ ದುಬೈಗೆ ಹೋಗಿ ಅಲ್ಲಿಂದ ವಿಮಾನದ ಮೂಲಕ ಮಂಗಳೂರಿಗೆ ರಾತ್ರಿ ಬರ್ತಿದ್ದೇನೆ. ನಾಳೆ ಬೆಳಗ್ಗೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಪ್ರಯತ್ನಿಸ್ತಿದ್ದೇನೆ. ಓಕೆ, ನೀವೀಗ ಅಬುದಾಬಿಯಲ್ಲಿ ಇದ್ದೀರಿ. ನಿಮಗೆ ಈ ಊರಿನ ಕಡೆಯಿಂದ ಎಷ್ಟು ಅಭಿನಂದನೆಗಳ ಮಹಾಪುರ ಹರಿದು ಬರ್ತಾ ಇದೆ. ನಿನ್ನೆಯಿಂದ ಮೊಬೈಲ್ ಸಿಕ್ಕಾಬಿಟ್ಟೆ ಬಿಸಿ ಬರ್ತಾ ಇದೆ. ಹೌದು, ಖಂಡಿತ. ಯಾಕೆಂದ್ರೆ ಇಡೀ ಒಂದು ದಕ್ಷಿಣ ಕನ್ನಡ ಮಾತ್ರವಲ್ಲ, ಕರ್ನಾಟಕ ಅಲ್ಲ, ಭಾರತ ದೇಶ, ಅಂತಾರಾಷ್ಟ್ರೀಯ ಎಲ್ಲಾ ಮಟ್ಟದಲ್ಲೂ ಬಹಳಷ್ಟು ನನಗೆ ಅದರ ಬಗ್ಗೆ ಮೆಸೇಜ್ ಬರ್ತಾ ಇದೆ, ಟೆಲಿಫೋನ್ ಬರ್ತಾ ಇದೆ. ಯಾಕೆಂದ್ರೆ ನಿನ್ನೆ ರಾತ್ರಿ 8:30 ಅಂದ್ರೆ ಇಲ್ಲಿಯ ಸಮಯ 8:30. ಯಾಕೆಂದ್ರೆ ನನಗೆ ವಿಷಯವೇ ಗೊತ್ತಿರಲಿಲ್ಲ. 8:30ಗೆ ಅನೌನ್ಸ್ ಆದಾಗ ವಿಷಯ ಅಲ್ಲಿಂದ ಇಲ್ಲಿವರೆಗೆ ಸಾಧಾರಣ 3,000-4,000 ಮೆಸೇಜುಗಳು ಬಂದಿದೆ ವಾಟ್ಸಪ್ ಮುಖಾಂತರ. ಹಾಗೂ ಬಹಳಷ್ಟು ಟೆಲಿಫೋನ್ ಕಾಲ್ಗಳು ಬರ್ತಾ ಇದೆ. ಇದರಿಂದ ನನಗೆ ಇನ್ನಷ್ಟು ಯಾಕೆಂದ್ರೆ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಬಹಳಷ್ಟು ಪ್ರೀತಿ ನನ್ನ ಮೇಲೆ ಇದೆ ಜನರಿಗೆ. ದೇವರು ನನಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಆ ಯೋಗ ಭಾಗ್ಯ ಸಿಗಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸರ್, ನಿಮ್ಮ ಇಲ್ಲಿಯ ಜೀವನವನ್ನು ನೆನಪು ಮಾಡಿಕೊಳ್ಳೋದಾದರೆ, ಇಲ್ಲಿಂದ ವಿದೇಶಕ್ಕೆ ಹೋಗಿರುವ ತನಕದ ಜರ್ನಿ ಮತ್ತು ವಿದೇಶದಲ್ಲಿ ನಿಮ್ಮ ಉದ್ಯಮ ಅಥವಾ ವಹಿವಾಟು ಏನು ಎತ್ತ? ಇವಾಗ ನಾನು ಊರಲ್ಲಿ ಅಂದ್ರೆ ಫಿಲೋಮಿನಾ ಕಾಲೇಜಲ್ಲಿ ನಾನು ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ನಾನು ಅಲ್ಲೂ ಅಂದ್ರೆ ಊರಲ್ಲಿ ಪುತ್ತೂರಲ್ಲಿ ಇರುವಾಗಲೂ ಯುವ ಬಂಟ ಸಮಾಜದ ಕೋಶಾಧಿಕಾರಿಯ ಕೆಲಸ ಮಾಡಿದ್ದೇನೆ. ಹಾಗೂ ಅಲ್ಲಿಂದ ನನಗೆ ಸಮಾಜದ, ಯಾಕೆಂದ್ರೆ ನನ್ನ ತಂದೆ ತಾಯಿಯೇ ಪ್ರೇರಣೆ ನನಗೆ. ಯಾಕೆಂದ್ರೆ ನಾನು ಸಣ್ಣ ಹುಡುಗನ ಇರುವಾಗಲೇ ತಂದೆ ತಾಯಿಗಳು ಮಾಡುತ್ತಿರುವಂತ ನಿಸ್ವಾರ್ಥ ಸೇವೆ, ಸಮಾಜ ಸೇವೆ ನನಗೆ ಪ್ರೇರಣೆ. ಅಲ್ಲಿಂದ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ಯುವ ಸಮಾಜದಲ್ಲಿ ನನಗೆ ಕೆಲಸ ಮಾಡುವ ಯೋಗ ಭಾಗ್ಯ ಬಂತು. ಅಲ್ಲಿನ ಎಲ್ಲ ಬಂಟ ಸಮಾಜದ ಎಲ್ಲ ಗುರು ಹಿರಿಯರು ನನಗೆ ಸಹಕಾರ ಮಾಡಿ ನಾನಲ್ಲಿ ಯುವ ಬಂಟ ಸಮಾಜದ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಯೋಗ ಬಂತು ನನಗೆ. ಹಾಗೇನೆ ಅಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಕನ್ನಡ ಸಂಘ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ರೋಟರಿ
ಹಾಗೂ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಯೋಗ ಭಾಗ್ಯ ಬಂತು. ಅಲ್ಲಿಂದ ನಾನು ಅಬುದಾಬಿ ಬಂದೆ 1999ರಲ್ಲಿ. ಅದೇ ಇಲ್ಲಿ ಕಲೆ, ಸಂಸ್ಕೃತಿ, ಪರಂಪರೆ ಹಾಗೆ ಆಚಾರ ವಿಚಾರದಲ್ಲಿ ಬಹಳಷ್ಟು ನಾನು ಮುತುವರ್ಜಿ ವಹಿಸ್ತಾ ಕೆಲಸ ನನ್ನಿಂದ ಆಗುವಷ್ಟು ಸಹಾಯ ಮಾಡ್ತಾ ಇದ್ದೇನೆ. ಇಲ್ಲೂ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲೂ ನನ್ನಿಂದ ಆಗುವಂತಹ ಸಹಕಾರ ದೇವರು ಎಷ್ಟು ಅನುಗ್ರಹ ಕೊಡ್ತಾ ಇದ್ದಾರೆ ಅದರ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ನಿಮಗೆ ಸಂತೋಷವೂ ಆಗ್ತಿದೆ ನನಗೆ. ನಿಮಗೆ ಸುದ್ದಿಯ ಕಡೆಯಿಂದ ವಿಶೇಷವಾದ ಅಭಿನಂದನೆಗಳು ಸರ್. ಹೀಗೆ ಸಮಾಜ ಸೇವೆ ನಿರಂತರವಾಗಿ ಮುಂದುವರಿಲಿ ಮತ್ತು ಮುಂದಿನ ದಿನಗಳಲ್ಲಿ ಈಗ ಪಡೆದಿರುವಂತಹ ಪ್ರಶಸ್ತಿಗಳಿಗಿಂತ ಇನ್ನಷ್ಟು ಉನ್ನತ ಮಟ್ಟದ ಪ್ರಶಸ್ತಿಗಳು ನಿಮ್ಮದಾಗ್ಲಿ ಅನ್ನುವಂಥ ಆಶಯ ನಮ್ಮದು ಸರ್. ಖಂಡಿತ. ಯಾಕೆಂದ್ರೆ ನಿಮ್ಮ ಸುದ್ದಿಯು ಬಹಳಷ್ಟು ಈಗ ಪ್ರಪಂಚದಲ್ಲೇ ಅದೊಂದು ಹೆಸರುವಾಸಿಯಾಗಿದೆ. ಯಾಕೆಂದ್ರೆ ನಾವು ಪುತ್ತೂರಿನವರಾದ್ರೂ ದಕ್ಷಿಣ ಕನ್ನಡದವರಾದ್ರೂ ಎಲ್ಲಾ ಕಡೆ ಇವಾಗ ಇದ್ದೇವೆ. ಎಲ್ಲಾ ಕಡೆ ಸುದ್ದಿ ಅದರ ಬಗ್ಗೆ, ಹಾಗೆ ಪ್ರತಿಯೊಂದು ದಿನಪತ್ರಿಕೆ ಎಲ್ಲವೂ ಬಹಳಷ್ಟು ಮೆಚ್ಚುಗೆಯನ್ನು ಪಡೆಯುತ್ತಿದೆ. ನಮ್ಮ ಭಾರತ ದೇಶವನ್ನು ಬಹಳಷ್ಟು ಪ್ರಗತಿಪರವಾಗ್ತಾ ಇದೆ. ಯಾಕೆಂದ್ರೆ ನಾನೊಬ್ಬ ಭಾರತೀಯ ಅಂತ ಅನ್ಕೊಳ್ಳೋದು ಬಹಳಷ್ಟು ಹೆಮ್ಮೆ ಅನಿಸುತ್ತಿದೆ. ನಾವು ಭಾರತ ದೇಶದಲ್ಲಿ ಜನ್ಮ ಪಡೆಯುವುದೇ ಬಹಳಷ್ಟು ಪುಣ್ಯ ಅಂತ ಅನ್ಕೊಳ್ತೇವೆ. ನಾವು ಬೇರೆ ದೇಶದಲ್ಲಿ ಇರುವಾಗ ಇಡೀ ಪ್ರಪಂಚಕ್ಕೆ ಹೋಲಿಸಿದಾಗ ಭಾರತ ಇವತ್ತು ಅಲ್ಲಿ ಜನ್ಮ ಪಡೆಯುವುದೇ ಒಂದು ಪುಣ್ಯ ನಮ್ದು. ನಾವು ಭಾಗ್ಯವಂತರು. ಖಂಡಿತ ಪ್ರತಿಯೊಬ್ಬರು ನನ್ನ ಒಂದೇ ಒಂದು ವಿನಂತಿ ಏನಂದ್ರೆ, ನಮ್ಮಿಂದ ಆದಷ್ಟು ಅಷ್ಟಿಷ್ಟಂತಲ್ಲ, ಅದು ಯಾರೇ ಆಗಿರಲಿ ಮಾನವೀಯ ದೃಷ್ಟಿಯಿಂದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಮಾಜ ಸೇವೆ, ದೇಶ ಸೇವೆ ಆದಷ್ಟು ಎಲ್ಲರಿಗೂ ಒಂದು ಕ್ಷೇಮ, ಅಭಿವೃದ್ಧಿ ಸಿಗಲಿ, ದೇವರ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ನನಗೆ ಈ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಹಾಗೂ ವೀಕ್ಷಕರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ಬದುಕು ಕಟ್ಟೋಣ ಬನ್ನಿ ತಂಡ. ಉಜಿರೆಯ ಬದುಕು ಕಟ್ಟೋಣ ಬನ್ನಿ ತಂಡ ಬಹಳ ದೊಡ್ಡ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಜೊತೆಗೆ ಉಜಿರೆಯಲ್ಲಿ ಉದ್ಯಮಿಗಳಾಗಿರುವಂತಹ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಇವರ ನೇತೃತ್ವದಲ್ಲಿ ಈ ಒಂದು ಬದುಕು ಕಟ್ಟೋಣ ಬನ್ನಿ ತಂಡದಲ್ಲಿ ಬಹಳಷ್ಟು ಜನರು ಯುವಕರು ದುಡಿತಾ ಇರುವಂಥದ್ದು. ಜೊತೆಗೆ ಎಲ್ಲರೂ ಕೂಡ ಸೇರಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಇತ್ತೀಚೆಗೆ ಅವರು ಕೈಗೊಂಡಿರುವಂತಹ ಶಾಲೆಯನ್ನು ಬೆಳಗುವಂತಹ ಕಾರ್ಯ ಇರಬಹುದು, ಈಗ ಕಳೆದ ತಿಂಗಳು ಮಾಡಿರುವಂತಹ 2 ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡುವಂಥ ಕೆಲಸ ಆಗಿರ್ಬೋದು, ಪ್ರವಾಹದ ಸಂದರ್ಭದಲ್ಲಿ ಕೊಚ್ಚಿಕೊಂಡು ಹೋದಂಥ ಕೊಳಂಬೆ ಅನ್ನುವಂಥ ಪ್ರದೇಶದಲ್ಲಿ ಸುಮಾರು ಮನೆಗಳನ್ನು ಕಟ್ಟಿಸಿಕೊಟ್ಟಿರುವಂಥದ್ದು ಇರ್ಬೋದು. ಅದು ಕೂಡ ಸುಸಜ್ಜಿತ ಮನೆ. ತನ್ನ ಮನೆಯನ್ನು ತಾನು ಹೇಗೆ ನಿರ್ಮಿಸಿಕೊಳ್ತಾರೋ ಅದೇ ರೀತಿಯಾದಂಥ ಉತ್ತಮ ಸುಸಜ್ಜಿತವಾದಂಥ ಮನೆಯನ್ನು ನಿರ್ಮಿಸಿಕೊಟ್ಟು ಬದುಕು ಕಟ್ಟುವಂತಹ ನಿಜವಾದ ಕೈಂಕರ್ಯಕ್ಕೆ ಅವರೆಲ್ಲ ಪಾತ್ರ ಆಗಿದ್ದರು. ಈ ಬದುಕು ಕಟ್ಟೋಣ ತಂಡದ 2 ಮುಖಂಡರು ಕೂಡ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಮಾತನಾಡಿಸುವ ಮೋಹನ್ ಕುಮಾರ್ ಅವರನ್ನು ಮೊದಲು ಮಾತಾಡಿಸಬೇಕು. ಸರ್ ನಮಸ್ತೆ. ಬನ್ನಿ ಇದರ ರೂವಾರಿಗಳಾಗಿರುವಂತಹ ಮೋಹನ್ ಕುಮಾರ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಕುಮಾರ್ ಅವರು ಲಕ್ಷ್ಮಿ ಇಂಡಸ್ಟ್ರೀಸ್ ಇದರ ಮಾಲೀಕ. ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಇವರಿಬ್ಬರು ಸೇರಿಕೊಂಡು ಕಟ್ಟಿರುವಂತಹ ತಂಡ ಬದುಕು ಕಟ್ಟೋಣ ಬನ್ನಿ ತಂಡ ಬಹಳಷ್ಟು ದೊಡ್ಡ ಕೆಲಸವನ್ನ ಮಾಡ್ತಾ ಸಾಗಿರುವಂತಹ ತಂಡಕ್ಕೆ ಈಗ ಜಿಲ್ಲಾ ರಾಜ್ಯೋತ್ಸವದ ಗರಿ ಸಿಕ್ಕಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮೋಹನ್ ಕುಮಾರ್ ಅವರು. ಸರ್ ನಮಸ್ತೆ, ನಿಮಗೆ ಅಭಿನಂದನೆ ಸುದ್ದಿಯ ಕಡೆಯಿಂದ. ನಮಸ್ತೆ, ಥ್ಯಾಂಕ್ ಯು ಸರ್. ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೆ ಬಂದಿದೆ. ಏನ್ ಹೇಳ್ತೀರಿ, ನಿಮ್ಮ ಫಸ್ಟ್ ರಿಯಾಕ್ಷನ್? ತುಂಬಾ ಸಂತೋಷ ಉಂಟು. ಯಾಕೆ ಸಮಾಜಕ್ಕೋಸ್ಕರ ಸೇವೆ ನಮ್ಮದು, ಬದುಕು ನಿಮ್ಮದು ಎಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇದು ಕೆಲಸವನ್ನು ಮಾಡಿದ್ದೇವೆ. ಇದು ಒಂದಷ್ಟು ಕಾರ್ಯಕರ್ತರು ಮಾಡಿದಂತ ಸೇವೆ, ಅದು ಅವರಿಗೆ ಸಿಕ್ಕಂತ ಗೌರವ. ಈಗ ನಮಗೇನು ನಮ್ಮ ತಂಡಕ್ಕೆ ಸಿಕ್ಕಿದೆ ಅದು ಕಾರ್ಯಕರ್ತರಿಗೆ ಸಿಕ್ಕಿದಂತ ಗೌರವ. ಅದನ್ನು ನಾನು ಕಾರ್ಯಕರ್ತರಿಗೆ ಕೊಡ್ತಾ ಇದ್ದೇನೆ. ಆ ಗೌರವವನ್ನು ಅವರು ತಗೊಳ್ಬೇಕು. ಅದೇ ರೀತಿ ಈ ಬದುಕು ಕಟ್ಟೋಣ ತಂಡ ಇವತ್ತು ಏನು ಪ್ರಾರಂಭ ಆಗಿದೆ ಅದಕ್ಕೆ ಮೂಲ ಕಾರಣಕರ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮತ್ತು ಹೇಮಾವತಿ ಹೆಗ್ಡೆ ಅವರು, ಅದೇ ರೀತಿ ಹರ್ಷೇಂದ್ರ ಹೆಗ್ಡೆ ಅವರು. ಅವರ ಆಶೀರ್ವಾದದಲ್ಲಿ ಇದು ಈಗ ಆಗಿದೆ. ನಮ್ಮ ತಂಡ ಕಟ್ಟಿದ್ದೇವೆ. ಆದ ಕಾರಣ ಏನು ಇವತ್ತು ನಮಗೆ ಬಂದಂತ ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಉಂಟು, ಅದು ನಾವು ಮಂಜುನಾಥನ ಪಾದಕ್ಕೆ ನಾವು ಸಮರ್ಪಣೆ ಮಾಡ್ತೇವೆ. ಅದೆಲ್ಲ ಕಾರ್ಯಕರ್ತರಿಗೆ ಸಲ್ಲಬೇಕು ಅಂತ ನಾನು ಹಿಂದೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಬದುಕು ಕಟ್ಟೋಣ ಬನ್ನಿ ತಂಡ ಹುಟ್ಟಿಕೊಂಡ ಬಗೆ ಹೇಗೆ, ಅದರ ಜರ್ನಿ ಹೇಗೆ ಸರ್? ಬದುಕು ಕಟ್ಟೊಂದು 2019ನೇ ಇಸ್ವಿಯಲ್ಲಿ ಚಾರ್ಮಾಡಿ ಅಲ್ಲಿ ಆದಂತ ಏನು ನೆರೆ ಸಂದರ್ಭದಲ್ಲಿ ಹುಟ್ಟಿಕೊಂಡಂತ ಒಂದು ಸಂಘಟನೆ. ಆ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಸ್ನೇಹಿತರ ರಾಜೇಶ್ ಪೈ ಅವರು ಒಂದು
ಸಣ್ಣ ಒಂದು ಸೇವೆ ಕೊಡಬೇಕು ಅಂತ ಅಲ್ಲಿ ಹೋದಾಗ ಅಲ್ಲಿ ನಮಗೆ ಅಲ್ಲಿಯ ವಾತಾವರಣ ಮತ್ತು ಅಲ್ಲಿದ್ದಂಥ ಏನು ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಬೇಕಾಗಿ ಒಂದು ತಂಡ ಕಟ್ಟಬೇಕಿತ್ತು. ಆ ತಂಡವನ್ನು ಕಟ್ಟುವ ಸಂದರ್ಭ ನಾವೊಂದು ಪ್ರಥಮವಾಗಿ ಒಂದು 300 ಜನ ಯುವಕರು ಹೋಗಿ ಅಲ್ಲಿ ಕೆಲಸವನ್ನು ಮಾಡಿದ ನಂತರ ಅದು ಪೂರ್ಣವಾಗಿ ಅವರಿಗೆ ಕೊನೆಯವರೆಗೆ ನಾವು ಒಂದು ಭರವಸೆ ಕೊಟ್ಟಿದ್ದೆವು. ಇದನ್ನು ಪೂರ್ಣವಾಗಿ ನಾವು ಇದರ ಚಿತ್ರಣ ಬದಲು ಮಾಡಿ ನಿಮಗೆ ಮುಂಚೆ ಹೇಗೆ ಉಂಟು ಹಾಗೆ ಮಾಡಬೇಕು ಅಂತ ಮಾತು ಕೊಟ್ಟು ಅದ ನಂತರ ಸೀದಾ ನಾವು ಕಾವಂದರಲ್ಲಿ ಬಂದು ಭೇಟಿಯಾಗಿ ಅವರಲ್ಲಿ ಮಾತಾಡಿದಾಗ ಅವರು ತಂಡಕ್ಕೊಂದು ಹೆಸರು ಕೊಟ್ಟು ಬದುಕು ಕಟ್ಟೋಣ ಬನ್ನಿ ತಂಡ ಅಂತ ಹೆಸರಿಟ್ಟು ನೀವು ಮಾಡಿ ಅಂತ. ಆ ಮೂಲಕ ಅದ ನಂತರ ನಮ್ಮ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾರೆಲ್ಲ ಮಾತಾಡಿದಾಗ ಅವರ ಪೂರ್ಣ ಸಹಕಾರ ಇಟ್ಟುಕೊಂಡು ಅಲ್ಲಿ ಕೊಳಂಬೆಯಲ್ಲಿ ನಾವು ಪೂರ್ಣವಾಗಿ 13 ಮನೆಗಳನ್ನು ಕಟ್ಟಿ ಅಲ್ಲಿ ಬಂದಂತ ಏನು ನೆರೆ ಸಂದರ್ಭದಲ್ಲಿ ಆದಂತ ಏನು ಅವರಿಗೆ ನಷ್ಟ ಆಗಿದೆ ಅದನ್ನ ಪುನರ್ನಿರ್ಮಾಣ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ. ಓಕೆ, ಇವತ್ತು ಪ್ರಶಸ್ತಿ ಬಂದ ನಂತರ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ ಅಂತ ಅನ್ಸುತ್ತೆ. ಯಾವಾಗ ಕಾಲ್ ಮಾಡಿದ್ರು ಕೂಡ ಬಿಸಿ ಬರ್ತಾ ಇದ್ರಿ ನಿಮ್ದು ಮತ್ತು ರಾಜೇಶ್ ಭಾಯಿ ಇಬ್ರದ್ದು ಕೂಡ. ಹೇಗಿದೆ ಸರ್ ರೆಸ್ಪಾನ್ಸ್ ಸಮಾಜದ್ದು ಅಥವಾ ನಿಮ್ಮ ಅಭಿಮಾನಿ ಬಳಗದ್ದು ಅಥವಾ ನಿಮ್ಮಿಂದ ಸಹಾಯ ಪಡೆದವ್ರದ್ದು? ಅಂದ್ರೆ ಖಂಡಿತವಾಗಿಯೂ ನಮ್ಮ ಮೇಲೆ ಅಭಿಮಾನವಿಟ್ಟ ತುಂಬಾ ಜನ ಇದ್ದಾರೆ. ಅವರು ಖಂಡಿತ ನಿರೀಕ್ಷೆ ಮಾಡಿದ್ರು. ನಮಗೆ ಕಳೆದ ನಮಗೆ ಒಂದು ಮಾಧ್ಯಮದವರೊಂದು ವಿಜಯರತ್ನ ಪ್ರಶಸ್ತಿ ಬಂದಾಗಲೇ ತುಂಬಾ ಜನ ಹೇಳಿದ್ರು ನಿಮಗೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಬರ್ಲಿಕ್ಕೆ ಉಂಟು ಅಂತ. ಹಾಗೆ ನಾನು ಪ್ರಶಸ್ತಿಗೋಸ್ಕರ ಈ ಕೆಲಸವನ್ನು ಮಾಡಲಿಲ್ಲ. ಸಮಾಜದಲ್ಲಿ ಕಷ್ಟದಲ್ಲಿ ಇರುವಂತ ಈಗ ಒಂದು ವರ್ಗಕ್ಕೆ ಬೇಕಾಗಿ ಈ ತಂಡವನ್ನು ಕಟ್ಟಿದ್ದೇನೆ. ಅದೇ ರೀತಿ ನಮ್ಮ ತಂಡದಲ್ಲಿ ಇರುವಂತ ಏನು ಕಾರ್ಯಕರ್ತರು ಅವರು ಇನ್ನೊಬ್ಬರ ಸೇವೆಯನ್ನು ಮಾಡಬೇಕು ಮತ್ತು ಅವರ ಜೀವನವು ಕೂಡ ಬದಲಾಗುವ ದಿಶೆಯಲ್ಲಿ ಈ ತಂಡವನ್ನು ಕಟ್ಟಿದ್ದು. ಆದ ಕಾರಣ ಈ ಏನು ಇವತ್ತು ಸಮಾಜದಲ್ಲಿ ಕೊಟ್ಟಂತ ಪ್ರೀತಿ ಉಂಟು ಅದು ಖಂಡಿತವಾಗಿ ನಮಗೆ ಸಂತೋಷ ತಂದೆ. ಇನ್ನಷ್ಟು ನಾನು ಅವರಲ್ಲಿ ಕೇಳಿದೆ ನಮಗೆ ಪ್ರಶಸ್ತಿಯ ನಿರೀಕ್ಷೆ ಇಟ್ಟು ಕೆಲಸ ಮಾಡ್ತಿಲ್ಲ, ಆದರೆ ನಮಗೆ ಇನ್ನಷ್ಟು ನಿಮ್ಮ ಸೇವೆ ಮಾಡುವಂತ ಶಕ್ತಿ ದೇವರಿಗೆ ಕೊಡಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾವು ಕೇಳ್ತಾ ಇದ್ದೇವೆ. ಬದುಕು ಕಟ್ಟುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದೀರಿ. ನಿಮಗೆ ಸುದ್ದಿಯ ಕಡೆಯಿಂದಲೂ ಕೂಡ ವಿಶೇಷವಾದಂತ ಅಭಿನಂದನೆ. ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿದ್ದೀರಿ. ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ನಿಮ್ಮದಾಗ್ಲಿ ಅನ್ನುವಂತ ಆಶಯ ನಮ್ಮದು ಸರ್. ಹೌದು, ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ನಮ್ಮ ಈ ಏನು ಜರ್ನಿ ಉಂಟು ಬದುಕು ಕಟ್ಟುವ ತಂಡ ಕಟ್ಟುವುದರಿಂದ ನಮಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟವರು ಮಾಧ್ಯಮದವರು. ಅದೇ ಇದರ ಪಾಲು ಕೂಡ ಮಾಧ್ಯಮದವರಿಗೆ ಸಲ್ಲಬೇಕಾಗ್ತದೆ. ಆದ ಕಾರಣ ಈ ಮಾಧ್ಯಮ ನಮ್ಮ ಒಟ್ಟಿಗಿದ್ದ ಕಾರಣ ನಮ್ಮನ್ನು ಇಲ್ಲಿವರೆಗೆ ಒಂದು ಇಂಥ ದಾರಿಯಲ್ಲಿ ಹೋಗುವ ರೀತಿಯಲ್ಲಿ ಮಾಧ್ಯಮ ನಮಗೆ ದಾರಿ ತೋರಿಸಿದೆ. ಖಂಡಿತವಾಗ್ಲೂ ಇದಕ್ಕೆ ಖುಷಿ ಉಂಟು. ಹಾಗೆ ಮುಂದೆ ಕೂಡ ಮಾಧ್ಯಮದವರು ನಮ್ಮ ಒಟ್ಟಿಗಿರಲಿ. ಎಲ್ಲ ಮಾಧ್ಯಮದವರು ಕೂಡ ಈ ಸಂದರ್ಭ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು. ಬದುಕು ಕಟ್ಟೋಣ ಬನ್ನಿ ತಂಡದ ಮತ್ತೋರ್ವ ರೂವಾರಿ ರಾಜೇಶ್ ಪೈ ಅವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಮೋಹನ್ ಕುಮಾರ್ ಅವರು ಮಾತನಾಡಿದ್ರು. ಮೋಹನ್ ಕುಮಾರ್ ಅವರು ಮಾತನಾಡಿದ ಬೆನ್ನಲ್ಲಿ ಈಗ ರಾಜೇಶ್ ಪೈ ಅವರಿಗೆ ಕರೆ ಮಾಡ್ತಾ ಇದೀವಿ. ರಾಜೇಶ್ ಪೈ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಪೈ ಅವರೇ, ನಿಮ್ಮ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವುದಕ್ಕೆ ಸುದ್ದಿಯ ಕಡೆಯಿಂದ ವಿಶೇಷವಾದಂತಹ ಅಭಿನಂದನೆಗಳು. ಧನ್ಯವಾದಗಳು ಸರ್. ಏನ್ ಹೇಳ್ತೀರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತ ಈ ಸಂದರ್ಭದಲ್ಲಿ? ಇದು ಒಟ್ಟಾರೆ ಹೇಳಬೇಕು ಅಂತಾದ್ರೆ ನಮ್ಮ ಸ್ವಯಂ ಸೇವಕರಿಗೆ ಕೊಟ್ಟಂತ ಗೌರವ ಅಂತ ನಾನು ಭಾವಿಸ್ತೇನೆ ಸರ್. ನಮ್ಮಲ್ಲಿ ಇಡೀ ಟೀಮಲ್ಲಿ ಇರುವುದೇ ಸ್ವಯಂ ಸೇವಕರು ಕೆಲಸ ಮಾಡಿರೋದ್ರಿಂದ ಇಷ್ಟೊಂದು ನಮ್ಮ ಕೆಲಸಗಳು ನಮ್ಮಲ್ಲಿ ಮಾಡ್ಲಿಕ್ಕಾಯ್ತು. ಇದರದ್ದೆಲ್ಲ ಅಭಿನಂದನೆ ಅವರಿಗೆ ಸಲ್ಲಬೇಕು ಸರ್. ಓಕೆ, ಇವತ್ತು ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ ಅಂತ ಅನ್ಸುತ್ತೆ. ಕಾಲ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬಿಸಿ ನಿಮ್ಮ ಇಬ್ರದ್ದು ಕೂಡ. ಹೇಗಿದೆ ಅಭಿನಂದನೆಗಳ ಮಹಾಪೂರ? ಇಲ್ಲ ಸರ್, ತುಂಬಾ ಜನ ಊರಿನವರೆಲ್ಲ ಅಭಿನಂದನೆ ಸಲ್ಲಿಸಿದ್ರು. ನನಗೆ ಆಶ್ಚರ್ಯ ಇದು, ಕೆಲವರೆಲ್ಲ ಇವತ್ತು ಟಿ ಶರ್ಟ್ ಹಾಕಿಕೊಂಡೆ ಬಂದು ನಮ್ಮ ಲೋಗೋ ಇರುವ ಟಿ ಶರ್ಟ್ ಹಾಕಿಕೊಂಡು ಬಂದು ಅಭಿನಂದನೆ ಸಲ್ಲಿಸಿದ್ರು. ಖುಷಿ ಆಗ್ತದೆ ಸರ್. ಎಲ್ಲೋ ಒಂದು ಜಿಲ್ಲಾಡಳಿತ ನಮ್ಮನ್ನು ಗುರುತಿಸಿದೆ, ಶಾಸಕರು ನಮ್ಮನ್ನು ಗುರುತಿಸಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ ಸರ್. ಓಕೆ ಸರ್, ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ? ಜಿಲ್ಲಾ ರಾಜ್ಯೋತ್ಸವ ರಾಜ್ಯದ ಕನ್ನಡ ರಾಜ್ಯೋತ್ಸವ ಆಗುತ್ತಾ? ಖಂಡಿತ ಸರ್, ನಿಮ್ಮೆಲ್ಲರ ಹಾರೈಕೆ ನಮ್ಮ ತಂಡದ ಮೇಲೆ ಇರಲಿ. ನಮ್ದು ನಿಸ್ವಾರ್ಥ ಸೇವೆ ಏನಿದ್ರು ಕೂಡ ನಾವಾಗಿ ಯಾವುದನ್ನು ಗುರುತಿಸಬೇಕು ಅಂತ ಹೋಗ್ಲಿಲ್ಲ. ಆದ್ರೆ ಆ ಕೆಲಸಗಳನ್ನು ನಾವು ಮಾಡಿಕೊಂಡು ಹೋದಂತ ಸಂದರ್ಭದಲ್ಲಿ ಗುರುತಿಸಿದಂತ ಸಂದರ್ಭದಲ್ಲಿ ನಾವು ವಿನಯಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಿದ್ದೇವೆ. ಇದೆಲ್ಲ ನಮ್ಗೆ ಕಾರ್ಯಕರ್ತರಿಗೆ ಅರ್ಪಿಸ್ತೇವೆ. ಮತ್ತೆ ನಮ್ಮ ಪೋಷಕರಾದಂತಹ ವೀರೇಂದ್ರ ಹೆಗಡೆಯವರು, ಮಾತೃಶ್ರೀ ಅಮ್ಮನವರು ಹಾಗೂ ಹರ್ಷಣ್ಣನವರು, ಯಶೋರ್ಮರು ಕೂಡ ಇವತ್ತು ಇರ್ತಿದ್ರೆ ಖುಷಿ ಪಡ್ತಿದ್ರು. ಇವರೆಲ್ಲ ಹಾರೈಕೆ ನಮ್ಮಗಳ ಮೇಲೆ ಇದೆ. ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮನ್ನು ತುಂಬಾ ಬೆಂಬಲಿಸಿದ್ದಾರೆ. ಊರಿನ ಗಣ್ಯರು ಕೂಡ ನಮ್ಮನ್ನು ಬೆಂಬಲಿಸಿದ್ದಾರೆ. ಇದು ಎಲ್ಲ ಕೀರ್ತಿ ಅವರಿಗೆ ಸಲ್ತದೆ ಸರ್. ಸರ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ ಸರ್. ಕ್ಷೇತ್ರದಲ್ಲಿ ಸಾಧನೆಯನ್ನ ಗೈದಿರುವಂತಹ ಡೆಚ್ಚಾರು ಮನೆ ಪುದುವೆಟ್ಟು ಗ್ರಾಮ ಬೆಳ್ತಂಗಡಿ ತಾಲೂಕಿನ ಯದುಪತಿ ಗೌಡ್ರಿಗೂ ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಲ್ಲಿಕೆ ಆಗಿರುವಂಥದ್ದು. ವಾಣಿ ಕಾಲೇಜಿನ ಪ್ರಾಂಶುಪಾಲರು ಇವರನ್ನ ಕೂಡ ಇವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸುವ. ಸರ್ ನಮಸ್ತೆ.
ಸಾಹಿತ್ಯ ಕ್ಷೇತ್ರದಲ್ಲಿ ಅಮೋಘ ಸಾಧನೆಯನ್ನ ಗೈದಿರುವಂತಹ ಯದುಪತಿ ಗೌಡ್ರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಗರಿ ಬಂದಿದೆ. ವಾಣಿ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರಾಗಿರುವಂತಹ ಯದುಪತಿ ಗೌಡ್ರು ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯದುಪತಿ ಗೌಡ್ರೆ, ನಿಮಗೆ ಸುದ್ದಿ ಬಳಗದಿಂದ ವಿಶೇಷವಾದಂತಹ ಅಭಿನಂದನೆಗಳು. ವಂದನೆಗಳು ಸರ್. ಓಕೆ, ಈ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿ ಬಂದ ತಕ್ಷಣ ನಿಮಗೆ ಅನ್ಸಿದ್ದೇನು ಮತ್ತು ನಿಮಗೆ ಮನೆಯವ್ರದ್ದಿರ್ಬೋದು, ಫ್ರೆಂಡ್ಸ್ ಇದಿರ್ಬೋದು, ರಿಯಾಕ್ಷನ್ ಹೇಗಿತ್ತು? ನನಗೆ ಆರಂಭದಲ್ಲಿ ನನಗೆ ವಿಷಯ ಗೊತ್ತಾದ್ದೇ ಬೇರೆಯವರ ಮೂಲಕ. ಸೀತಾರಾಮ್ ಅಂತ ಒಬ್ರು ಮಾಸ್ಟ್ರು ಫೋನ್ ಮಾಡಿದ್ರು. ಅದಕ್ಕೆ ಎಂತ ಮಾತಾಡ್ತೀರಿ ಅಂತ ಕೇಳಿದೆ ನಾನು. ಹೌದು ಸರ್, ಹೀಗೆ ಹೀಗೆ ಅಂತ ಹೇಳಿದ್ರು. ಆಗ್ಲಿ ನನಗೆ ಒಂದು ಆರ್ಡರ್ ಕಳಿಸಿ ಅಂತ ಹೇಳಿದೆ. ಕಳಿಸಿದ್ರು. ಬಹಳ ಖುಷಿಯಾದ್ದು ಏನು ಅಂತ ಹೇಳಿದ್ರೆ, ಅಷ್ಟು ಜನರದಲ್ಲಿ ಫಸ್ಟ್ನೇ ಹೆಸರು ನನ್ನದಿತ್ತು. ಹಾಗಾಗಿ ನಾವು ಮಾಡಿದ ಒಂದು ಅಲಿಲ ಸೇವೆಗೆ ನಮ್ಮನ್ನ ಗುರುತಿಸಿದ್ದಾರೆ ಅನ್ನುವುದು, ಇದು ನನಗೂ ಹಾಗೂ ನಮ್ಮ ಸಂಸ್ಥೆಗೂ ಈಗ 50% ನನ್ನ ಪ್ರಯತ್ನಗಳಿದ್ರೆ ಒಂದು 50% ನಮ್ಮ ಸಂಸ್ಥೆಯ ಪಾಲು ಇದೆ. ಯಾಕಂದ್ರೆ ನಂಗೊಂದು ಅವಕಾಶ ಇತ್ತಲ್ಲ ಇಲ್ಲಿ, ಅದನ್ನೆಲ್ಲ ನೆರವೇರಿಸೋದಕ್ಕೆ. ಮತ್ತೆ ನನ್ನೆಲ್ಲ ಗುರುಗಳು, ಹಿರಿಯರು, ಅವರೆಲ್ಲ ಆಶೀರ್ವಾದ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ. ಸರ್, ಜಿಲ್ಲಾ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವವಾಗಿ ಬದಲಾಗುವ ನಿಟ್ಟಿನಲ್ಲಿ ನಿಮ್ಮ ಹೆಜ್ಜೆ ಹೇಗಿರ್ತೀರಿ? ನಾವು ಸಾಹಿತ್ಯದ ಸೇವೆಯನ್ನ 1900 ನಾನು ವೃತ್ತಿ ಜೀವನಕ್ಕೆ ಆರಂಭ ಮಾಡುವಾಗ ನಾನಂದ್ರೆ MPhil ಓದುವಾಗಲೇ ನಾವು ಕೆಲಸ ಮಾಡಿದ್ದೇವೆ. ಇದಕ್ಕೆ ನಮಗೆ ಒಂದು ಪ್ರೇರಣೆ ಆದವರು ನನ್ನ ಗುರುಗಳಾದಂಥ ಪ್ರೊಫೆಸರ್ ವಿವೇಕರಿ ಅವರು, ಡಾಕ್ಟರ್ ಕೆ ಚಿನ್ನಪ್ಪ ಗೌಡರು, ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಳೆಯವರು, ಒಟ್ಟು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಆ ಕಾಲದ ಕನ್ನಡ ವಿಭಾಗ ಪ್ರೇರಣೆಯನ್ನ ಕೊಟ್ಟಿತ್ತು. ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ವಿದ್ವಾಂಸರೊಟ್ಟಿಗೆ ಬೆರೆಯುವಂತ, ಅದು ಜಾನಪದ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಒಂದು ಭಾಗವಹಿಸುವುದಕ್ಕೆ, ಕಮ್ಮಟಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ಅದನ್ನು ಬಳಸ್ಕೊಂಡೆ. ಓಕೆ, ಈಗ ನಿನ್ನೆ ನಿಮ್ಮ ಮನೆಯಲ್ಲಿ ರಿಯಾಕ್ಷನ್ ಹೇಗಿತ್ತು ಸರ್? ನೀವು ಎಲ್ಲ ಫ್ರೆಂಡ್ಸ್ ಫೋನ್ ಮಾಡಿದ್ರು ಅಂತ ಎಲ್ಲ ಹೇಳಿದ್ರಿ, ಬಟ್ ಮನೆಯ ರಿಯಾಕ್ಷನ್ ಬಾರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಹೌದು, ಮನೆಯವರು ಬಹಳ ಖುಷಿ ಪಟ್ರು. ನನ್ನ ಮಿಸ್ಸಸ್ ಆಗಿರ್ಬೋದು, ನನ್ನ ಮಗ, ಮತ್ತೊಬ್ಬ ಮಗ ಬೆಂಗಳೂರಲ್ಲಿದ್ದ, ಅಲ್ಲಿಂದ ನನಗೆ ವಿಶ್ ಮಾಡಿದ. ಖುಷಿ ಆಯ್ತಪ್ಪ ಅಂತ. ಹಾಗಾಗಿ ಒಂದು ಹಳ್ಳಿಯ ವಾತಾವರಣದಲ್ಲಿ ನಾವು ಇರುವವರು, ಹಾಗಾಗಿ ಇಂಥ ಒಂದು ಪ್ರಶಸ್ತಿ ಬಂದಾಗ ನಮ್ಮ ಕುಟುಂಬದವರು, ಹಿತೈಷಿಗಳು ಎಲ್ಲರೂ ಕೂಡ ರಾತ್ರಿಯೇ ಅಭಿನಂದಿಸಿದ್ದಾರೆ. ಹಾಗಾಗಿ ನಮಗೆ ಒಂದು ಖುಷಿ. ಇತ್ತೀಚೆಗೆ ಈ ಮೊದಲು ನಮ್ಮ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ನನಗೆ ಬಂದಿತ್ತು ಈ ವರ್ಷನೇ. ಅದು ಕೂಡ ಪ್ರಥಮ 5 ಜನರಿಗೆ 5-6 ಜನರಿಗೆ ಕೊಟ್ಟಿದ್ರು. ಅದು ಕೂಡ ಪ್ರಥಮ ಹೆಸರು ನಂದೇ ಬಂದಿತ್ತು. ಹಾಗಾಗಿ ಒಂದು ಇನ್ನೇನು ನಿವೃತ್ತಿ ಅಂಚಿನಲ್ಲಿ ಇರುವವರು ನಾವು. ಈ ಸಂದರ್ಭದಲ್ಲಿ ಇಲಾಖೆ, ಸಾರ್ವಜನಿಕ ಸಂಸ್ಥೆಗಳು ನಮ್ಮನ್ನು ಗುರುತಿಸ್ತಾರೆ ಅಂತ ಒಂದು ಅಭಿಮಾನದ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ವರ್ಷ 2 ಪ್ರಶಸ್ತಿಗಳು ಕೂಡ ನಿಮಗೆ ಸಂದಿದೆ. ಈಗ ತಾವು ಈಗ ಎಲ್ಲಿದ್ದೀರಿ? ನಾನು ಕಾಲೇಜಲ್ಲಿ ಇದ್ದೇನೆ. ನಿಮಗೆ ಇವತ್ತು ಬೆಳಗ್ಗೆ ಕಾಲೇಜಿನಲ್ಲಿ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿರ್ತದೆ. ಹೇಗಿತ್ತು ಕಾಲೇಜಿನಲ್ಲಿ? ಹೌದು, ಕಾಲೇಜಿನಲ್ಲಿ ನಮ್ಮ ಎಲ್ಲಾ ಉಪನ್ಯಾಸಕರು ಬಂದು ಕೈ ಕುಡಿಕೆ ಬಹಳ ಸಂತೋಷ. ಇದು ನಮಗೂ ಹೆಮ್ಮೆ, ನಮ್ಮ ಸಂಸ್ಥೆಗೂ ಹೆಮ್ಮೆ ಅಂತ ಹೇಳಿ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಅಭಿನಂದಿಸಿದ್ದಾರೆ. ಅದು ನಮ್ಮ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜಿನ ಸ್ಟಾಫ್ ಇರ್ಬೋದು, ಎಲ್ಲರೂ ಕೂಡ ಬಹಳ ಆತ್ಮೀಯತೆಯಿಂದ. ಯಾಕಂದ್ರೆ ನಾನು ಕಾಲೇಜಿನ ಪ್ರಾಂಶುಪಾಲನಾದರೂ ಕೂಡ ನಮ್ಮ ಪ್ರೈಮರಿಯಿಂದ ಹಿಡಿದು ಎಲ್ಲ ಸ್ಟಾಫ್ನವರು ನಮ್ಮ ಸಹೋದ್ಯೋಗಿಗಳು ಮತ್ತು ನಾವು ಒಂದೇ ವಾಣಿ ಕುಟುಂಬದವರು ಅನ್ನುವ ದೃಷ್ಟಿಯಲ್ಲಿ ನಾನು ಕಾಣ್ತಾ ಇದ್ದೆ. ಹಾಗೇ ಇದ್ದೆ, ಈಗಲೂ ಇರ್ತೇನೆ ಹಾಗೆ. ಓಕೆ, ಧನ್ಯವಾದ ಸರ್. ನಿಮಗೆ ಮತ್ತೊಮ್ಮೆ ಸುದ್ದಿಯ ಕಡೆಯಿಂದ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇನ್ನು ಬೆಳ್ತಂಗಡಿ ತಾಲೂಕಿನ ಹೊಣ್ಣೆಯ ಕುಲಾಲ್ ಅನ್ನೋರಿಗೆ
ಈ ಒಂದು ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಇವರು ಬೆಳ್ತಂಗಡಿಯ ಗುಂಡೂರಿ ಅಂತ ಅನ್ನುವಂಥ ಒಂದು ಜಾಗದವರು. ಇವರ ವೃದ್ಧಾಶ್ರಮಗಳಲ್ಲಿ ಇವರ ಸೇವೆಯನ್ನ ಗುರುತಿಸಿ ಈ ಒಂದು ಜಿಲ್ಲಾ ಪ್ರಶಸ್ತಿಯನ್ನ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಗಿದೆ. ಬನ್ನಿ ಇವರನ್ನ ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅನಾಥಾಶ್ರಮ ಮತ್ತು ವೃದ್ಧಾಶ್ರಮವನ್ನು ನಡೆಸ್ತಿರುವಂತಹ ಹೊನ್ನಯ್ಯ ಕುಲಾಲ್ ಅವರು ಈಗ ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹೊನ್ನಯ್ಯ ಕುಲಾಲ್ ಅವರೇ, ನಮಸ್ತೆ. ಗುಂಡೂರಿಯಲ್ಲಿ ವೃದ್ಧಾಶ್ರಮವನ್ನು ನಡೆಸ್ತಾ ಇರುವಂತಹ ಹೊನ್ನಯ್ಯ ಕುಲಾಲ್ ಇವರೀಗ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವ ನಿಮಗೆ ಅಭಿನಂದನೆಗಳು ಸರ್. ಧನ್ಯವಾದಗಳು ಸರ್. ಏನ್ ಹೇಳ್ತೀರಿ, ಮೊದಲ ರಿಯಾಕ್ಷನ್ ಏನು, ನಿಮಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ನನಗೆ ಸ್ವತಃ 10 ಗಂಟೆಗೆ ನಮ್ಮ ಗೆಳೆಯ ಹರೀಶ್ ಕಾರಿಂಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ನಿಮ್ಗೆ ಆಯ್ಕೆ ಆಗಿದೆ. ನನಗೆ ಅದೊಂದು ಆಕಸ್ಮಿಕ ಬಹಳ ಖುಷಿನೂ ಆಯ್ತು. ಮತ್ತೆ ನನ್ಗೆ ಗೊತ್ತೇ ಇಲ್ಲ ಇಷ್ಟೊಂದು ನೋಡ್ಕೊಂಡು ಬರ್ತದ, ನಾನು ಅದು ನಿರೀಕ್ಷೆನೂ ಕೂಡ ಇರ್ಲಿಲ್ಲ. ಓಕೆ, ಈಗ ಪ್ರಶಸ್ತಿ ಬಂದದಕ್ಕೆ ನಿಮ್ಮ ಮೊದಲ ರಿಯಾಕ್ಷನ್ ಏನ್ ಅನಿಸ್ತು? ಮತ್ತು ಮನೆಯವರು, ನಿಮ್ಮ ಗೆಳೆಯರು, ವೃದ್ಧಾಶ್ರಮದಲ್ಲಿ ಇರುವಂತವ್ರು ಏನ್ ಹೇಳಿದ್ರು? ಈಗ ನಮ್ಮ ವೃದ್ಧಾಶ್ರಮ ಅಲ್ಲ, ಇದು ಅನಾಥಾಶ್ರಮನೇ. ಆದ್ರೆ ಅವರಿಗೆಲ್ಲ ಖುಷಿ ಆಯ್ತು, ಯಾಕಂದ್ರೆ ಅದು ಮನೆ ತರನಿದ್ದಾರೆ. ಮತ್ತೆ ರಿಯಾಕ್ಷನ್ ಅಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ ಸಮಾಜದಲ್ಲಿ ಹುಡ್ಕೊಂಡು ಬರ್ತದೆ ಅಂತ ಹೇಳಿಕೊಂಡು ಅಷ್ಟೊಂದು ಸಂತೋಷ ಆಯ್ತು. ಇಷ್ಟವರೆಗೆ ನನ್ನನ್ನು ಯಾರು ಇಲ್ಲಿ ಈ ತರ ಗುರುತಿಸ್ಲಿಲ್ಲ. ರಾಜಕೀಯ ವ್ಯಕ್ತಿಗಳಾಗ್ಲಿ ಅಧಿಕಾರಿಗಳಲ್ಲಿ ಯಾರು ಬಂದಿಲ್ಲ. ಇಲ್ಲಿ ಗುಂಡೂರಲ್ಲಿ ಇರುವಾಗ ಕೆಲವು ಅಧಿಕಾರಿಗಳು ಬಂದ್ರು, ಶಾಸಕರು ಬಂದ್ರು. ಅದು ನನಗೆ ಹೆಮ್ಮೆ ಅಂತ ಆಯ್ತು, ಯಾಕೆಂದ್ರೆ ನಮ್ಮ ಸೇವೆ ಕೂಡ ಪರಿಶೀಲನೆ ಮಾಡ್ಬೇಕಲ್ಲ. ಅದೊಂದು ಖುಷಿನೂ ಆಯ್ತು ನಂಗೆ. ಓಕೆ, ನೀವು ವೃದ್ಧಾಶ್ರಮ ಅಥವಾ ಅನಾಥಾಶ್ರಮ ಇದನ್ನ ಆರಂಭಿಸಿದ್ದು ಯಾಕೆ, ಯಾವಾಗ? ಇದು 2006 ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆ? ಅದು ಆಕ್ಚುಲಿ ನಾನು ಮೂಲತಃ ಮೆಕ್ಯಾನಿಕ್ ಹುದ್ದೆ, ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದೆ. ಅದಕ್ಕಿಂತ ಮುಂಚೆ ನಾನು ಇದು ಕಂಪನಿಯಲ್ಲಿ ಕೆಲಸ ಮಾಡಿದೆ. ಅದಕ್ಕೆ ಮುಂಚೆ ನಾನು ಬೆಂಗಳೂರಲ್ಲಿ ಇದ್ದೆ. ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಗಳು ತುಂಬಾ ಸಮಸ್ಯೆಗಳಿತ್ತು. ಇದು ಸಾಮಾಜಿಕವಾಗಿ ತೊಡಗಿತ್ತು. ಆಮೇಲೆ ಕೆಲವರು ಅನಾಥರು ನಿರ್ಗತಿಗೆ ನೋಡುವಾಗ ಇದು ಯಾಕೆ ಈಗ ಆಗ್ತದೆ ಅಂತ ನೋಡುವಾಗ ನಾನು ಕಂಪನಿಯಲ್ಲಿ ಕೆಲಸ ಮಾಡುವಾಗನೇ ನಾನು ನೀನು ಅರಿತುಕೊಂಡು ಹೇಗೆ ಅಂತ ನೀನು ನಿರೂಪಣೆ ಮಾಡಿಕೊಂಡು ಮತ್ತೆ ಮದುವೆ ಆದ ನಂತರ ನಾನು ಮಾಡಿದ್ದು. ಯಾಕೆಂದ್ರೆ ನನ್ನ ಹೆಂಡತಿ ಆಶ್ರಮದಲ್ಲಿ ಇದ್ದವಳೆ. ಆಗಿರುವಾಗ ಅವಳು ಒಂದು ಯೋಜನೆ ಹೇಳಿದ್ರು ಹೀಗೆ ಮಾಡಿದ್ರೆ ಒಳ್ಳೇದು ಅಂತ. ಹಾಗೆ ಅದೊಂದು ಸಮಾಜ ಸೇವೆಗೆ ಸ್ಫೂರ್ತಿ ಆಯ್ತು. ಓಕೆ, ಅಲ್ಲ ನಿಮಗೆ ಪ್ರೇರಕ ಶಕ್ತಿ ಏನು ಅಂತ? ಹೆಂಡತಿ ಆಶ್ರಮದಲ್ಲಿದ್ದವರು, ಹೆಂಡತಿ ಹೇಳಿದ್ದ? ಹೆಂಡತಿ ಹೇಳಿದ್ದು, ಒಟ್ಟಿಗೆ ಕೆಲಸ ಮಾಡಿದ್ವಿ ನಾವು. ಓಕೆ, ನೀವು ಅಲ್ಲಿದ್ದ ಎಲ್ಲ ಕೆಲಸವನ್ನ ಬಿಟ್ಟು ಆಶ್ರಮ ಮಾಡಿದ? ಹೌದು, ನಾನು ಮೆಕ್ಯಾನಿಕ್ ಎಲ್ಲ ಕೆಲಸ ಬಿಟ್ಟು ಆಶ್ರಮಕ್ಕೆ ಬಂದದ್ದು. ಮತ್ತೆ ನಾನು ದುಡಿತಾ ಇದೇ ಆಗಿತ್ತು, ಅಂದ್ರೆ ನಾನು ಆಂಬ್ಯುಲೆನ್ಸ್ ಡ್ರೈವರ್ ಮಾಡೋದು ಇದನ್ನೆಲ್ಲ ಮಾಡಿಕೊಂಡು ಮತ್ತೆ ಖಾಲಿ ಡಾಕ್ಯುಮೆಂಟ್ಸ್ ಮಾಡೋದು ಇದೆಲ್ಲ ಮಾಡಿಕೊಂಡು ಈ ಹಣವನ್ನು ತೊಡಕೊಂಡು ಬಂದೆ. ಮತ್ತೆ ವೃದ್ಧಾಶ್ರಮ ಅನಾಥಾಶ್ರಮ ಮಾಡಿದ್ದೆ. ಅನಾಥಾಶ್ರಮದ ಖರ್ಚು ವೆಚ್ಚಗಳಿಗೆ ಹೇಗೆ ಸರ್ ನಿಮ್ಮ ದುಡಿಮೆಯಲ್ಲಿ? ಅದು ನಾನು ಮೊದಲು 2006 ಅಲ್ಲಿ ನಾನು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮೊದಲು 1 ಜನ ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ಕೆಲವ್ರ ಕಡೆ ಆಶ್ರಮಕ್ಕೆ ತೆಗೊಳ್ಳದ ಪರಿಸ್ಥಿತಿ ಇದೆ, ಮನೆಯವರಿಗೆ ತುಂಬಾ ಕಷ್ಟ ಸಾಧ್ಯ ಇದೆ. ಅವರು ಕೊಟ್ಟಂತ ತಿಂಗಳಿಗೆ ಕೆಲವರು ಕೊಡ್ತಾರೆ, ಕೆಲವರು ಕೊಡುದಿಲ್ಲ. ಹಾಗೆ ಇದ್ದವರು ಒಂದು ಇಷ್ಟ ಅಂತ ಕೂಡ ನಾನು ಕಷ್ಟಪಟ್ಟು ನಿಭಾಯಿಸಿಕೊಂಡು ನಾನು ಸಾಧನೆ ಮಾಡ್ಕೊಂಡು ಬಂದಿದ್ದೇನೆ. ಈಗ ಎಷ್ಟು ಜನ ಇದ್ದಾರೆ ಸರ್? ಈಗ 19 ಜನ ಇದ್ದಾರೆ. ಒಂದು ಸುರತ್ಕಲ್ ಇರುವಾಗ 40 ಜನ ಇದ್ರು. ಅದರಲ್ಲಿ ಒಂದು 10 ಜನ ಪೇಮೆಂಟ್ ಆದ್ರೆ 30 ಜನ ಫ್ರೀ ಇತ್ತು. ನಾನು ಅದನ್ನು ಯಾರು ಇಲ್ಲ ಅಂತ ಹೇಳಿದ್ರು ಕನ್ಫರ್ಮ್ ಮಾಡಿದ್ರೆ ಅನಾಥರು ಅಂತ ಆಗ್ತದೆ. ಅವ್ರನ್ನ ಫ್ರೀಯಾಗಿ ಸಾಕ್ತಿದ್ದೆ, ಮತ್ತೆ ಅವ್ರ ಮನೆಯವ್ರನ್ನ ಹುಡುಕ್ತಿದ್ದೆ, ಮತ್ತೆ ಸಾಕಿ ಅವ್ರು ವಾಪಸ್ ಕೊಡ್ತಿದ್ದೆ ಮನೆಗೆ. ಮತ್ತೆ ಒಬ್ಬೊಬ್ಬರು ಮತ್ತೆ ನನ್ನ ದುಡಿತದನ್ನು ಹೆಚ್ಚು ಬಾಲ ಆಗ್ತಿದ್ದೆ, ಯಾಕೆಂದ್ರೆ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೇನೆ. ಓಕೆ, ಅಭಿನಂದನೆಗಳು ಸರ್. ಈಗ ನಿಮ್ಮ ಈ ಸಾಧನೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಮುಂದೆ ಕನ್ನಡ ರಾಜ್ಯೋತ್ಸವ ಕೂಡ ನಿಮ್ಮದಾಗ್ಲಿ ಅನ್ನುವಂಥದ್ದು ಹೇಳ್ತಾ ನಮ್ಮ ಜೊತೆಗೆ ಇಷ್ಟೊತ್ತು ನಮ್ಮ ಜೊತೆ ನೆಕ್ಸ್ಟ್ ಮುಂದಿನ ಒಬ್ಬ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಅಂತ ಹೇಳಿದ್ರೆ ಗುರುಪ್ರಿಯ ನಾಯಕ್ ಅವರನ್ನ ನಾವು ಹೇಳ್ಬೋದು. ಗುರುಪ್ರಿಯ ನಾಯಕ್ ಅವರು ಪುತ್ತೂರಿನ ಪುರುಷರ ಕಟ್ಟೆಯವರು. ತಮ್ಮ ಸಂಗೀತ ಕ್ಷೇತ್ರದ ಸಾಧನೆಗೆ ಅವರನ್ನ ಗುರುತಿಸಲಾಗಿದೆ. ಸಂಗೀತ ಕ್ಷೇತ್ರದಲ್ಲಿ ಬೇರೆ ಬೇರೆ ಪ್ರಕಾರಗಳನ್ನ ಅರಿತವರಾಗಿದ್ದಾರೆ. ಕಲಾ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡ್ತಾ ಇರುವವರು. ಅದೇ ರೀತಿ ನರಿಮುಗೇರಿನಲ್ಲಿ ಯುವತಿ ಮಂಡಲವನ್ನ ಸ್ಥಾಪಿಸಿ 15 ವರ್ಷಗಳಿಂದ ಅದನ್ನ ಮುನ್ನಡೆಸ್ತಾ ಇದ್ದಾರೆ. ಅದರ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನ ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಬನ್ನಿ ಅವರನ್ನ ಮಾತನಾಡಿಸೋಣ. ಗುರುಪ್ರಿಯ ನಾಯಕ್ ಅವರು ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಹಲೋ ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಸರ್. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ, ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಏನ್ ನಿಮ್ದು? ತುಂಬಾನೇ ಖುಷಿ ಆಗ್ತಾ ಇದೆ ಸರ್.
ಆಯ್ಕೆಯಾದದಕ್ಕೋಸ್ಕರ. ಈ ಸಂಗೀತ ಕ್ಷೇತ್ರದಲ್ಲಿ ನನಗೆ ಈ ಅವಾರ್ಡ್ ಬಂದಿದೆ. ಇದಕ್ಕೆ ಮೊದಲು ನನ್ನ ಅಪ್ಪ ಅಮ್ಮ ನನಗೆ ತುಂಬಾ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆಯೇ ನಮ್ಮದು ಯುವತಿ ಮಂಡಲ ಇದೆ, ಪ್ರಖ್ಯಾತಿ ಯುವತಿ ಮಂಡಲ. ಅದರ ಮುಖಾಂತರ ನಾನು ಈಗ ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸಿಕೊಳ್ಳುವ ಹಾಗೆ ಆಗಿದೆ. ಅದೇ ನಾನೇ ಸ್ಥಾಪಿಸಿದಂತಹ ಒಂದು ಸಂಸ್ಥೆ, ಪ್ರಖ್ಯಾತಿ ಯುವತಿ ಮಂಡಲ ನರಿಮೊಗರು ಅಂತ ಹೇಳಿ. ಅದರ ಸದಸ್ಯರು ಮುಖ್ಯವಾಗಿ ನನಗೆ ಎಲ್ಲ ರೀತಿಯಲ್ಲಿ ಕೂಡ ಅವರು ನನಗೆ ಒಂದು ಪ್ರೋತ್ಸಾಹ ಸಹಕಾರವನ್ನು ನೀಡಿದ್ದಾರೆ. ಆದ ಕಾರಣ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಕುಲ ಕಲಾಕೇಂದ್ರ ಈಗಾಗಲೇ 4-5 ವರ್ಷದಿಂದ ಕಲಾಕೇಂದ್ರವನ್ನು ನಡೆಸಿಕೊಂಡು ಬಂದಿದ್ದೇನೆ. ಅದರಲ್ಲಿರುವ ಮಕ್ಕಳು ಹಾಗೆಯೇ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಹಾಗೆಯೇ ತಾಲೂಕು ಯುವಜನ ಒಕ್ಕೂಟ, ಜಿಲ್ಲಾ ಯುವಜನ ಒಕ್ಕೂಟ ತುಂಬಾ ನನಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಹಾಗೆಯೇ ಯುವಕ ಮಂಡಲ, ನಮ್ಮ ನರಿಮೊಗರು ಯುವಕ ಮಂಡಲ ಮುಖ್ಯವಾಗಿ ನಮಗೆ ಏನೇ ಒಂದು ಮಾಡಬೇಕಾದ್ರೂ ಕೂಡ ಸಹಕಾರವನ್ನು ನೀಡಿದವರು ಇವರೆಲ್ಲರೂ ಕೂಡ. ಇವರಿಗೆ ನಾನು ಇವರ ಹೆಸರು ಹೇಳದಿದ್ರೆ ನಾನು ನಿಜವಾಗ್ಲೂ ತಪ್ಪಾಗ್ತದೆ. ಆದ ಕಾರಣ ಎಲ್ಲ ಸಂಸ್ಥೆಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತೇನೆ ಸರ್. ಹೇಗಿತ್ತು ಮೇಡಮ್ ಎಲ್ಲರದ್ದು ರಿಯಾಕ್ಷನ್? ಅದೇ ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಅಂದ್ರೆ ಬೆಳಿಗ್ಗಿಂದ ನಿನ್ನೆಯಿಂದನೇ ಎಲ್ಲರೂ ಕೂಡ ಕಾಲ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ನಿಮ್ಗಿದು ಯಾವಾಗ್ಲೂ ಬರ್ಬೇಕಿತ್ತು, ಈಗ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತದೆ ಕೇಳುವಾಗ. ತುಂಬಾನೇ ಖುಷಿ ಆಯ್ತು ಸರ್. ಈಗ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ ಹಾಗಾದ್ರೆ? ಹೌದು, ಖಂಡಿತವಾಗಿಯೂ. ಈಗ ಏನೇ ಒಂದು ಪ್ರಶಸ್ತಿ ಕೊಡ್ಬೇಕಾದ್ರೂ ಒಂದು ಗುರುತಿಸಿದ ಮೇಲೆ ನಮ್ಮ ಜವಾಬ್ದಾರಿ ನಿಜವಾಗಿಯೂ ಹೆಚ್ಚಾಗ್ತದೆ. ಇನ್ನೂ ಕೂಡ ಏನಾದ್ರೂ ಮಾಡ್ಬೇಕು ಅಂತ ಹೇಳೋ ತುಡಿತ ಖಂಡಿತವಾಗಿಯೂ ಇದೆ. ಇಂಥ ಪ್ರಶಸ್ತಿಗಳು ಬರುವಾಗ ಇನ್ನೂ ಕೂಡ ಅದನ್ನು ನಿಲ್ಲಿಸ್ಲಿಕ್ಕೆ ಖಂಡಿತ ಸಾಧ್ಯ ಆಗುದಿಲ್ಲ. ಮುಂದುವರಿಸ್ತಾ ಹೋಗ್ತೇನೆ. ಇನ್ನಷ್ಟು ಪ್ರತಿಭೆಗಳಿಗೆ ಅಂದ್ರೆ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ನಾನು ಹೆಚ್ಚಿನ ಒಂದು ಇದನ್ನು ಕೊಡ್ತಾ ಇದ್ದೇನೆ. ವೇದಿಕೆ ಕಲ್ಪಿಸಬೇಕು ಅಂತ ಹೇಳುವಂತ ಒಂದು ಆಶಯ ನನ್ನದು. ಇನ್ನು ಕೂಡ ಖಂಡಿತವಾಗಿ ಅದನ್ನು ನಾನು ಮುಂದುವರಿಸಿಕೊಂಡು ಹೋಗ್ತೇನೆ. ಧನ್ಯವಾದಗಳು ಮೇಡಮ್ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ನಿಮ್ಮ ಈಗ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರಿ, ರಾಜ್ಯ ಮಟ್ಟದ ಪ್ರಶಸ್ತಿ ನಿಮ್ಮದಾಗಲಿ, ಮತ್ತಷ್ಟು ಸಂಗೀತ ಕ್ಷೇತ್ರದ ನಿಮ್ಮ ಸೇವೆ ಮುಂದುವರಿಯಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ನಮ್ಮ ಜೊತೆಗೆ ಎಷ್ಟು ಹೊತ್ತು ಮಾತನಾಡಿದ್ದಕ್ಕೆ ಧನ್ಯವಾದ. ಈಗ ಕೃಷ್ಣ ಪ್ರಸಾದ್ ಇವರನ್ನ ಮಾತನಾಡಿಸಬೇಕು. ಕೃಷ್ಣ ಪ್ರಸಾದ್ ದೇವಾಡಿಗ, ಉಪ್ಪಿನಂಗಡಿ ಸ್ಯಾಕ್ಸೋಫೋನ್ ಕಲಾವಿದ ಡಾಕ್ಟರ್ ಕೆ ಕೃಷ್ಣ ಪ್ರಸಾದ್ ದೇವಾಡಿಗ ಇವರು ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಳದಲ್ಲಿ ಕಳೆದ 25 ವರ್ಷಗಳಿಂದ ಸ್ಯಾಕ್ಸೋಫೋನ್ ವಾದಕರಾಗಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇವರು ಖ್ಯಾತ ನಾಗಸ್ವರ ಮತ್ತು ಸ್ಯಾಕ್ಸೋಫೋನ್ ವಾದಕ ವಿದ್ವಾನ್ SK ದೇವದಾಸ್ರವರ ಬಳಿ ಶಿಷ್ಯತ್ವ, ಚೆನ್ನೈ ಬಾಲಮುರುಗನ್ ರವರ ಶಿಷ್ಯರೊಂದಿಗೆ ಸ್ಯಾಕ್ಸೋಫೋನ್ ವಾದನದಲ್ಲಿ ವಿದ್ವತ್ ಪಡೆದಿರ್ತಾರೆ. ಶ್ರೀ ಸಹಸ್ರಲಿಂಗೇಶ್ವರ ದೇವಳದ ಆಡಳಿತ ಮಂಡಳಿಯಿಂದ ಕೌಸ್ತುಭ ಪ್ರಶಸ್ತಿ, ಕಾಳಿಕಾಂಬ ಭಜನಾ ಮಂಡಳಿಯಿಂದ ನಾದ ವಿಶಾರದ ಪ್ರಶಸ್ತಿ, ಇಂಟರ್ನ್ಯಾಷನಲ್ ವರ್ಚುಸ್ ಫೀಸ್ ಯೂನಿವರ್ಸಿಟಿ ಭಾರತೀಯ ವಿದ್ಯಾಭವನ ಬೆಂಗಳೂರು ಇವರಿಂದ ಕಲಾ ಸಾಧನೆಗಾಗಿ ಗೌರವ ಡಾಕ್ಟರೇಟ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಿಂದ ಸನ್ಮಾನ, ಮಾನಾದಿಗದ ಓಲೆ ಸೇರಿದಂತೆ ಹಲವು ಪ್ರಶಸ್ತಿ ಸನ್ಮಾನಗಳು ಇವರಿಗೆ ಲಭಿಸಿದೆ. ಶ್ರೀಲಂಕಾ ದೇಶ ಸೇರಿದಂತೆ ಇವರು ಈಗಾಗಲೇ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಶೀನಪ್ಪ ದೇವಾಡಿಗ, ಇಂದಿರಾ ದಂಪತಿಯ ಮಗನಾಗಿರುವ ಇವರು ಪತ್ನಿ ಪ್ರಮೀಳಾ, ಮಕ್ಕಳಾದ ಪ್ರಕೃತಿ, ಪ್ರತೀಕ್ಷಾ ಮತ್ತು ಪ್ರತಿಜ್ಞಾ ಅವರೊಂದಿಗೆ ನೆಲೆಸಿದ್ದಾರೆ. ಈಗ ಕೃಷ್ಣ ಪ್ರಸಾದ್ ದೇವಾಡಿಗರವರನ್ನ ಕೂಡ ಸಂಪರ್ಕಿಸುವಂಥ ಪ್ರಯತ್ನವನ್ನ ಮಾಡ್ತೇವೆ. ಸರ್ ನಮಸ್ತೆ. ಕೃಷ್ಣ ಪ್ರಸಾದ್ ದೇವಾಡಿಗರೇ ನಮಸ್ತೆ. ನಮಸ್ತೆ. ಏನ್ ಹೇಳ್ತೀರಿ, ನಿಮ್ಮ ರಿಯಾಕ್ಷನ್ ಏನು? ನಮ್ಮ ರಿಯಾಕ್ಷನ್ ಅಂದ್ರೆ ನಮಗೆ ಒಂದು ಭಾಗ್ಯ ಬಂತು. ಆದ್ರೆ ನಾವು ಫಸ್ಟ್ ತಾಯಿ ಕಾಳಿಕಾಂಬೆಯ ಮತ್ತು ಸಹಸ್ರಲಿಂಗೇಶ್ವರ ಸನ್ನಿಧಿಯಲ್ಲಿ 28 ವರ್ಷಗಳಿಂದ ಕೆಲಸ ಮಾಡ್ತಿದ್ದೇನೆ. ಅದರ ಪ್ರತಿಫಲ ಸಿಕ್ಕಿದೆ ಅಂತ ಒಂದು ಸಂತೋಷ ಆಗ್ತದೆ. ಓಕೆ, ನಿಮಗೆ ಪ್ರಶಸ್ತಿ ಬಂದಿರೋದಕ್ಕೆ ಮನೆಯವರು ಮತ್ತು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ವೃಂದ ಏನು ಹೇಳ್ತಾ ಇದೆ? ತುಂಬಾ ಖುಷಿ ಆಗ್ತದೆ ಸರ್. ಅವರೆಲ್ಲ ನಾವು ಬಿದ್ದು ತಟ್ಟಿ ಸಹಕರಿಸಿದ್ದಾರೆ. ಮತ್ತೆ ನಮ್ಮ ಕಾಳಿಕಾಂಬ ಭಜನಾ ಮಂಡಳಿ ಅವರು ಕೂಡ ತುಂಬಾ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ತುಳುನಾಡ ಇದು ಎಂತ ಅಂದ್ರೆ ಅಕಾಡೆಮಿ ಅವರು ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಿಮ್ಮ ಈ ಒಂದು ಸಂಗೀತ ಪಯಣದ ಬಗ್ಗೆ ಹೇಳ್ಬೋದಾ ಸರ್? ಸಂಗೀತ ಪಯಣದ ಬಗ್ಗೆ ಹೇಳ್ಬೋದಾ ಸರ್? ಅಂದ್ರೆ ಆರಂಭ ಹೇಗಾಯ್ತು, ಅದಾದ ನಂತರ ನಿಮ್ಮ ಏಡು ಬೀಳುಗಳ ಬಗ್ಗೆ ಮಾತಾಡ್ಬೋದಾ ಸರ್? ಸ್ವಲ್ಪ ಕಷ್ಟ, ಅಂದ್ರೆ ತುಂಬಾ ಬಡ ಇದರಿಂದ ಬಂದದ್ದು ನಾವು, ಬಡ ಸಂಸ್ಕೃತಿಯಿಂದ. ಮತ್ತೆ ಅಜ್ಜನ ಕೆಲಸ ಇತ್ತು ಇದು
ನಮ್ಮ ದೇವಸ್ಥಾನದ. ಅದರಿಂದ ಮೊಮ್ಮಗನಿಗೆ ಒಂದು ಒದಗಿ ಬಂದಿದೆ ಅಂತ ಹೇಳಿ ಹೇಳ್ಬೋದು. ಬಹಳ ಕಷ್ಟದಿಂದಲೇ ಬೆಳೆದು ಬಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಹೌದೌದು ಹೌದು. ಈಗ ಏನ್ ಅನ್ಸುತ್ತೆ ಸರ್, ಇಂಥದ್ದೊಂದು ಪ್ರಶಸ್ತಿ ಬಂತು, ಕಷ್ಟದ ನಡುವೆಯೂ ಸಾಧನೆ ಮಾಡಿ ಇಂಥ ಪ್ರಶಸ್ತಿ ಬಂದಿದೆ. ಹೌದೌದು. ಈಗ ನಿಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಹೆಚ್ಚಿದೆ? ಹಾಗೆಂದ್ರೆ ಜವಾಬ್ದಾರಿ ಈಗ ದೊಡ್ಡ ಮಟ್ಟಿಗೆ ಹೆಚ್ಚಿಲ್ಲ ಒಂದು ಪ್ರಶಸ್ತಿಯಿಂದ? ಹೌದು, ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ತುಂಬಾ ಖುಷಿ ಕೊಡ್ತಾ ಇದೆ. ಓಕೆ ಸರ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದ್ರೆ ನಾನು ಫಸ್ಟ್ ಮಾತಾಡುದು, ಅಷ್ಟು ಅನುಭವ ಇಲ್ಲ. ತೊಂದರೆ ಇಲ್ಲ, ನೀವು ಮಾತನಾಡೋದು ಇಂಪಾರ್ಟೆಂಟ್. ಫಸ್ಟ್ ನೀವು ಅನುಭವದ ಮಾತುಗಳನ್ನ ಅಥವಾ ನೀವು ಸರಾಸ ಗಟ್ಟಾಗಿ ಮಾತಾಡಬೇಕು ಅಂತಲ್ಲ, ಅಥವಾ ಲವಲವಿಕೆ ಒಂದೇ ದಾಟಿಯಲ್ಲಿ ಮಾತಾಡಬೇಕು ಅಂತಲ್ಲ. ನೀವು ನಿಮ್ಮದೇ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದಿರಿ. ಈ ಸಾಧನೆಯನ್ನ ಸರ್ಕಾರ ಗುರುತಿಸಿದೆ. ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ ಧನ್ಯವಾದ. ನಿಮ್ಮ ಖುಷಿಯನ್ನ ನಮ್ಮ ಜೊತೆ ವ್ಯಕ್ತಪಡಿಸಿದಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಕೃಷ್ಣ ಪ್ರಸಾದ್ ದೇವಾಡಿಗ ಉಪ್ಪಿನಂಗಡಿಯವರ ಮಾತು. ಅವ್ರು ಹೇಳಿದ್ರು ನನಗೆ ಮಾತನಾಡಿ ಗೊತ್ತಿಲ್ಲ ಅಂತ. ಖಂಡಿತ ಮಾತನಾಡಿ ಗೊತ್ತಿರುವುದಿಲ್ಲ, ಆದರೆ ಸ್ಯಾಕ್ಸೋಫೋನ್ನಲ್ಲಿ ಅವರು ಬಹಳ ಅದ್ಭುತವಾದಂತಹ ವಾದನದ ಮೂಲಕ ಸಂಗೀತ ಪ್ರಿಯರನ್ನು ಮನರಂಜಿಸಿದ್ದಾರೆ. ಈಗ ಉಜಿರೆ ನಾರಾಯಣ ಇವರನ್ನು ಮಾತನಾಡಿಸುವಂಥ ಸಮಯ. ಉಜಿರೆ ನಾರಾಯಣ ಯಕ್ಷಗಾನದ ಹಾಸ್ಯ ಕಲಾವಿದ, ಯಕ್ಷಗಾನದ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ಕಲಾವಿದ. ಬಹಳ ಬಡತನದಲ್ಲೇ ಬಂದು ಯಕ್ಷಗಾನದಲ್ಲಿ ಹಾಸ್ಯ ಮಾಡ್ತಾ ಬಹಳಷ್ಟು ಜನರನ್ನು ರಂಜಿಸ್ತಾ ಸಾಗಿರುವಂಥ ಕಲಾವಿದನಿಗೆ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಉಜಿರೆ ನಾರಾಯಣ ಅವರು ನೇರ ಸಂಪರ್ಕದಲ್ಲಿದ್ದರೆ. ಉಜಿರೆ ನಾರಾಯಣ ಅವರನ್ನ ಮಾತನಾಡಿಸುವ. ಯಕ್ಷಗಾನ ಹಾಸ್ಯದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ಉಜಿರೆ ನಾರಾಯಣ ಅವರೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಸರ್, ನಿಮಗೆ ಸುದ್ದಿಯ ಕಡೆಯಿಂದ ವಿಶೇಷವಾದಂತಹ ಅಭಿನಂದನೆಗಳು. ಹಾಗೆ ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು, ತುಂಬಾ ತುಂಬಾ ಧನ್ಯವಾದಗಳು ಸರ್. ಒಂದು 50 ವರ್ಷಗಳ ಯಕ್ಷಗಾನ ಜರ್ನಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ದೀರಿ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಏನ್ ಅನ್ಸುತ್ತೆ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್? ಬಹಳ ಸಂತೋಷ ಆಗ್ತದೆ ಸರ್. ಯಾಕಂದ್ರೆ ನಮ್ಮನ್ನು ಕೆಲವು ಕಡೆ ಎಲ್ಲ ಗುರುತಿಸಿಕೊಂಡಿದ್ದಾರೆ, ಆದ್ರೆ ಜಿಲ್ಲಾ ಮಟ್ಟದಲ್ಲಿ ಆಗ್ಲಿ ರಾಜ್ಯ ಮಟ್ಟದಲ್ಲಿ ಆಗ್ಲಿ ಇಷ್ಟವರೆಗೆ ಗುರುತಿಸಲಿಲ್ಲ ಯಾರು. ಕೆಲವೆಲ್ಲ ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ, ರೋಗರ ಪೂಜಾ ಪ್ರಶಸ್ತಿ ಮತ್ತೆ ಕಲಾರಂಗ ಪ್ರಶಸ್ತಿ ಎಲ್ಲ. ಆದ್ರೆ ಸರ್ಕಾರದ ಒಂದು ಪ್ರಶಸ್ತಿ ಇದೇ ಪ್ರಥಮ. ಆದ್ರಿಂದ ಬಹಳ ಸಂತೋಷ ಆಗ್ತದೆ. 50 ವರ್ಷ ಆಗುವಾಗ ಆದ್ರೂ ಸಿಕ್ಕಿತಲ್ಲ, ಅದೇ ಒಂದು ಮನಸ್ಸಿಗೆ ಸಮಾಧಾನ, ಸಂತೋಷ. ಓಕೆ, ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ನಿಮ್ಮ 50 ವರ್ಷಗಳ ಯಕ್ಷಗಾನ ಜರ್ನಿಯನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಏನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀರಿ? ಇಲ್ಲ, ನಾನು ಸಣ್ಣ ಪ್ರಥಮ ಮೇಳಕ್ಕೆ ಸೇರಿ ನಾನು ಅಂದ್ರೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಪಟ್ಟ ಕಷ್ಟಗಳನ್ನು ನೆನೆದುಕೊಂಡು ಆಮೇಲಿನ ಸಿಹಿ ಕಹಿ ಎಲ್ಲ ಈಗ ಜ್ಞಾಪಕಕ್ಕೆ ಬರ್ತಾ ಉಂಟು. ಆಯ್ತಲ್ಲ, ಅದೆಲ್ಲ ಅಷ್ಟೆಲ್ಲ ಮಾಡಿದ್ದರಿಂದ ಇವತ್ತೊಂದು ಪ್ರಶಸ್ತಿ ಸಿಗುವಂತ ಯೋಗ ನನ್ನ ಪಾಲಿಗೆ ಆ ದೇವರು ಒದಗಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಯಕ್ಷಗಾನದ ಪಯಣದಲ್ಲಿ ಸುಖದ ನಡಿಗೆಯೋ ಕಷ್ಟದ ನಡಿಗೆಯೋ? ಸುಖವೂ ಕಷ್ಟವೂ ಅಂತೂ ಸುಖದ ಒಂದು ಸ್ವಲ್ಪ ಕಡಿಮೆ, ಕಷ್ಟವೇ ಹೆಚ್ಚಿತ್ತು. ಯಾಕಂದ್ರೆ ನಾವು ಸ್ವಲ್ಪ ಆರ್ಥಿಕವಾಗಿ ಹಿಂದಿದ್ದವ ನಾನು. ಮತ್ತೆ ಯಕ್ಷಗಾನದ ಸಂಬಳ ಎಷ್ಟು ಅಂತ ನಿಮಗೆ ಗೊತ್ತಿರ್ಬೋದು, ಯಾಕಂದ್ರೆ ನೀವು ಯಕ್ಷಗಾನದ ಬಗ್ಗೆ ಸ್ವಲ್ಪ ಆಸಕ್ತಿ ಉಳ್ಳವರು ಅಂತ ನಾನು ನಂಬಿದ್ದೇನೆ. ಆದ್ದರಿಂದ ಯಕ್ಷಗಾನದ ಸಂಪಾದನೆಯಲ್ಲಿ ನಾನು ಬಹಳ ಕಷ್ಟಪಟ್ಟಿದ್ದೇನೆ. ಅದರಲ್ಲಿ ನಾನು ಯೋಚನೆ ಮಾಡಿದ್ರೆ ಸಂಪಾದನೆ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಆದ್ರಿಂದ ನನಗೆ ಸುಖಕ್ಕಿಂತ ಇಷ್ಟವರೆಗೆ ಪಟ್ಟ ಕಷ್ಟವೇ ಹೆಚ್ಚು ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ಪ್ರಶಸ್ತಿ ಬಂದ ನಂತರ ಮನೆಯವರು, ನಿಮ್ಮ ಅಭಿಮಾನಿಗಳು ಮತ್ತು ನಿಮ್ಮ ಹಿತೈಷಿಗಳು ಬಂದು ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ, ನಿಮಗೆ ನಿರಂತರವಾಗಿ ಕರೆ ಮಾಡಿ ಅಭಿನಂದಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಹೇಗಿದೆ ಸರ್ ನಿನ್ನೆಯಿಂದ ರಿಯಾಕ್ಷನ್ಸ್? ತೊಂದರೆ ಇದೆ, ಒಳ್ಳೆದಿದೆ ಸರ್. ಇವತ್ತು ಬೆಳಿಗ್ಗೆ ಆಗುವಾಗಲೇ ಕೆಲವರೆಲ್ಲ ಫೋನ್ ಮಾಡಿದ್ರು, ಪ್ರಶಸ್ತಿ ಬಂದಿದೆ ಅಂತ. ಕಾಂಗ್ರಾಚುಲೇಷನ್ ಅಂತ. ನಾವು ಇಷ್ಟು ಇಂಗ್ಲಿಷ್ ಮಾತಾಡಿಕೆ ನಮಗೆ ಬರೋದಿಲ್ಲ, ಆಯ್ತಲ್ಲ, ಸಂತೋಷ ಆಯ್ತು. ಇವತ್ತು ನಮ್ಮ ಫರಾರಿ ಗಂಗಾಧರ್ ಅವರು ಮನೆಗೆ ಬಂದು ಹೂವಾರ ಸಾಲೆಲ್ಲ ಒದಿಸಿ ಒಂದು ಗೌರವ ಕೊಟ್ಟು ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರು ಸಖಿ ಸಮೇತ ಬಂದಿದ್ದಾರೆ, ಅವರೊಬ್ಬರೇ ಅಲ್ಲ. ಹಾಗೆ ಬಹಳ ಸಂತೋಷ ಆಗ್ತದೆ. ತುಂಬಾ ಮಂದಿ ನನಗೆ ಎಲ್ಲ ಅಭಿನಂದನೆ ಸಲ್ಲಿಸಿದ್ರು. ಓಕೆ, ಯಕ್ಷಗಾನ ಕ್ಷೇತ್ರ ತುಂಬಾ ಜನಕ್ಕೆ ಈ ಬಾರಿ ಗೌರವ ಸಲ್ಲಿಕೆ ಆಗಿದೆ. ಬಹಳಷ್ಟು ಕಲಾವಿದರನ್ನ ಗುರುತಿಸಿದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ಅಲ್ಲ, ಒಳ್ಳೇದು ಅಂತ. ನೋಡಿ, ಮರೆಯ ಇದ್ದ ಕಾಯಿಗಳನ್ನು ಎಳೆದು ಹೊರಗೆ ತಂದು ಗುರುತಿಸುವುದೇ ಇದು
ಕರ್ನಾಟಕ ಗೌರ್ಮೆಂಟ್ ಮಾಡಬೇಕಾದ ದೊಡ್ಡ ಕೆಲಸ. ಯಾಕಂದ್ರೆ ಈಗ ಜಿಲ್ಲಾ ಪ್ರಶಸ್ತಿ ಆಗಲಿ ರಾಜ್ಯ ಪ್ರಶಸ್ತಿ ಆಗಲಿ ಕೊಡುವುದರ ಮೂಲಕ ಒಳಗಿದ್ದವರು ಯಾರಿದ್ದಾರೆ ಹಿರಿಯ ಕಲಾವಿದರು ಅವರನ್ನು ಹೊರ ಸೆಳೆದು ಅವರಿಗೆ ಗೌರವಿಸಬೇಕು. ಯಾಕಂದ್ರೆ ಯಕ್ಷಗಾನದವರು ಎಷ್ಟು ಕಷ್ಟಪಟ್ಟು ಈಗ ಮೂಲೆ ಸೇರಿದವರು, ಹೌದಲ್ವಾ? ಅಂತವರನ್ನು ಹೊರತೆಗೆದು ಅವರ ಬಗ್ಗೆ ಗೌರವ ಸಲ್ಲಿಸುವುದರ ಜೊತೆಗೆ ಅವರಿಗೆ ಏನಾದರೂ ಸಹಾಯ ಮಾಡುವ ವಿಷಯದಲ್ಲಿಯೂ ಅವರು ಆಲೋಚನೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನೀವು ನಮ್ಮ ಹತ್ರ ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರಿ, ಕಷ್ಟದಲ್ಲೇ ಜಾಸ್ತಿ ಬಂದಿದ್ದೇನೆ ಅಂತ. ಹೌದೌದು. ಆದ್ರೆ ಈಗಲೂ ಕಷ್ಟದಲ್ಲಿ ಬಂದ ನೀವು ನಿರಂತರವಾಗಿ ತೆರೆ ಮೇಲೆ ಪ್ರೇಕ್ಷಕರನ್ನ ನಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಇದು ಹೇಗ್ ಸಾಧ್ಯ ಸರ್? ಹೌದಾ? ಅದಂದ್ರೆ ಅದು ನಮ್ಮ ಉದ್ಯೋಗ. ಅಲ್ಲಿಗೆ ಹೋಗುವಾಗ ನಾವು ಹೊರಗೆ ಅದೆಲ್ಲವನ್ನು ಮರೆತು ಆ ಸ್ಥಳಕ್ಕೆ ಹೋಗ್ತೇವೆ. ಹೊರಗೆ ಬಂದ ಮೇಲೆ ನಮ್ಮ ಜೀವನದ ಕಥೆಯನ್ನು ಯೋಚನೆ ತನ್ನಷ್ಟಕ್ಕೆ ಮಾಡ್ತೇವೆ. ನೋಡಿ, 5 ರೂಪಾಯಿ ಒಂದು ದಿವಸಕ್ಕೆ 5 ರೂಪಾಯಿ. ಆವಾಗ ಸುಂಕದ ಕಟ್ಟೆ ಮೇಳದಲ್ಲಿ ವಾರಕ್ಕೆ 2 ಆಟ, ಶನಿವಾರ ಮತ್ತು ಆದಿತ್ಯವಾರ. ಒಂದು 8 ವರ್ಷ ಆಗುವಾಗ ನನಗೆ ಅದೇ 6 ತಿಂಗಳಿಗೆ 1,600 ರೂಪಾಯಿ ಸಂಬಳ. 6 ತಿಂಗಳಿಗೆ ಗೊತ್ತದ? ಅಷ್ಟು ಒಂದು ಊಟ ಮಾಡಿದ್ರು ಆಯ್ತು, ಕುಡಿದ್ರು ಆಯ್ತು, ಇಲ್ಲ ಇದ್ರು ಇಲ್ಲ. ಹಾಗಾದ್ರೆ ಅಲ್ಲಿಂದ ಮಂಗಳೂರಿಂದ ಮನೆಗೆ ಬರ್ಲಿಕ್ಕೆ ಚಾರ್ಜ್ ಅದರಲ್ಲೇ ತೆಗೆದಿಡ್ಬೇಕು ನೋಡಿ 5 ರೂಪಾಯಲ್ಲಿ. ಆದ್ರಿಂದ ಆ ಕಷ್ಟ ಉಂಟಲ್ಲ, ಅದು ಇವತ್ತಿನವರೆಗೂ ಹಾಗೆ ಉಂಟು. ಈಗ ಸ್ವಲ್ಪ ಹೆಚ್ಚಾಗಿದೆ. ಒಂದು ಕಟ್ಟಿನಲ್ಲಿ ಇರುವಾಗ ಒಂದು 50-90 ಅವ್ರಿಗೆ ಆಗಿತ್ತು. ಮತ್ತೆ ಪಕ್ಕದವರು ಇರುವಾಗ ಈಗ ಕಳೆದ ವರ್ಷ 1,20,000 ಕೊಟ್ಟಿದ್ದಾರೆ. ಈಗ ಯೋಚನೆ ಮಾಡಿ, ನಮ್ಮ ಅಂತ ಒಬ್ಬ ಕಲಾವಿದನಿಗೆ ಒಂದು ವರ್ಷಕ್ಕೆ ಅದು ಆಯ್ತು 6 ತಿಂಗಳ ಸಂಬಳ ಇಡೀ ವರ್ಷದ ಖರ್ಚಿಗೆ ಆಗ್ತದೆ, ಹೌದಾ? ಯಾಕಂದ್ರೆ ನಮಗೆ ಇಡೆಯಲ್ಲಿ ಬೇರೆ ಯಾವ ಆಟವೂ ನೋಡು, ತಾಳಮದ್ಲೆಯ ಕಲಾವಿದ ನಾನಲ್ಲ, ಮತ್ತೆ ದೊಡ್ಡ ಹೆಸರಿನ ಕಲಾವಿದ ಅಲ್ಲ. ಹೌದು ಅಂತಾದ್ರೂ ಅದಕ್ಕೆ ಹೆಸರಿನ ಅಂದ್ರೆ ಅಂಗಕ್ಕೆ ಬೇರೆ ಕಲಾವಿದರನ್ನೇ ಆಯ್ಕೆ ಮಾಡ್ತಾರೆ. ನಮ್ಮನ್ನು ಕರೆಯುವುದು ಬಹಳ ಕಡಿಮೆ. ಆದ್ದರಿಂದ ಆ 6 ತಿಂಗಳ ಸಂಭಾವನೆಯಲ್ಲಿ 1 ವರ್ಷ ಸಂಸಾರವನ್ನು, ಮೆಡಿಕಲ್ ಅನ್ನು ಮತ್ತೆ ಮನೆ ಇತ್ಯಾದಿ ಖರ್ಚುಗಳನ್ನು ಅದರಲ್ಲೇ ನೋಡಿಕೊಳ್ಬೇಕು. ಮೊದಲಾದ್ರೆ ನೀರಿತ್ತು, ಬೆಂಕಿ ಇತ್ತು ಎಲ್ಲ ಮನೆಯಲ್ಲಿ. ಈಗ ನೀರು ಬೆಂಕಿ ಎಲ್ಲ ಇದು ಹಣ ಕೊಟ್ಟೇ ಆಗ್ಬೇಕು ಅಂತ ಸ್ಥಿತಿ ಬಂದಿದೆ ಲೋಕಕ್ಕೆ. ಆದ್ದರಿಂದ ಆ ಕಷ್ಟ ಈಗಲೂ ಇನ್ನೂ ಹಾಗೆ ಉಳಿದಿದೆ ನಮ್ಮದು. ಅಂಥದ್ರಲ್ಲಿ ನನಗೆ ಅಂತ ನಾನು ಹೇಳುದಿಲ್ಲ, ಲೋಕದಲ್ಲಿ ಆದಂತ ಬಡ ಕಲಾವಿದರನ್ನು ಹುಡುಕಿ ನಮ್ಮ ಗೌರ್ಮೆಂಟ್ ಸರ್ಕಾರ ಅಂತ ಒಂದು ಕೆಲಸ ಮಾಡಿದ್ರೆ ಬಹಳ ಸಂತೋಷ ಪಡುವಲ್ಲಿ ನಾನು ಒಬ್ಬ. ಮನೆಯವರು ನಿಮಗೆ ಹೇಗೆ ಸಪೋರ್ಟ್ ಮಾಡಿದ್ರು? ಈಗ ಪ್ರಶಸ್ತಿ ಬಂದಾಗ ಅವ್ರು ಏನ್ ಹೇಳ್ತಿದ್ದಾರೆ ಅಂತ? ಮನೆಯವರಂದ್ರೆ ಆ ಹೊತ್ತಿಗೆ ತಂದೆಯವರು ಇದಕ್ಕೆ ಒಪ್ಪಲಿಲ್ಲ ಆಟಕ್ಕೆ ಹೋಗ್ಲಿಕ್ಕೆ. ಆದ್ರೆ ಮತ್ತೆ ನನ್ನ ಒತ್ತಾಯಕ್ಕೆ ನನ್ನಷ್ಟಕ್ಕೆ ನಾನು ಹೋಗಿ ಸೇರಿದ ಮೇಲೆ 1-2 ವರ್ಷ ಕಳೆದ ಮೇಲೆ ತಂದೆಯವರಿಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಕೆಲವರಿಗೆ ಆಟ ಒಳ್ಳೆತ್ತ ಅವ್ರು ಹೆಂಚಿನ ಸಮಯದಿಂದ ಆವಾಗ ನಾನು ಸಣ್ಣ ಸ್ವಲ್ಪ ದೊಡ್ಡ ವೇಷ ಮಾಡುವಾಗ ಅವರಿಗೆ ಬಹಳ ಸಂತೋಷ ಆಗ್ತಾ ಇತ್ತು ನನ್ನ ತಂದೆಯವರಿಗೆ. ನಾನು ಏತು ಮುಚ್ಚಿಕೊಂಡ್ಲ ಇತ್ತೆ ಈ ಜಾಗಿಗೆ ಎತ್ತ ಸಂತೋಷ. ಯಾಕಂದ್ರೆ ಅವರು ಅವಿದ್ಯಾವಂತರು, ಅವರು ಸ್ವಲ್ಪ ಹಳ್ಳಿಯವರಲ್ಲ, ಮೂಢನಂಬಿಕೆ ಇತ್ತು ಅವರಿಗೆ. ನಾವು ಗಿದ್ದೆ ಕಟ್ಟಬಾರ್ದು, ನಾನು ಜಾತಿಯಲ್ಲಿ ಪೂಜಾರಿ, ನಮಗೆ ಕೆಲವು ದೇವಸ್ಥಾನಕ್ಕೆ ಕೆಲವು ಮನೆಗೆಲ್ಲ ಪ್ರವೇಶ ಇರಲಿಲ್ಲ. ಅದಕ್ಕೆಲ್ಲ ಈ ಬಾರಿ ಯಕ್ಷಗಾನ ಕ್ಷೇತ್ರದಲ್ಲಿ ಇಬ್ಬರಿಗೆ ಪ್ರಶಸ್ತಿ ಸಂದಿರುವಂಥದ್ದು ಒಂದು ಬಂಟ್ವಾಳ ಜಯರಾಮಾಚಾರ್ಯ ಮತ್ತು ಕೆ ನಾರಾಯಣ ಪೂಜಾರಿ ಅವರು ಈಗಾಗಲೇ ಮಾತನಾಡಿದ್ರು. ಏನು ಮಾತನಾಡಿದ್ರು ಅಂತ ನಾವು ನೋಡ್ಕೊಂಡು ಬಂದ್ವಿ. ಈಗ ಬಂಟ್ವಾಳ ಜಯರಾಮಾಚಾರ್ಯ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹಾಸ್ಯ ಕಲಾವಿದ, ಬಹಳಷ್ಟು ಜನರನ್ನ ರಂಜಿಸಿರುವಂತಹ ಅಮೋಘ ಅಭಿನಯದ ಪಾತ್ರಧಾರಿ. ಇವರ ಅದ್ಭುತ ನಟನೆಯ ಜೊತೆಗೆ ಕೆಲವೊಂದು ಬಾರಿ ಭಾಗವತಿಕೆಯನ್ನ ಮಾಡುವ ಮೂಲಕವೂ ಕೂಡ ನಗಿಸುವಂತಹ ಕಲಾವಿದ, ಅದ್ಭುತ ಕಲಾವಿದ ಬಂಟ್ವಾಳ ಜಯರಾಮಾಚಾರ್ಯ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದ ನಿಮಗೆ ಅಭಿನಂದನೆಗಳು. ಏನ್ ಹೇಳ್ತೀರಿ? ಧನ್ಯವಾದಗಳು. ಯಾವಾಗಲೂ ಆಗ್ಬೇಕಾಗಿತ್ತು, ತಡವಾಗಿ ಅದು ಬಂತಲ್ಲ. ಖಂಡಿತ. ಈಗ ನಿನ್ನೆ ಯಾವ ರೀತಿಯಾಗಿ ರಿಯಾಕ್ಷನ್ ಇತ್ತು ಸರ್ ನಿಮ್ಮದು ಮತ್ತು ನಿಮ್ಮ ಮನೆಯವರದ್ದು, ನಿಮ್ಮ ಅಭಿಮಾನಿ ವರ್ಗದ ರಿಯಾಕ್ಷನ್ ಏನಾಗಿತ್ತು ನಿನ್ನೆ? ತುಂಬಾ ಮೆಸೇಜ್ಗಳೆಲ್ಲ ಬಂದಿತ್ತು. ಧನ್ಯವಾದಗಳು. ಅವರಿಗೆಲ್ಲ ಅಭಿನಂದನೆ ಕಳಿಸಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಕಳಿಸಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ನೀವು ಯಕ್ಷಗಾನದಲ್ಲಿ ಮಾತಾಡುವಷ್ಟು ಕೂಡ ನಮ್ಮ ಹತ್ರ ಮಾತಾಡ್ತಿಲ್ಲ. ನಿಮ್ಮ ಜರ್ನಿಯನ್ನು ಒಮ್ಮೆ ನೆನಪಿಸುವುದಾದ್ರೆ ಹೇಗೆ ನೆನಪಿಸ್ಕೋಬಹುದು? ನನಗೆ 53 ವರ್ಷಗಳ ತಿರುಗಾಟವಾಯಿತು.
53 ವರ್ಷ ತಿರುಗಾಟವಾಯಿತು. ನನಗೀಗ 65 ಕಳೆಯುತ್ತಾ ಬಂತು. ಮತ್ತೆಂತದು ಅಲ್ಲ, ನಿಮ್ಮ ಆರಂಭದ ದಿನಗಳನ್ನೊಮ್ಮೆ ಮೆಲುಕು ಹಾಕಬಹುದಾ? ಬಹಳ ಕಷ್ಟ ಉಂಟದು. ನಾನು 6ನೇ ಕ್ಲಾಸ್ನಲ್ಲಿ ಇರುವಾಗಲೇ ನಮ್ಮ ತಂದೆಯವರ ಜೊತೆಯಲ್ಲಿ ಹೋಗಿ ಅಂತಾಡಿ ಮೇಳ ಅಂತ ಇತ್ತು, ಅವರ ಜೊತೆಯಲ್ಲಿ ತಿರುಗಾಟ ಮಾಡಿ, ಆಮೇಲೆ ಸೊಗನಾಡು ಮೇಳ, ಚಿಕ್ಕದಾಟ ಮೇಳ, ಪುತ್ತೂರು ಮೇಳ, ಹತ್ತಿರಿ ಮೇಳ, ಆಮೇಲೆ ಪಟೇಲು ಮೇಳ, ಮತ್ತೆ ಸುರತ್ಕಲ್ಲು, ಕುಂಬಳೆ, ಕದ್ರಿ, ಎಡನೀರು, ಹೊಸನಗರ, ಈಗ ಪ್ರಸ್ತುತ ಹನುಮಗಿರಿ. ಯಕ್ಷಗಾನದ ಬಹು ಬೇಡಿಕೆಯ ಹಾಸ್ಯ ಕಲಾವಿದ ಅಂತ ಹೆಸರು ಪಡೆದುಕೊಂಡಿದ್ದೀರಿ, ಏನ್ ಅನ್ಸುತ್ತೆ ಸರ್? ಹೌದು, ಸಂತೋಷ ಆಗ್ತದೆ. ತುಂಬಾ ಜನರೇಷನ್ ಗಳನ್ನ ನೋಡಿದಿರಿ, ಹಿಂದಿನ ಯಕ್ಷಗಾನದ ಪಟುಗಳನ್ನ ನೋಡಿದಿರಿ, ಈಗಿನ ಯಕ್ಷಗಾನದ ಯಂಗ್ ಜನರೇಷನ್ ಅನ್ನು ಕೂಡ ನೋಡಿದಿರಿ. ಎಲ್ಲರ ಜೊತೆಗೂ ಕೂಡ ಅದೇ ಒಂದು ಜೋಶ್ ನಲ್ಲಿ ಬೆರೆತು ನಟನೆಯನ್ನ ಮಾಡ್ತೀರಿ, ಇದು ಹೇಗೆ ಸಾಧ್ಯ? ಅದು ಮುಂದಿರುವ ಕಲಾವಿದರ ಒಂದು ಉತ್ತೇಜನ ಉಂಟಲ್ಲ, ಅದೇ ನಮ್ಗೆ ಸಾಕ. ಎಲ್ಲ ಕಲಾವಿದರಲ್ಲಿಯೂ ಜೊತೆಯಾಗಿ ನಟನೆ ಮಾಡಿದವ ನಾನು. ಹಿಂದಿನ ನಾರಾಯಣ ಹೆಗ್ಡೆ ಮತ್ತೆ ಶ್ರೀಧರ ಭಂಡಾರಿಗಳು ಮತ್ತೆ ಹಿರಿಯ ಕಲಾವಿದರಲ್ಲಿಯೂ ನಾನು ಮಾಡಿದ್ದೇನೆ. ಆಮೇಲೆ ಮನೋಹರ್ ಕುಮಾರ್, ಉತ್ಕಂಠ ಬಾಬಣ್ಣ, ಶಿವರಾಮ ಜೋಗಿ, ರೇಣೂರು ಸುಂದರಾಚಾರ್ಯರು, ಮತ್ತೆ ಮನೋಹರ್ ಕುಮಾರ್, ಅಶೋಕ್ ಭಟ್ರು ಸರಪಾಡಿ, ಅಶೋಕ್ ಶೆಟ್ರು ಸರಪಾಡಿ, ಮತ್ತೆ ಉಜಿರೆ ಅಶೋಕ್ ಭಟ್ರು, ಇವರ ಜೊತೆಯಲ್ಲೆಲ್ಲ ತಿರುಗಾಟ ಮಾಡಿದವ ನಾನು. ಎಲ್ಲರಲ್ಲಿಯೂ ಸಮಾನತೆಯ ಮನೋಭಾವದಿಂದ ತಿರುಗಾಟ ಮಾಡಿದ್ದೇವೆ ನಾವು. ಓಕೆ, ಯಕ್ಷಗಾನದಲ್ಲಿ ಹಾಸ್ಯ ಮಾಡುವುದು ಎಷ್ಟು ಕಷ್ಟ ಸರ್? ತುಂಬಾ ಕಷ್ಟ ಉಂಟು. ಹಾಸ್ಯಗಾರನಾದವನಿಗೆ ಕಲಿತು ಬರುವುದಕ್ಕಿಂತಲೂ ಅವನ ಮೈಯಲ್ಲಿ ಹಾಸ್ಯ ರಸ ಇರಬೇಕು. ಯಾಕಂತ ಹೇಳಿದ್ರೆ ಪೆರುವೂಡಿ ನಾರಾಯಣರಾಗಲಿ, ಮತ್ತೆ ನಿಜಾರು ಅಣ್ಣಪ್ಪನವರಾಗಲಿ, ಹೇಳೋದು ಸುಂದರಾಚಾರ್ಯರಾಗಲಿ, ನಮ್ಮ ಗುರುಗಳಾದಂಥ ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯರಾಗಲಿ, ಹಾಸ್ಯ ಎನ್ನುವುದು ಅವರ ಮೈಯಲ್ಲೇ ಇದ್ರೆ ಮಾತ್ರ ಚಂದ. ಅದನ್ನು ಹಾಸ್ಯವನ್ನು ಕಲಿಸಲಿಕ್ಕೆ ಆಗುದಿಲ್ಲ, ಕಲಿಯುವುದಕ್ಕೆ ಆಗುದಿಲ್ಲ. ಕಲಿಯಬಹುದು, ಕಲಿಸುವುದಕ್ಕಾಗುದಿಲ್ಲ. ಓಕೆ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು. ಯಕ್ಷಗಾನದ ಮೇರು ನಟ ನೀವು, ಬಹಳಷ್ಟು ಅನುಭವಿ. ಈ ಯಂಗ್ ಜನರೇಷನ್, ಈಗಿನ ಜನರೇಷನ್ ಬಗ್ಗೆ ಏನ್ ಹೇಳ್ತೀರಿ? ಈಗಿನ ಯುವ ಕಲಾವಿದರ ಬಗ್ಗೆ ಹೇಳುವುದು ಏನಿದೆ, ಈಗಿನ ಪ್ರೇಕ್ಷಕರ ಅಭಿರುಚಿ ಹೇಗುಂಟು ಅದೇ ರೀತಿ ಕಲಾವಿದರು ಮಾಡ್ಬೇಕಾಗ್ತದೆ. ಈಗಿನ ಕೆಲವು ಹಾಸ್ಯಗಾರರಿದ್ದಾರೆ, ಪಡವು ದಿನೇಶ, ಕಡಬ ದಿನೇಶ ರೈ, ಮತ್ತೆ ಬಂಗಾಳಿ ಸುಂದರ, ಈಗಿನ ಒಂದು ಟ್ರೆಂಡಿಗೆ ಬೇಕಾಗಿ ಅವರು ಇದು ಮಾಡ್ತಾರೆ. ಅದು ತಪ್ಪು ಅಂತ ಹೇಳುವುದಲ್ಲ, ಈಗಿನ ಜನರ ಅಭಿರುಚಿಗೆ ಬೇಕಾಗಿ ಅವರು ಹಾಗೆ ಮಾಡ್ತಾರೆ. ನಮಗೀಗ ಆಗುದಿಲ್ಲ. ನಮ್ಮ ಜೊತೆಯಲ್ಲಿ ಸೀತಾರಾಮ್ ಕುಮಾರ್ ಇದ್ದಾರೆ, ಅಫ್ಜಲ್ ಕುಮಾರ್ ಇದ್ದಾರೆ. ನೀವು ಆಗುದಿಲ್ಲ ಅಂತ ಹೇಳಿ ತುಂಬಾ ಪ್ರಸಂಗಗಳನ್ನ ನಿಮ್ದು ನೋಡಿದ್ದೇನೆ. ಆಗುದಿಲ್ಲ ಅಂತ ಹೇಳಿ ಅವರಿಗೆ ಟಕ್ಕರ್ ಕೊಡ್ತೀರಿ ನೀವು ಆಗಾಗ. ಮಾಡ್ಬೇಕಲ್ಲ, ನಮ್ಮ ಗೌರವ ಮರ್ಯಾದೆ ಉಳಿಸಬೇಕಾದ್ರೆ ಅಲ್ವಾ? ನಮ್ಮನ್ನು ಹಳಬರುವಂತ ಗುಂಪು ಮಾಡಬಾರ್ದಲ್ಲ. ಅದೇ ಅಲ್ವಾ? ಅಭಿನಂದನೆಗಳು ಸರ್ ನಿಮಗೆ. ಮತ್ತು ಇದಕ್ಕಿಂತ ದೊಡ್ಡ ಮಟ್ಟಿನ ಪ್ರಶಸ್ತಿಗಳು ನಿಮ್ಮದಾಗ್ಲಿ ಶೀಘ್ರದಲ್ಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ ಧನ್ಯವಾದ ಸರ್. ನಿಮ್ಮೆಲ್ಲರ ಸಹಕಾರ ಇದ್ರೆ ಅದು ಆದ್ರೆ ಒಳ್ಳೇದು. ಧನ್ಯವಾದಗಳು ನಿಮಗೆಲ್ಲರಿಗೂ. ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡಿರೋದಕ್ಕೆ. ಇದು ಬಂಟ್ವಾಳ ಜಯರಾಮ್ ಆಚಾರ್ಯ ಅವರು ಹೇಳಿರುವಂಥದ್ದು. ಬಹಳ ದೊಡ್ಡ ಮಟ್ಟಿನ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿದಂತಹ ಅದ್ಭುತ ನಟ. ಇನ್ನೊಂದು ನಮಗೆಲ್ಲರಿಗೂ ಕೂಡ ಖುಷಿ ಕೊಡುವಂಥ ವಿಚಾರ, ನಾವೆಲ್ಲರೂ ಕೂಡ ಪತ್ರಕರ್ತರ ಸಂಘದವರು ಅಂತ. ಕೆಲವರು ಪತ್ರಕರ್ತರ ಸಂಘಕ್ಕೂ ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ.
ಪತ್ರಕರ್ತರ ಸಂಘಕ್ಕೆ ಯಾಕೆ ಕೊಟ್ಟರು ಅನ್ನುವಂಥದ್ದು ಕೇಳಿದಾಗ ಪತ್ರಕರ್ತರ ಸಂಘ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ. ಯುವ ಪತ್ರಕರ್ತೆಯರಿದ್ದಾರೆ, ನಿಮಗೆ ಪ್ರೋತ್ಸಾಹ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಸೀನಿಯರ್ಸ್ ಕಟ್ಟಿರುವಂತಹ ಪತ್ರಕರ್ತರ ಸಂಘಕ್ಕೆ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಇದರ ಅಧ್ಯಕ್ಷರು ಶ್ರೀನಿವಾಸ ನಾಯಕ್ ಇಂದಾಜೆ ಇವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಶ್ರೀನಿವಾಸ್ ನಾಯಕ್ ಸರ್ ನಮಸ್ತೆ. ಇದೀಗ ಪತ್ರಕರ್ತರ ಸಂಘಕ್ಕೂ ಕೂಡ ಪ್ರಶಸ್ತಿ ಬಂದಿರುವಂತಹದ್ದು ಬಹಳ ಸಂಭ್ರಮದ ಖುಷಿಯ ಸಂಗತಿ. ಅದರ ಜೊತೆಗೆ ಪತ್ರಕರ್ತ ವಿಲ್ಫ್ರೆಡ್ ಡಿಸೋಜಾ, ವಿಲ್ಫಿ ಅಂತಲೇ ಖ್ಯಾತಿಯನ್ನು ಪಡೆದಂತಹ ಪತ್ರಕರ್ತ ಇವರು TV 9ನಲ್ಲಿ 2006ರಿಂದ ಕ್ಯಾಮರಾಮನ್ ಆಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಸುಮಾರು 16 ವರ್ಷಗಳಿಂದ TV 9ನಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 1997 ಮತ್ತು 98ರಲ್ಲಿ ಮಾಧ್ಯಮ ರಂಗಕ್ಕೆ ಪ್ರವೇಶ ಮಾಡಿದರು ಇವರು. ಆನಂತರ ನ್ಯೂ ಮಂಗಳೂರು ಚಾನಲ್ 3 ವರ್ಷ, ಬಳಿಕ ಮಂಗಳೂರಿನಲ್ಲಿ ಸಿಟಿ ಕೇಬಲ್ನಲ್ಲಿ 3 ವರ್ಷ, ಉದಯ ಟಿವಿಯಲ್ಲಿ 2 ವರ್ಷ, ದೂರದರ್ಶನದ 1 ವರ್ಷ ಸೇವೆಯನ್ನು ಸಲ್ಲಿಸಿ 2006ರಿಂದ ಇಲ್ಲಿಯ ತನಕ TV 9ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿಲ್ಫ್ರೆಡ್ ಡಿಸೋಜಾ. ಇವರಿಗೂ ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಇವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆಂತಂದರೆ ವಿಲ್ಫಿ ಅಂತಂದರೆ ಭಾಳ ಚಟುವಟಿಕೆಯ ಪತ್ರಕರ್ತ ಅನ್ನುವಂಥ ಹೆಸರನ್ನು ಪಡೆದವರು. ಇದೀಗ ನಾವು ಪತ್ರಕರ್ತರ ಸಂಘದ ಅಧ್ಯಕ್ಷನನ್ನು ಅಥವಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತೇವೆ. ಪತ್ರಕರ್ತರ ಸಂಘಕ್ಕೆ ಸಿಕ್ಕಂತಹ ಗೌರವ, ಬಹಳಷ್ಟು ದೊಡ್ಡ ಮಟ್ಟಿನ ಕೆಲಸ ಕಾರ್ಯಗಳನ್ನು ಪತ್ರಕರ್ತರ ಸಂಘ ಮಾಡ್ತಾ ಇದೆ. ಶಾಲೆಯನ್ನು ಉದ್ಧಾರಗೊಳಿಸುವುದಿರ್ಬೋದು ಅಥವಾ ಒಂದು ಊರಿನಲ್ಲಿ ಅಧಿಕಾರಿಗಳ ಗ್ರಾಮ ವಾಸ್ತವ್ಯವನ್ನು ನಡೆಸುವ ಮೂಲಕ ಆ ಊರಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಕಾರ್ಯಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡ್ತಾ ಇದೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿಲ್ಫ್ರೆಡ್ ಡಿಸೋಜಾ. ಸರ್ ನಮಸ್ತೆ ವಿಲ್ಫಿ ಅವರೇ. ನಮಸ್ತೆ. ನಮಸ್ತೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನು ಹೇಳ್ತೀರಿ? ನನಗೆ ಪ್ರಶಸ್ತಿ ಸಿಕ್ಕಿದ್ದು ಕಳೆದ 25 ವರ್ಷಗಳಲ್ಲಿ ವಿಡಿಯೋ ಜರ್ನಲಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೆ. ನನ್ನ ಕೆಲಸ ನೋಡಿ ನಮ್ಮ ಸಂಘದವರು ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ್ದಾರೆ. ಓಕೆ, ತುಂಬಾ ಸಂತೋಷ ಆಯಿತು. ನಿರಂತರವಾಗಿ 1997ರಿಂದ ಇಲ್ಲಿಯ ತನಕವೂ ಕೂಡ ಕಷ್ಟಪಟ್ಟು ಕ್ರೌಡ್, ಎಷ್ಟೇ ದೊಡ್ಡ ಕ್ರೌಡ್ ಇದ್ರೂ ಕೂಡ ಎಕ್ಸ್ಕ್ಲೂಸಿವ್ಗಳ ಒಡೆಯನಾಗುವಂತಹ ನಿಟ್ಟಿನಲ್ಲಿ ವಿಲ್ಫ್ರೆಡ್ ಮುಂದಡಿ ಇಡ್ತಾ ಇದ್ರು. ಇದೀಗ ಆ ಎಲ್ಲ ಶ್ರಮಕ್ಕೆ ಒಂದು ದೊಡ್ಡ ಪ್ರಶಸ್ತಿಯ ಮೂಲಕ ಸನ್ಮಾನ ಆಗಿದೆ ಅಂತ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು? ಹೌದು, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಎಷ್ಟು ಕಷ್ಟ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಎಷ್ಟು ಕಷ್ಟಗಳನ್ನು ನಾನು ಎದುರಿಸಿದ್ದೇನೆ, ಎಷ್ಟು ದೊಡ್ಡ ಸಮಾರಂಭಗಳಿಗೆ ನಾನು ಹಾಜರಾಗಿದ್ದೇನೆ. ನನಗೆ ತುಂಬಾ ದುಃಖಕರ ವಿಷಯ ಅಂದ್ರೆ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಕ್ರಾಶ್ ಆಯ್ತು. ಹೌದು, ಆ ದಿವಸ ನಾನು ಒಂದು ಮಗು ರಕ್ಷಣೆ ಮಾಡ್ಲಿಕ್ಕೆ ನಮ್ಮ ಕೈಯಿಂದ ಆಗಿಲ್ಲ. ಆ ಪರಿಸ್ಥಿತಿಯಲ್ಲಿ ಆ ತರ ಇತ್ತು ಅಲ್ಲಿ. ಅದೊಂದು ನನ್ನ ಜೀವಮಾನದಲ್ಲಿ ತುಂಬಾ ಮರೆಯಲಾದ ಒಂದು ಕ್ಷಣ ಅದು ನನಗೆ. ಹೌದು, ಅಂತ ಸಂದರ್ಭದಲ್ಲಿ ಪತ್ರಕರ್ತನಾದಂಥವ್ರದ್ದು ಕತೆ ಅದೇ. ಒಂದು ಸುದ್ದಿ ಮತ್ತೊಂದು ಪ್ರಾಣ ಎರಡು ಇರ್ತದೆ ಅಲ್ಲಿ. ಅಂಥ ಸಂದರ್ಭದಲ್ಲಿ ಪ್ರಾಣ ರಕ್ಷಣೆಗೂ ಮುಂದಾಗುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆದರೆ ಅವತ್ತು ಅವಕಾಶಗಳೇ ಇರಲಿಲ್ಲ ಅಲ್ವಾ ವಿಲ್ಫ್ರೆಡ್? ಅವಕಾಶ ಅಲ್ಲಿ ನಮಗೆ ಇರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಆ ತರ ಇತ್ತು ಅಲ್ಲಿ. ಯಾಕಂದ್ರೆ ಅಲ್ಲಿ ಯಾರು ತಲುಪಿರ್ಲಿಲ್ಲ. ನಾವು ಫಸ್ಟ್ ಹೋಗಿ ಅಲ್ಲಿ ಶೂಟ್ ಮಾಡಿದ್ದೆವು, ಅಲ್ಲಿ ಯಾರು ಬಂದಿರ್ಲಿಲ್ಲ. ಒಬ್ರು ಒಂದು ಪೊಲೀಸರವರಿದ್ರು, ಮತ್ತೆ ವಿಮಾನ ನಿಲ್ದಾಣ ಪ್ರಾಧಿಕಾರದ ಕೆಲವು ಅಧಿಕಾರಿಗಳು ಅಷ್ಟೇ ಇದ್ರು. ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ, ಈ ಮಗು ಅನ್ನು ಮೇಲೆ ಒಬ್ರು ತರ್ತಾ ಇದ್ರು. ಅಲ್ಲಿ ಆಂಬುಲೆನ್ಸ್ ಕೂಡ ಅಷ್ಟೊತ್ತಿಗೆ ತಲುಪಿರ್ಲಿಲ್ಲ. ಆ ತರ ಪರಿಸ್ಥಿತಿಯಲ್ಲಿ ಇತ್ತು ಅದು. ಈಗ ನಿಮ್ಗೆ ಈ ಪ್ರಶಸ್ತಿ ಬಂದ ನಂತರ ಜವಾಬ್ದಾರಿ ಎಷ್ಟು ಹೆಚ್ಚಿದೆ? ಇನ್ನು ಸಹ ನಾನು ಸಮಾಜದಲ್ಲಿ ಇಷ್ಟು ತನಕ ಮಾಡಿದ ಕೆಲಸಕ್ಕಿಂತಲೂ ಇನ್ನು ಸಹ, ಯಾಕಂದ್ರೆ ನಾನು ಕೆಲವು ಸಮಾಜ ಸೇವೆ ಕೆಲಸ ಕೂಡ ನಾನು ಮಾಡ್ತಾ ಇದ್ದೇನೆ ಇದನ್ನ ಮೈತ್ರಲ್ಲಿ. ನನ್ನ ಬಿಡು ಮಾಡಿಕೊಂಡು ಸಮಯವನ್ನು ಅದನ್ನು ಮುಂದುವರಿಸ್ತೇನೆ. ಮತ್ತೆ ನನಗೆ ಇಷ್ಟು ತನಕ ನನ್ನ ಮುಂದೆ ನಿಂತು ನನ್ನ ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್ ಇರ್ಲಿ, ಮತ್ತೆ ಚಿದಂಬರ ಬೈಕಂಬಡಿ ಇರ್ಲಿ,
ಇನ್ನು ತುಂಬಾ ಹಲವರು ಇದ್ದಾರೆ. ಇನ್ನು ಕೆಲವರು ಅದರಲ್ಲಿ ನಿಧನ ಹೊಂದಿದ್ದಾರೆ. ನಾನು ಜರ್ನಲಿಸಂಗೆ ಇಲ್ಲಿ ಪತ್ರಕರ್ತನಾಗಿ ಸೇವೆ ಸಲ್ಲಿಸುವ ಕೆಲವು ಪತ್ರಕರ್ತರು ನಮ್ಮೊಂದಿಗೆ ಇಲ್ಲ. ಅವರ ಮಾರ್ಗದರ್ಶನದಲ್ಲಿ ನಾನು ಇಷ್ಟು ಚೆನ್ನಾಗಿ ಬೆಳೆದಿದ್ದೇನೆ. ಇನ್ನು ನಮ್ಮ ಈ ಫೀಲ್ಡಿಗೆ ಈಗ ತಾನೇ ಬಂದ ಪತ್ರಕರ್ತರು ಸಹ ನಾನು ಗಮನಿಸಿದ್ದೇನೆ. ವಿಲ್ಫ್ರೆಡ್, ಈಗ ಆಫೀಸಿಂದ ಮತ್ತು ನಿಮ್ಮ ಮನೆಯಿಂದ ಯಾವ ರೀತಿಯಂತ ರಿಯಾಕ್ಷನ್ ಬಂತು? ಆಫೀಸಿನಿಂದ ಧನ್ಯವಾದ ಹೇಳಿದ್ರು, ಕಂಗ್ರಾಚುಲೇಷನ್ ಹೇಳಿದ್ರು. ಯಾಕಂದ್ರೆ ಇಷ್ಟು ವರ್ಷ ಈ ಫೀಲ್ಡ್ ಅಲ್ಲಿ ದುಡಿತಾ ಇದ್ದೇನೆ, ಅದಕ್ಕೆ ಧನ್ಯವಾದ ಹೇಳಿದ್ದಾರೆ. ಅದಕ್ಕೆ ಮನೆಯವರಿಗೆ ತುಂಬಾ ಸಂತೋಷ ಆಯಿತು. ಓಕೆ, ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ ಧನ್ಯವಾದ ವಿಲ್ಫ್ರೆಡ್. ಮೊದಲನೇದಾಗಿ ಸುದ್ದಿ ವಾಹಿನಿ ಟಿವಿಗೆ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಇದೀಗ ಪತ್ರಕರ್ತರ ಸಂಘದ ಅಧ್ಯಕ್ಷರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತೇವೆ. ನಿರಂತರವಾಗಿ ಒಂದಷ್ಟು ಸಾಧಕರು ನಮಗೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ರು ದಿವ್ಯಾ. ಈಗ ತುಂಬ ಜನ ಸಾಧಕರನ್ನು ಮಾತನಾಡಿಸಿದ್ವಿ. ಬಹಳಷ್ಟು ದೊಡ್ಡ ಮಟ್ಟಿನ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅವರು, ಬಹಳ ಮಾಡಿದ್ದಾರೆ. ಜೊತೆಗೆ ಕೆಲವರು ಈಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು ಖಂಡಿತವಾಗಿಯೂ ಬಹಳಷ್ಟು ಜನ ಅರ್ಹರಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯೋದಕ್ಕೂ ಕೂಡ. ಮುಂದಿನ ದಿನಗಳಲ್ಲಿ ಅವರಿಗೆ ಅಂತಹ ಪ್ರಶಸ್ತಿಗಳು ಲಭಿಸಲಿ ಅನ್ನುವಂಥದ್ದು ಸುದ್ದಿಯ ಆಶಯ ಕೂಡ. ಅದರ ಜೊತೆಗೆ ಬಹಳಷ್ಟು ಜನರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಬೆಳಗಿನಿಂದಲೂ ನಾವು ಮಾಡ್ತಾ ಇದ್ವಿ. ಪದ್ಮಾ ಮಲೆಕುಡಿಯ ಇವರು ಬೆಳ್ತಂಗಡಿ ತಾಲೂಕು ಏಳನೀರಿನ ಬಂಗಾರ ಪಲ್ಕೆಯ ನಿವಾಸಿ. ಇವರು ಕರಕುಶಲ ಕಲೆಯಲ್ಲಿ ಜಾನಪದ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಇವರು ಜಿಲ್ಲಾ ರಾಜ್ಯೋತ್ಸವವನ್ನು ಪಡೆದರು. ಆದರೆ ಅವರನ್ನು ಸಂಪರ್ಕಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತಂದರೆ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನ ಅಲ್ಲಿ ಅವರಿಗೆ ನೆಟ್ವರ್ಕ್ ಇಲ್ಲದೇ ಇರೋದ್ರಿಂದ ಅವರನ್ನು ಸಂಪರ್ಕಿಸುವಂತಹ ಸಾಧ್ಯತೆ ಆಗಲಿಲ್ಲ. ಇದೀಗ ಜಿತೇಂದ್ರ ಕುಂದೇಶ್ವರ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದರೆ, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ. ಜಿತೇಂದ್ರ ಸರ್ ನಮಸ್ತೆ. ನಮಸ್ತೆ. ಪತ್ರಕರ್ತರ ಸಂಘಕ್ಕೆ, ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಏನಂತೀರಿ? ಎಲ್ರಿಗೂ ಮೊದಲನೇದಾಗಿ ಎಲ್ಲ ಪ್ರಶಸ್ತಿಯನ್ನ ಪಡೆದ ಜಿಲ್ಲಾ ಮತ್ತು ರಾಜ್ಯೋತ್ಸವ ಮಟ್ಟದ ಪ್ರಶಸ್ತಿಯನ್ನ ಪಡೆದಂತ ಗಣ್ಯರಿಗೆ, ಸಾಧಕರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಹಾಗಾಗಿ ಬಿತ್ತರಿಸಿರುವಂತಹ ನಿಮಗೂ ಕೂಡ ಧನ್ಯವಾದಗಳು. ಪತ್ರಕರ್ತರ ಅಂದ್ರೆ ಅವರು ಆಕ್ಟಿವ್ ಜರ್ನಲಿಸಂ ಅಂತ ಹೇಳ್ತಾರೆ. ಅವರು ವೈಯಕ್ತಿಕವಾಗಿ ಒಂದು ಪೇಪರ್ ಅಲ್ಲಿ ನ್ಯೂಸ್ ಮಾಡಿ ಸ್ಟೋರಿ ಮಾಡಿಯೋ ಹಾಕಿ ಅದನ್ನ ಪಬ್ಲಿಷ್ ಆಗ್ತದೆ, ಅದು ಬೇರೆ. ಈಗ ನಮ್ಮ ಪತ್ರಕರ್ತರ ಸಂಘ ಪತ್ರಕರ್ತರ ಶ್ರೇಯೋಭಿವೃದ್ಧಿಯ ಜೊತೆಯಲ್ಲಿ ಸಮಾಜದ ಪರವಾಗಿ ಒಂದು ಆಕ್ಟಿವಿಸಂ ಅಂದ್ರೆ ಒಂದು ತೊಡಗಿಕೊಳ್ಳುತ್ತೆ. ಉದಾಹರಣೆಗೆ ಗ್ರಾಮ ವಾಸ್ತವ್ಯ, ಒಂದು ಊರಿನಲ್ಲಿ ತುಂಬಾ ಸಮಸ್ಯೆಗಳಿದ್ದಂತಹ ಕುಗ್ರಾಮದಲ್ಲಿಯೋ ಅಲ್ಲಿ ಹೋಗಿ ವಾಸ್ತವ್ಯ ಮಾಡಿ ಅಲ್ಲಿಯ ಸಮಸ್ಯೆಗಳನ್ನ ಕೇಳ್ಕೊಂಡು ಜಿಲ್ಲಾಡಳಿತದ ಜೊತೆಯಲ್ಲಿ ಅದನ್ನು ಪರಿಹರಿಸುವಂತ ಕೆಲಸ. ಒಂದು ಉದಾಹರಣೆಗೆ 100 ಸಮಸ್ಯೆ ಇದ್ರೆ 100 ಸ್ಟೋರಿ ಮಾಡಿ ಅದನ್ನ ಪರಿಹರಿಸಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ನಾವು ಪತ್ರಕರ್ತರ ಸಂಘದವರು ಗ್ರಾಮ ವಾಸ್ತವ್ಯ ಮಾಡಿದ್ರೆ ತಕ್ಷಣ ಜಿಲ್ಲಾಡಳಿತ ಪರಿಹಾರ ಕೊಡ್ತದೆ. ಮತ್ತೆ ಇದೇ ಮಾದರಿಯನ್ನು ನಮ್ಮ ರಾಜ್ಯದ ಕಂದಾಯ ಸಚಿವರು ಕೂಡ ಕೊಂಡಾಡಿ ನಾವು ಕೂಡ ಎಲ್ಲ ಅಧಿಕಾರಿಗಳು ಮಾಡ್ತೇವೆ ಅಂತ ಅವರು ಹೇಳಿದ್ರು. ಅಂದ್ರೆ ಇದೇ ರೀತಿಯಾದಂತಹ ಒಂದು ಜನಪರ ಕೆಲಸ ನಮ್ಮ ಪತ್ರಕರ್ತರ ಸಂಘ ಜಿಲ್ಲಾಧ್ಯಕ್ಷ ಶ್ರೀನಿವಾಸ ನಾಯ್ಕ ಇಂದಾಜೆ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ವಿ. ಹೀಗಾಗಿ ಒಂದು ಪತ್ರಕರ್ತರ ಸಂಘ ತಮ್ಮ ಸಂಘದ ಸದಸ್ಯರಿಗೆ ಮಾತ್ರವಲ್ಲ, ಸಮಾಜದ ಎಲ್ಲ ಕಟ್ಟಕಡೆಯ ವ್ಯಕ್ತಿಗೂ ಒಂದು ಒಳ್ಳೆಯ ಸಂಘದ ಮೂಲಕ ನೆರವಾಗಬಹುದು ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ ನಮ್ಮ ಸಂಘದವರು. ಅದ್ರಲ್ಲಿ ನಾನು ಒಬ್ಬ ಭಾಗಿದಾರ, ಸರ್ವ ಸದಸ್ಯರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಅಂದ್ರೆ ನಮಗೆ ಖುಷಿ ಆಗ್ತಾ ಇದೆ. ಇದು ನನ್ಗೆ ಯಾರಿಗೂ ಒಬ್ಬನಿಗೆ ಬರುವಂತದ್ದಲ್ಲ, ಎಲ್ಲ ಸದಸ್ಯರಿಗೆ ಆ ಶ್ರೇಯಸ್ಸಿದೆ. ಮತ್ತೆ ಸರ್ಕಾರದ ಆಡಳಿತದ ಭಾಗದವರಿಗಿದೆ, ಮತ್ತೆ ಎಲ್ಲ ಪತ್ರಕರ್ತರಿಗೆ ಸೇರಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಓಕೆ, ಈಗ ಕಾರ್ಯನಿರತ ಪತ್ರಕರ್ತರ ಸಂಘದ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಹೆಚ್ಚಿದೆ? ಪತ್ರಕರ್ತರಿಗೆ ಯಾವತ್ತು ಕೂಡ ಜವಾಬ್ದಾರಿ ಹೆಚ್ಚಿಗೆ ಇರ್ತದೆ. ಒಂದು ಪ್ರಶಸ್ತಿ ಬಂದ ಕೂಡಲೇ ಅಥವಾ ಹೆಚ್ಚಾಗ್ತದೆ ಕಮ್ಮಿ ಆಗ್ತದೆ ಅಂತಲ್ಲ. ಆದ್ರೆ ಇದು ನಮಗೆ ಒಂದು ಬೂಸ್ಟ್ ಹೇಳ್ತಾರೆ, ಕೆಲಸ ಮಾಡುವವರಿಗೆ ಒಂದು ಹುಮ್ಮಸ್ಸು ಕೊಟ್ಟಾಗೆ. ಮತ್ತೆ ಈ ತರ ಕೆಲಸ ಮಾಡುವಂತ ಪತ್ರಕರ್ತರಿಗೋ ಅಥವಾ ಯಾವ ಸಂಘ ಸಂಸ್ಥೆಗಳಿಗೋ ಇಂತಹ ಪ್ರಶಸ್ತಿ ಸಿಕ್ಕಿದಾಗ ಸಹಜವಾಗಿ ಆಗುವಂತ ಖುಷಿ ಕೂಡ ಆಗಿದೆ. ಅಂದ್ರೆ ಎಲ್ಲ ಸದಸ್ಯರಿಗೂ ಈ ರೀತಿಯಾಗಿ ನಮ್ಮನ್ನು ಗುರುತಿಸ್ತಾರೆ. ಯಾವಾಗ್ಲೂ ಪತ್ರಕರ್ತರ ಸಂಘದವರು ಪತ್ರಕರ್ತರು ಬೇರೆಯವರ ಸಾಧನೆಯನ್ನು ಗುರುತಿಸಿಯೇ ಅವರು ಸುದ್ದಿ ಆಗೋದು. ಈ ಬಾರಿ ನಮ್ಮ ಪತ್ರಕರ್ತರ ಸಂಘಕ್ಕೆ ಬಹಳ ಅಪರೂಪದಲ್ಲಿ ಈ ರೀತಿಯಾದಂತ ಒಂದು ಪ್ರಶಸ್ತಿ ಬಂದಿದೆ. ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ. ಹಾಗೂ ನಾವೆಲ್ಲ ಪತ್ರಕರ್ತರು ಮುಂದಕ್ಕೆ ಇನ್ನೂ ದೊಡ್ಡ ಹುಮ್ಮಸ್ಸಿನಿಂದ ನಮ್ಮ ಸಂಘದ ಕಾರ್ಯಚಟುವಟಿಕೆಗಳನ್ನ ಜನೋಪಯೋಗಿಯಾಗಿ ಯಾವ ರೀತಿ ಮಾಡಬಹುದು ಎನ್ನುವ ಬಗ್ಗೆ
ಎಲ್ಲ ಪದಾಧಿಕಾರಿಗಳು ಸೇರಿ ಚರ್ಚೆ ಮಾಡಿ ಮುಂದುವರಿತೇವೆ. ಶುಭವಾಗ್ಲಿ ಸರ್, ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಇದು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯ ಮಾತು. ಇದಿಷ್ಟು ಈಗ ನಿಮಗೆ ನಾವು ನೀಡ್ತಿರುವಂಥ ಮಾಹಿತಿ. ಮತ್ತಷ್ಟು ಜನರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆದರೆ ಈಗ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಆಗಿದೆ. ಬಹಳಷ್ಟು ಜನಕ್ಕೆ ನಾವು ಸಂಪರ್ಕಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಬಹಳಷ್ಟು ಜನರದ್ದು ನಾಟ್ ರೀಚೇಬಲ್ ಮತ್ತು ಬಹಳಷ್ಟು ಜನರು ಬ್ಯುಸಿ ಅನ್ನುವಂತಹ ಟೋನ್ ಬರ್ತಾ ಇದೆ. ಬಹಳಷ್ಟು ಜನರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದೀಗ ಮತ್ತಷ್ಟು ಪ್ರಶಸ್ತಿ ವಿಜೇತರನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾತನಾಡಿಸ್ತೀವಿ. ಅವರು ಪ್ರಶಸ್ತಿ ಪಡೆದಂತಹ ಸಮಯದಲ್ಲಿ, ಪ್ರಶಸ್ತಿ ಪಡೆದ ನಂತರ ಅವರನ್ನು ಸ್ಟುಡಿಯೋದಲ್ಲಿ ಕೂರಿಸಿ ಸಂದರ್ಶನ ಮಾಡುವಂತಹ ಕಿರು ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಇದೀಗ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.